ಸತಿಯ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಬಡಬಡುತ್ತ ವರ್ಣಿಪೆನಿ ಕಥಾಮೃತವ ಬಿನದದ ಭಾವದಲ್ಲಿ ವಿಹರಿಸುತ್ತ ಜಾನಕಿ ದೇವಿಗಿಂದ ಬದುಕದಿಷ್ಟು ವಿಚಿತ್ರ ಜಾನಕಿ ಒದಗಿದವು ಓಟಲಿಗಳು ಗಿನಿತೋ ಹುದುಗಿಸುತ್ತ ಜಗಕ್ಷೇಮ ಬೀಜವ ಉದರದಲ್ಲಿ ಬದುಕು ಅದೆಷ್ಟು ವಿಚಿತ್ರ ನಮ್ಮ ಬದುಕು ಎಷ್ಟು ಸ್ಥಿತಿಗತಿಗಳನ್ನು ಕಂಡಿದೆ, ಎಷ್ಟು ವಿಚಿತ್ರಗಳು ಆಗಿದೆ ನಮ್ಮ ಬದುಕಿನಲ್ಲಿ. ಏನೆಂದು ಹೇಳಲಿ? ನನ್ನ ತಂದೆಯವರಿಗೆ ಅದೆಷ್ಟೋ ಕಾಲ ಮಕ್ಕಳಾಗದೆ ಇರುವಾಗ ಪುತ್ರಕಾಮೇಷ್ಟಿಯಿಂದ ನಾವು 4 ಹುಟ್ಟಿಕೊಂಡೆವು. ಸತ್ಯ. ಅಪಾರ ವಯಸ್ಸಿನ ತಂದೆ, ಮುಟ್ಟು ನಿಂತು ಋತು ಪಂಚಮಿ ದಾಟಿದ ತಾಯಂದಿರು. ನಮ್ಮ ಹುಟ್ಟೇ ವಿಚಿತ್ರ. ಇನ್ನು ನಮ್ಮ ಜೀವನ ಮತ್ತಷ್ಟು ವಿಚಿತ್ರವೆನಿಸಿತು ಜಾನಕಿ. ಮುಂದೊಂದು ದಿನ ಭಗವಾನ್ ವಿಶ್ವಾಮಿತ್ರರ ಯಜ್ಞ ರಕ್ಷಣೆಗೆ ರಾಮನಂತಹ ಬಾಲಕ ಬೇಕಾಯಿತು. ನಂತರ ಸುಬಾಹು ತಾಟಕಿಯಂತಹ ದುಷ್ಟರ ವಧೆಯಾಯಿತು. ತಾಟಕಿಯ ವಧಾನಂತರ ಅಹಲ್ಯೆಯ ಉದ್ಧಾರವೂ ಆಯಿತು. ಧನುರ್ಭಂಗ ನನ್ನಿಂದಾಯಿತು. ನಿನ್ನನ್ನು ವಿವಾಹವೂ ಆದೆನು. ನಂತರ ಪಟ್ಟಾಭಿಷೇಕವಾಗಿ ಸಿಂಹಾಸನವನ್ನು ಏರಬೇಕಾದ ನಾವು ಸತಿ ಸಹೋದರರೊಂದಿಗೆ ವನವಾಸಕ್ಕೆ ಹೋಗಬೇಕಾಯ್ತಲ್ಲ. ವಿಷಾದ ರಾಜನಾದ ಗುಹ, ಪಕ್ಷಿ ಜಾತಿಯಾದ ಜಟಾಯುವಿಂದ ಉಪಕೃತರಾದೆವು ನಾವು. ಸತ್ಯ ಸ್ವಾಮಿ. ಆದರೆ ಹೆಣ್ಣು ಹೇಗಿರಬಾರದೆಂಬ ಉದಾಹರಣೆಗೆ ಇದ್ದಂತಹ ಶೂರ್ಪನಖಿಯ ಕಾರಣದಿಂದಾಗಿ ರಾವಣನಂತಹ ದುಷ್ಟನಾದ ಆ ಅಸುರನ ಪ್ರವೇಶ ನಮ್ಮ ಜೀವನದಲ್ಲಿ ಆಯಿತು.
ತಂಗಿಗಾದ ಅವಮಾನದ ಪ್ರತೀಕಾರಕ್ಕೆ ನಿನ್ನನ್ನು ಅಪಹರಿಸಿದ ಆತ ಸೀತಾನ್ವೇಷಣೆಯ ಸಂದರ್ಭದಲ್ಲಿ ಹನುಮಂತ ಸುಗ್ರೀವರ ಸಖ್ಯವಾಯಿತು. ಹನುಮಂತನ ದೆಸೆಯಿಂದ ನಿನ್ನ ಸುಳಿವು ಸಿಕ್ಕಿ ಸಮುದ್ರಕ್ಕೆ ಸೇತುವನ್ನು ಬಲಿದು ಲಂಕೆಯನ್ನು ಸೇರಿದೆವು. ಅಲ್ಲಿ ಯುದ್ಧ ಪ್ರಾರಂಭವಾಯಿತು. ದುಷ್ಟನಾದ ರಾವಣನ ವಧೆಯಾಯಿತು. ನಂತರ ವಿಭೀಷಣಿಗೆ ಲಂಕಾಧಿಪತ್ಯವನ್ನು ಇತ್ತು. ಅಲ್ಲಿಂದ ಮರಳಿ ನಾವು ಅಯೋಧ್ಯೆಯನ್ನು ಸೇರಿದೆವು. ಎಷ್ಟೆಲ್ಲ ಕಳೆದು ಹೋದೆವು. ಸೀತಾ, ನಮ್ಮ ಜೀವನದ ಬಗ್ಗೆ ವಿಮರ್ಶಿಸುತ್ತಿದ್ದರು. ನೀನು ಯಾವುದೋ ಅನ್ಯ ಲೋಕದಲ್ಲಿ ಇದ್ದಂತೆ ಕಾಣುತ್ತಾ ಇದೆ. ಏನೇ ದಣಿವಾಯಿತೆ? ನಿದ್ದೆ ಬರುತ್ತಾ ಇದೆಯೇ? ಅಲ್ಲದೆ ಗರ್ಭಿಣಿಯರಿಗೆ ಏನಾದರೂ ಬಯಕೆ ಇದೆಯೇ? ಹಾಗೆ ನಿನಗೇನಾದರೂ ಇದೆಯೇ? ನನ್ನಲ್ಲಿ ಹೇಳಬಾರದೆ? ಸ್ವಾಮಿ, ಕಲ್ಪವೃಕ್ಷದ ನೆರಳಲ್ಲಿ ಸದಾ ಇರುವವರಿಗೆ ಬಯಕೆ ಇರುವುದಕ್ಕುಂಟೆ. ಅಷ್ಟು ಮಾತ್ರವಲ್ಲ, ಕಾಮಧೇನುವಿನ ಕ್ಷೀರಪಾನವನ್ನು ಮಾಡಿದವರಿಗೆ ಶುದ್ಧಾದೆಯ ಸಾಧ್ಯತೆವಿದೆ? ಖಂಡಿತವಿಲ್ಲ. ನಿಮ್ಮ ತೋಳಾಸರೆಯಲ್ಲಿಯೇ ಸದಾ ಇರುವ ನನಗೆ ಬಯಕೆ ಏನಿರಬಹುದು ಸ್ವಾಮಿ? ಆದರೆ ಈ ಕಾಲಕ್ಕೆ ನೀವು ಕೇಳುತ್ತಿದ್ದೀರಿ ಎಂದ ಮಾತ್ರಕ್ಕೆ ಔಪಚಾರಿಕವಾಗಿ ನನ್ನ ಒಂದು ಆಸೆಯನ್ನು ನಿವೇದಿಸಿಕೊಳ್ಳಲೇ? ಏನೇ ಅದು ಸ್ವಾಮಿ? ಬಯಕೆಯೊಂದಿದೆ ಸಲಿಸುವಿಯ ನಲ್ಲ ನಲ್ಲ ಬಯಕೆಯುಂತಿದೆ ಸಲಿಸುವಿಯ ನಲ್ಲ ಕೆಲ ಸಮಯವಾಯಿತು ಪಯಣವಿಲ್ಲದೆ ಮನಕ್ಕೆ ಕೆಲವಿಲ್ಲ. ಕೆಲ ಸಮಯವಾಯಿತು ಪಯಣವಿಲ್ಲದೆ ಮನಕ್ಕೆ ಕೆಲವಿಲ್ಲ. ಬಯಕೆಯೊಂದಿದೆ ಸಲಿಸುವೆಯ ನಲ್ಲ ಕೆಲ ಸಮಯವಾಗಿತು ಪಯಣವಿಲ್ಲದೆ ಮನಕ್ಕೆ ಕೆಲವಿಲ್ಲ. ನಯನ ಪುಣ್ಯಾಶ್ರಮದ ದರ್ಶನ ಬಯಸಿ ಕಿವಿಗಳು ಮಧುರ ವೇದಾಧ್ಯಯನ ನಾಸಿಕ ಹವಿದ ಕಂಬನು ಬಯಸುತ್ತಿದ್ದ ನಯನ ಪುಣ್ಯಾಶ್ರಮದ ದರ್ಶನ ಬಯಸಿ ಕಿವಿಗಳು ಮಧುರ ವೇದಾಧ್ಯಯನ ನಾಸಿಕ ಕವಿತ ಕಂಪನು ಬಯಸುತ್ತಿಗೆವಿಂದ್ರಿಯಂಗಳು. ಬಯಕೆಯುಂದಿದೆ ಸಲಿಸುವೆಯ ನಲ್ಲ ಕೆಲ ಸಮಯವಾಯಿತು ಪಯಣವಿಲ್ಲದೆ ಮನಕ್ಕೆ ಕೆಲವಿಲ್ಲ. ಸೀತಾ, ರಾಮರಾಜ್ಯವೆಂಬ ಸುಖೀ ರಾಜ್ಯವನ್ನು ಸ್ಥಾಪಿಸಿ ಸರ್ವರಿಂದಲೂ ದೇವರೇ ಎಂದು ಪೂಜಿಸಲ್ಪಡುವ ನಿಮ್ಮ ಮಡದಿಯಾಗಿರುವ ನಾನೇ ಜನ್ಮ ಜನ್ಮಾಂತರಗಳ ಪುಣ್ಯ ವಿಶೇಷವನ್ನು ಸಂಪಾದಿಸಿ ಈ ಪಟ್ಟವನ್ನು ಅಲಂಕರಿಸಿರಬೇಕು ಎಂದು ನಂಬಿದ್ದೇನೆ ಪ್ರಭು.
ರಾಮರಾಜ್ಯದಲ್ಲಿ ಕೊರತೆ ಎನ್ನುವ ಶಬ್ದಕ್ಕೆ ಸ್ಥಳವೇ ಇಲ್ಲ ಸ್ವಾಮಿ. ನಿಜ. ಫಲ ಬಿಡದ ವೃಕ್ಷಗಳಿಲ್ಲ, ಹಾ. ಹೂ ಬಿಡದ ಲತೆಗಳಿಲ್ಲ, ಹಾಲಿಯದ ಹಸುಗಳಿಲ್ಲ, ಹಾ. ವಾಮಿನಿಯರು ಬಂಜೇರಿಲ್ಲ. ಹೀಗೆ ಹಲವು ರೀತಿಯಾಗಿ ಕೊಂಡಾಡುತ್ತಾ ಇದ್ದಾರೆ ನಮ್ಮವರು. ಹಾ. ಅಂತಿರುವಾಗ ಇಂತಹ ಸುಖೀ ರಾಜ್ಯದಲ್ಲಿ ರಾಮನ ಮಡದಿಯಾಗಿ ಹಾ. ನಾನೇ ಆಸೆಯನ್ನು ನಿವೇದಿಸಿಕೊಂಡರೆ ಕೊರತೆಯನ್ನು ನಾನೇ ಹುಡುಕಿದಂತಾಗುವುದು ಎಂದ ಕಾರಣಕ್ಕೆ ಹಾ. ಕೆಲವು ದಿನಗಳಿಂದ ನನ್ನ ಮನಸ್ಸಿನಲ್ಲಿದ್ದ ಆಸೆಯನ್ನು ಅದುಮಟ್ಟುಕೊಂಡಿದ್ದೆ ಪ್ರಭು. ಅಷ್ಟು ಮಾತ್ರವಲ್ಲ, ನನ್ನ ಅನುಚಿತವಾದ ವಾಂಛೆಯನ್ನು ನಿಮಗೆ ತಿಳಿಸಿ ಈ ಹಿಂದೆ ಅನೇಕ ಕಷ್ಟಗಳಿಗೆ ನಿಮ್ಮನ್ನು ಗುರಿಯಾಗಿಸಿದ್ದೇನೆ ನಾನು. ಆ ಕಾಲ ಮತ್ತೆ ಬರುವುದೋ ಎಂಬ ಚಿಂತೆಯಿಂದ ಹೇಳದೆ ಉಳಿದೆ. ಆದರೆ ಈ ಕಾಲಕ್ಕೆ ಶ್ರೀಮುಖದಿಂದಲೇ ಅಪ್ಪಣೆಯಾಗಿದೆ ಎಂದಾದರೆ ಸಂಕೋಚವಿಲ್ಲದೆ ತಿಳಿಸುತ್ತೇನೆ. ಸ್ವಾಮಿ, ಏನೇ? ವನವಾಸದ ಸಂದರ್ಭವನ್ನೊಮ್ಮೆ ನೆನಪಿಸಿಕೊಳ್ಳಿ. ಇಲ್ಲಿಂದ ನೇರವಾಗಿ ನಾವು ವನಾಗಮನವನ್ನು ಮಾಡಿದಾಗ ನಮ್ಮನ್ನು ಕೈಬೀಸಿ ಸ್ವಾಗತಿಸಿದ್ದು ಯಾರು? ಋಷಿ ಮುನಿಗಳು, ಸ್ವಾತ್ವಿ ಮಣಿಯರು. ನಿಜ. ಅವರೆಲ್ಲರ ಸಾಂಗತ್ಯವನ್ನು ಈ ಕಾಲಕ್ಕೆ ನಾನು ಬಯಸಿದ್ದೇನೆ. ನನ್ನ ಮನಸ್ಸು ಬಯಸುತ್ತಾ ಇದೆ. ಆ ಕಾಲಕ್ಕೆ ಅನಸೂಯಾ ದೇವಿ ನನ್ನನ್ನು ಮಡಿಲಿನಲ್ಲಿ ಕುಳ್ಳಿರಿಸಿಕೊಂಡು ತಲೆಯನ್ನು ಬಾಚಿ ನಾನಾ ಆಭರಣಗಳನ್ನು ತೊಡಿಸಿ ಮುದ್ದಿಸಿದ ನೆನಪು ಈಗಲೂ ಮಾಸಿಲ್ಲ ಸ್ವಾಮಿ. ಓಹೋ. ಲೋಪಮುದ್ರಾ ದೇವಿ ನನ್ನ ದೃಷ್ಟಿ ತೆಗೆದು ಮುದ್ದಿಸಿದ ಪರಿ ಈಗಲೂ ಕಣ್ಣಂಚಿನಲ್ಲಿ ಇದೆ ಸ್ವಾಮಿ. ಹೌದೇ? ಆ ಎಲ್ಲಾ ನೆನಪುಗಳು ಈ ಕಾಲಕ್ಕೆ ಮರುಕಳಿಸಿತು ಸ್ವಾಮಿ. ವನವಾಸವನ್ನು ಮುಗಿಸಿ ಮರಳಿ ಪುರವನ್ನು ಬಂದು ಸೇರಿ ಎಷ್ಟೋ ಸಮಯವಾಯಿತು. ಇಲ್ಲಿಂದ ಮತ್ತೆ ಹೊರಗಮಿಸಿದ ಪ್ರಸಂಗವೇ ಬರಲಿಲ್ಲ. ಆದರೆ ಈ ಕಾಲಕ್ಕೆ ಸ್ವಾಮಿ, ಆಸೆ ಎಂದು ಕೇಳಿದಿರಲ್ಲ, ಇದೊಂದೇ ಆಸೆ. ಪುಣ್ಯಾಶ್ರಮದ ದರ್ಶನ ನನಗಾಗಬೇಕು. ಕಣ್ಣುಗಳು ಪುಣ್ಯಾಶ್ರಮ ದರ್ಶನಕ್ಕಾಗಿ ಕಾಯುತ್ತಾ ಇದೆ. ನಾಸಿಕವು ಹೋಮ ಧೂಮದ ಆಘ್ರಾಣಿಸಬೇಕು ಎಂದು ಕಾಯುತ್ತಾ ಇದೆ. ಕಿವಿಗಳು ಸಾಧ್ವಿಮಣಿಯರೊಂದಿಗೆ ಸರಸ ಸಲ್ಲಾಪಗಳನ್ನು ಆಡಿ ಅವರಿಂದ ವೇದೋಕ್ತ ಮಂತ್ರಗಳನ್ನು ಕೇಳಬೇಕು ಎಂಬ ಆಸೆ ಸ್ವಾಮಿ. ನಾಲಿಗೆಗೆ ಋಷಿಯೋಗ್ಯ ಭೋಜನವನ್ನು ಸ್ವೀಕರಿಸಬೇಕು, ಋಷಿ ಮುನಿಗಳೊಂದಿಗೆ ಸಲ್ಲಾಪವನ್ನು ಮಾಡಬೇಕು. ಅಂತಹ ಆಸೆಗಳೆಲ್ಲ ಈ ಕಾಲಕ್ಕೆ ನನಗೆ ಬರುತ್ತಾ ಇದೆ ಸ್ವಾಮಿ. ನೆರವೇರಿಸಿಕೊಡುತ್ತೀರಾ? ಆ ಋಷಿ ಮುನಿಗಳ ಸೇವೆಯನ್ನು, ಆ ಭಾಗ್ಯವನ್ನು ನನಗೆ ಒದಗಿಸುತ್ತೀರಾ? ವೈದೇಹಿ, ಸ್ವಾಮಿ, ವಿದೇಹ ವಂಶಸ್ಥರು ದೇಹಾಭಿಮಾನವನ್ನೇ ಬಿಟ್ಟು ಜೀವಿಸುವವರು. ವಿದೇಹ ವಂಶಸ್ಥಳಾದ ನೀನು ಈ ಒಂದು ಬಯಕೆಯನ್ನು ನನ್ನಲ್ಲಿಟ್ಟಿರುವೆ. ಹೌದು. ಹಾಗಾಗಿ ನಾನು ಇದಕ್ಕೆ ಇಲ್ಲ ಅನ್ನುವುದಿಲ್ಲ. ಹೌದೇ? ಆದಷ್ಟು ಶೀಘ್ರವಾಗಿ ನಿನ್ನ ಈ ಬಯಕೆಯನ್ನು ನಾನು ಈಡೇರಿಸುತ್ತೇನೆ. ಸಂತೋಷ. ಅದು ನನ್ನ ಕರ್ತವ್ಯವೂ ಹೌದು. ಜಾನಕಿ ಸ್ವಾಮಿ, ಬೇರೇನಾದರೂ ಇದೆಯೇ? ಸ್ವಾಮಿ, ದೇಹಕ್ಕೆ ದಣಿವಾಗಿದೆ ಸ್ವಾಮಿ. ಸರ್ವಭೂತಗಳಿಗೂ ಆಶ್ರಯ ಸ್ಥಾನವಾಗಿರುವ ನಿಮ್ಮ ಈ ತೋಳಾಸರೆಯಲ್ಲಿ ಸ್ವಲ್ಪ ಹೊತ್ತು ವಿರಮಿಸಲಿ ಸ್ವಾಮಿ. ಆಹಾ, ಇದು ಒಂದು ವಿಶಿಷ್ಟ ಬಯಕೆಯೇ ಹೌದು. ಆಗಲಿ, ನೀನೆಂದಂತೆಯೇ ನನ್ನ ತೊಡೆಯಲ್ಲಿ ಮಲಗುವಂತೆ. ಬಾ ಹೀಗೆ. ಲತೆಯ ಮಂಟಪದೊಳಗೆ ತನ್ನಯ ಪತಿಯ ಮಡಿಲಲ್ಲಿರಿಸಿ ತಲೆಯನು ತನ್ನಯ ಪತಿಯ ಮಡಿಲಲ್ಲಿರಿಸಿ ತಲೆಯನು ಸತಿಯೋ ನಿದ್ರಿಸಿ ನೋಡಿ ರಘುವರೆ ಯೋಚಿಸಿದ ಕುರುಗನಲ್ದಿಗ ತಿರುಗಿ ಜಾನಕಿ ಗುರುಗಳೆಂದಿಗೆ ತಿರುಗಿ ಜಾನಕಿ ಧರಿಸುರುವಳಿ ಅವಳ ಪಿಂಡಕ್ಕೆ ಗುರುತರದ ಶ್ರೀ ರಕ್ಷಿಯುತ್ತದೆ ಗುರುತರವೇ ಶ್ರೀ ರಕ್ಷಿಯುತ್ತ ಬೆನಿರುದೆ ದೈವ
ಶರವಿಜ್ರಂ ಭಗೇಳರೆ ಶ್ರೀ ರಘುವರನು ತಾನುಪದೇಶಿಸಿದೆ ಗರ್ಭಸ್ಥ ಶಿಶುಗಳಿಗೆ ನಿದ್ರಿಸುವ ಸೀತೆಯ ಮೈಕಟ್ಟನ್ನು ನೋಡುವಾಗ ವಸಿಷ್ಠರು ಹೇಳಿದ ವಾಕ್ಯವೊಂದು ನನಗೆ ನೆನಪಾಗುತ್ತಾ ಇದೆ. ಈಕೆಯ ಗರ್ಭದಲ್ಲಿ ಯಮಳ ಪಿಂಡಗಳಿರುವುದೆಂಬಾಗಿ ಹಾಗಾಗಿ ನನಗೆ ವಿಶ್ವಾಮಿತ್ರಿತ ವಿಜೃಂಭಾಸ್ತ್ರಕಗಳನ್ನು ಇವುಗಳಿಗೆ ಪಠಿಸಬೇಕೆಂದು ಅನಿಸುತ್ತಾ ಇದೆ. ಹಾಗಾಗಿ ಈಕೆಗೆ ಕಿವಿಯ ಮೂಲಕ ನಾನು ಹೇಳುತ್ತೇನೆ. ಯಾರದು ಬರುತ್ತಾ ಇರುವುದು? ಹುಡುಗುದಲ್ಲಿಗೆ ಬಂದ ಭದ್ರ ರಾಮನ ನೋಡಿ ಒಡವಿಪತಿಯಂತಿಗಿರಗಿ ಕಡುದು ಮುಳೆದು ಏನು ಬಂದಿ ಚರಣಿ ಮೊಗದಿದು ಗುಡವಿ ತೇಗಿಗಾಗಿ ಯಾರಿಂದಾಯ್ತು ಬೀಳು ಚರಣಿ ಏನಾದರಾಗಲದ ನೋಡಿಕೊಳ್ಳಬಿರು ತುಂಬ ಮುರಿದರು ಗಿಡವಿಂದ ಚರಣಿ ವಂದಿಸಿಕೊಂಡಿದ್ದೇನೆ ಪ್ರಭು. ಎದ್ದೇಳು. ಏನಕ್ಕಾಗಿ ಬಂದೆ ಭದ್ರ? ಏನಾಯಿತು? ಆಲಿಸಬೇಕು ಪ್ರಭುಗಳೇ. ಹೇಳಲಂತೀರಾಯ ಭಜಕನೋರ್ವನು ನಿನ್ನ ಕೀಳು ನುಡಿಗಳಲ್ಲಿ ನಿಂದಿಸಿದ ಹೂಳ ನೈತಿಕ ಸದೆಯ ಮೇಳದೊಳಗಿರ್ಪದ ಭೂಲೋಲ ಮರುಳನೆಂದೊರೆದ ರಾಯ ನಿಮ್ಮ ಅಪ್ಪಣೆಯಂತೆ ಊರು ಸುತ್ತಲೂ ಹೋದಂತಹ ಬೇಹಿನಚರ ನಾನು. ಓಹೋ. ಹಾಗೆಯೇ ಹೋಗುತ್ತಿರುವಾಗ ಹಾ. ರಜಕರ ಕೇರಿಯಲ್ಲಿ ಕ್ರೋಧನನೆಂಬ ಮಡಿವಾಳನ ಮನೆಯಲ್ಲಿ ಗಂಡ ಹೆಂಡತಿ ಜಗಳವಾಡುತ್ತಿದ್ದರು. ಹೌದೇ? ತವರು ಮನೆಗೆ ಹೋದಂತಹ ಹೆಂಡತಿಯು ತಡವಾಗಿ ಬಂದಳೆಂದು ಆತನು ಅವಾಚ್ಯ ಶಬ್ದಗಳಿಂದ ಬೈಯುತ್ತಿದ್ದನು. ಅವಾಚ್ಯ ಶಬ್ದಗಳಿಂದ ನಿಂದಿಸಿದನೆ. ಆದರೆ ಆ ಹೆಣ್ಣು ಹಾ? ಪ್ರಜಾರಂಜಕನಾದಂಥ ಶ್ರೀರಾಮನ ಪತ್ನಿ ಪ್ರೇಮ ತಮಗೆ ಮಾದರಿಯಾಗಬೇಕೆಂದು ಬುದ್ಧಿವಾದ ಹೇಳುತ್ತಿದ್ದನು. ಆದರೆ ಆ ಮರುಳನಾದಂತಹ ಕ್ರೋಧನನು ಅವಾಚ್ಯ ಶಬ್ದಗಳಿಂದ ಆಕೆಯನ್ನು ಬೈಯುತ್ತಿದ್ದನು. ಏನೆಂದು ನಿಂದಿಸಿದ? ತಡವರಿಸಬೇಡ, ನನ್ನಲ್ಲಿ ಹೇಳಿಕೋ. ಆ ಮಾತುಗಳನ್ನು ಹೇಳಲು ನನ್ನ ನಾಲಿಗೆ ಉರುಳುತ್ತಿಲ್ಲ ಪ್ರಭು. ಏನಾಯಿತು ಭದ್ರ? ಪ್ರಭು, ಆತನು ನಿಮ್ಮನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಪ್ರಭು. ಭದ್ರ, ನಿನ್ನ ಮಾತುಗಳನ್ನು ಕೇಳುವಾಗ ನನಗೆ ಏನು ಮಾಡಬೇಕೆಂದು ತಿಳಿಯದಾದೀತು. ಆ ರಜಕನಿಗೆ ಯಾರೂ ಶಿಕ್ಷೆಯನ್ನು ನೀಡಕೂಡದು. ಆತನನ್ನು ನಾನು ನೋಡಿಕೊಳ್ಳುತ್ತೇನೆ, ನೀನಿನ್ನು ತೆರಳು. ಹಾಗೆಯೇ ಆಗಲಿ. ಇಂತಹದ್ದೊಂದು ಘಟನೆ ಸಂಭವಿಸಿದ್ದೇ ಹೌದು ಅಂತಾದರೆ ಇನ್ನು ನಾನು ಸುಮ್ಮನೆ ಉಳಿಯುವುದು ತರವಲ್ಲ. ಹಾಗಾಗಿ ಮಂತ್ರಣಾಗಾರಕ್ಕೆ ತೆರಳುತ್ತೇನೆ.
ಶುಭವಾಗಲಿ. ಏನು ಬಂದೆ ತಮ್ಮ? ನಸುಕು ಹರಿಯುವ ಮೊದಲೇ ಮಂತ್ರಾಗಾರವನ್ನ ಸೇರಬೇಕು ಎನ್ನುವ ಹಾಗೆ ಅಪ್ಪಣೆಯಾಯಿತು. ತ್ವರೆಯಿಂದ ಬಂದೆ. ಇಲ್ಲಿ ಬಂದು ನೋಡುತ್ತೇನೆ, ಭರತ, ಶತ್ರುಘ್ನ, ಸಚಿವ ಸುಮಂತ್ರರು ಎಲ್ಲರೂ ನೆರೆದಿದ್ದಾರೆ. ಆದರೆ ಕರೆಯಿಟ್ಟಂತಹ ನೀನು ಮಾತ್ರ ಮೌನ ಮುದ್ರೆಯಿಂದ ಗಂಭೀರವದನಾಗಿ ಕುಳಿತುಕೊಂಡಿರುವೆ. ನಿನ್ನ ಮಾನಸ ಶರದಿ ಎನ್ನುವಂಥದ್ದು ಘನಚಿಂತ ತರಂಗಗಳಿಂದೊಡಗೂಡಿ ಪ್ರಕ್ಷುಬ್ಧವಾಗಿದೆ. ಅಣ್ಣ, ಚತುಸ್ಸಾಗರ ಪರಿವೇಷ್ಟಿತವಾದ ಭೂಮಂಡಲದ ಚಕ್ರೇಶ್ವರನೆನಿಸಿಕೊಂಡಂತಹ ನಿನಗೆ ನಾವೆಲ್ಲರೂ ಸಹಾಯಕರಾಗಿರುತ್ತಿರಲು ಚಿಂತೆಯ ಬಾಧೆ ಏನಣ್ಣ? ಯಾಕಾಗಿ ಕರೆದೆ? ನಮ್ಮಿಂದ ಏನಾಗಬೇಕಣ್ಣ? ಮನುಕುಲೇ ಜನನಡತಿ ಮಾನ್ಯವು, ಮನುಕುಲೇ ಜನನಡತಿ ಮಾನ್ಯವು, ಜನಪರಪವಾದಕ್ಕೆ ಹೆದರುವ ಗುಣವ ಹೊಂದಿರಬೇಕು. ನಮಗಾದರ್ಶವಿದು ಜನಪರಪವಾದಕ್ಕೆ ಹೆದರುವ ಗುಣವೇ ಹೊಂದಿರಬೇಕು. ನಮಗಾದರ್ಶವಿದು ಜನಗನಂದನಿಯಿಂದ ನಿಮ್ಮಯ ಮನುಕುಲಕ್ಕೆ ಅಪವಾದ ಬಡಸಿದೆ. ಹೌದು ತಮ್ಮ. ಜನಗನಂದನೆಯಿಂದಲೆಮ್ಮಯ ಮನುಕುಲಕ್ಕೆ ಅಪವಾದ ಬಡಿಸಿದೆ. ವನಿತೆಯನು ಕೆಳಗಡೆ ಮನಗೈದಿಗೆನು ತಾನಿನನು. ಮನುಕುಲೇಶರ ನಡತೆ ಮಾನ್ಯವೋ. ತಮ್ಮ, ಮನುಕುಲದ ಹಿರಿಯರ ನಡವಳಿಕೆಯನ್ನು ಮಾದರಿಯನ್ನಾಗಿಸಿ ಇಟ್ಟುಕೊಂಡು ನಡೆದುಕೊಂಡು ಬಂದವನು ನಾನು. ಸರಿ. ಮನುಕುಲದವರು ಅಪವಾದಕ್ಕಂಜಿ ಜೀವಿಸುವವರು, ತಮ್ಮ ಸ್ವಂತದವರನ್ನೇ ಪರಿತ್ಯಜಿಸಿ ಬದುಕುವವರು. ಇದಕ್ಕೆ ಉದಾಹರಣೆಗಳು ಅದೆಷ್ಟೋ ಇದೆ. ಪ್ರಸ್ತುತ ಸೀತೆಯಿಂದ ನಮ್ಮ ಮನುಕುಲಕ್ಕೆ ಅಪವಾದ ಬಂದಿದೆ ತಮ್ಮ. ಏನಾಯ್ತಣ್ಣ? ನಮ್ಮ ಅಯೋಧ್ಯೆಯಲ್ಲಿ ಒಬ್ಬನಿಗೆ ಸೀತೆಯನ್ನು ನಾನು ಮತ್ತೆ ಪರಿಗ್ರಹಿಸಿದ್ದು ಅಪವಾದ ಎಂದು ತಿಳಿದಿದೆ. ಹಾಗಾಗಿ ಸೀತೆ ಪರಿಶುದ್ಧಳು ಎಂಬುದು ನನಗೆ ತಿಳಿದಿದ್ದರೂ ಅಯೋಧ್ಯೆಯ ಪ್ರಜಾವರ್ಗದವರಿಗೆ ತಿಳಿಯಲಿಲ್ಲ. ಹಾಗಾಗಿ ಈ ವಿಚಾರವು ಮುಂದೆ ವಿರೋಧವಾಗಿ ಧ್ವನಿ ಏರುವ ಮುನ್ನವೇ ನಾನು ಕಾರ್ಯೋನ್ಮುಖನಾಗಬೇಕು. ಹಾಗಾಗಿ ಅಪವಾದಕ್ಕೆ ಒಳಗಾದ ಸೀತೆಯನ್ನು ನಾನು ಪರಿತ್ಯಜಿಸಬೇಕೆಂದು ಅಂದುಕೊಂಡಿದ್ದೇನೆ. ಹರ ಹರ ಇಂದುರಲಿ ಕೆಡೆದು ಬಳಿಸಿದನು ಮನದಿ. ಹರ ಹರ ಇಂದುರಲಿ ಕೆಡೆದು ಬಳಿಸಿದನು ಮನದಿ. ಲೋಕಮಾನ್ಯ
ಜಗವಿಲ್ಲ ಲೋಕಮಾತೆಯ ಚಾರು ಚರಿತವನು ಜಗವಿಲ್ಲ. ಏಕಮತದಿಂದ ಪೊಗಳು ಜಗವಿಲ್ಲವೇ ಏಕಮತದಿಂದ ಹೊಗಳು. ನಾಗವಾಸಿಗಳು ಜಗ ಕಂಡಿಗರು ಪಾವಕನೆ ಆಕೆ ಹೊಕ್ಕೆದ್ದು ಬಂದಿಹುದ ನಾಗವಾಸಿಗಳು ಸಗ ಕಂಡಿದರು ಪಾವಕನಾಗಿ ಹೊಕ್ಕೆದ್ದು ಬಂದಿಹುದ. ಲೋಕ ಮಾತೆಯ ಚಾರು ಚರಿತೆಯನ್ನು ಜಗವೆಲ್ಲ ಏಕ ಮತದಿಂದ ಪೊಗಳುವುದು ನಾಗವಾಸಿಗಳು ಸಹ ಕಂಡಿಗರು ಪಾಪಕನಾಗಿ ಹೊಕ್ಕೆದ್ದು ಬಂದಿಹುದ. ನಾಗವಾಸಿಗಳು ಸಗಗಂಡಿಗೆರೋ ಪಾವಕನಾಗಿ ಹೊಕ್ಕೆದ್ದು ಬಂದಿಹುದ. ರಾಮ ಹರ 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 ಹರ. ಎಂತಹ ಪರುಷ ವಾಕ್ಯಗಳನ್ನು ನಾನು ಶ್ರೀರಾಮಚಂದ್ರನ ಬಾಯಿಂದ ಕೇಳಿಬಿಟ್ಟೆ. ಈ ಮಾತನ್ನಾಡಿದ ಕ್ಷಣ ಭರತ ಮರಬಟ್ಟಿದ್ದಾನೆ, ಶತ್ರುಘ್ನ ಮರಗುತ್ತಿದ್ದಾನೆ, ಸಚಿವ ಸುಮಂತ್ರ ಸಖೇದ ಆಶ್ಚರ್ಯಗಳಿಂದ ತೆರೆದ ಕಣ್ಣನ್ನು ಬಾಯನ್ನು ಮುಚ್ಚದೆಯೇ ಹಾಗೆಯೇ ನಿಂತುಕೊಂಡಿದ್ದಾನೆ. ಇನ್ನು ನಾನು ಸ್ಥೈರ್ಯದಲ್ಲಿ ಆದಿಶೇಷನೆನ್ನುವ ಹಾಗೆ ನೆಗಳ್ತೇವೆತ್ತಂತಹ ನಾನು ಭೂಕಂಪನಕ್ಕೆ ಧರೆಗುರುಳುವ ಪರ್ವತದ ಹಾಗೆ ಒಮ್ಮೆಲೆ ಕುಸಿದು ಬಿದ್ದೆ. ಕಣ್ಣು ತೆರೆದು ನೋಡುತ್ತೇನೆ, ಉಳಿದವರು ಸಭೆಯಲ್ಲಿರುವವರು ಎಲ್ಲರೂ ಹಾಗೆಯೇ ನಿಂತಿದ್ದಾರೆ. ಹಾಗೆಂದು ಅಣ್ಣನ ಬಳಿ ಮಾತನಾಡದೇ ಇರುವುದಕ್ಕಾಗುತ್ತದೆ, ಪ್ರಶ್ನಿಸದೇ ಇರುವುದಕ್ಕಾಗುತ್ತದೆ. ಸೀತಾ ಪರಿತ್ಯಾಗವತ್ತೆ ಅಡ್ಡ ಅಡ್ಡ. ಏನಣ್ಣ ಇದು ಸೀತಾ ಪರಿತ್ಯಾಗವು? ಇದು ನಿನ್ನ ದೃಢ ನಿರ್ಧಾರವೇ ಅಣ್ಣ? ಯಾವಾಕೆಯನ್ನು ಅಗ್ನಿ ಪರೀಕ್ಷಾ ದ್ವಾರ ಪರಿಗ್ರಹಿಸಿದೆಯೋ, ಯಾವಾಕೆ ಚಾರು ಚರಿತೆ ಇದ್ದಾಳೆ, ಒಳ್ಳೆಯವಳಿದ್ದಾಳೆ ಎನ್ನುವ ಹಾಗೆ ದೇವ ವೃಂದವೇ ಬಂದು ಕೊಂಡಾಡಿತು, ಯಾವಾಕೆ ಪವಿತ್ರಳಿದ್ದಾಳೆ, ಪರಮ ಪಾವನನಿದ್ದಾಳೆ ಎನ್ನುವ ಹಾಗೆ ಸಪ್ತಾರ್ಚಿಯೇ ಸಾರಿ ಹೇಳಿದರು, ಯಾವಾಕೆಯ ಶೀಲವನ್ನು ಶಂಕಿಸುವುದು ಸರಿಯಲ್ಲ ಎನ್ನುವ ಹಾಗೆ ಅಳಿದ ನಮ್ಮಪ್ಪ ದಶರಥ ಚಕ್ರವರ್ತಿ ದೇವ ವೃಂದದೊಡನೆ ಮೈದೋರಿ ಬಂದು ಸಾರಿ ಹೇಳಿದನು. ಅಂತಹ ಸೀತಾ ಮಾತೆಯು ನನ್ನಮ್ಮನನ್ನು ಪರಿತ್ಯಜಿಸುತ್ತೇನೆ ಎನ್ನುವ ಹಾಗೆ ನಿರ್ಧಾರ ಮಾಡಿದೆಯೇನಣ್ಣ? ಅಣ್ಣ ಅಣ್ಣ, ಎಂತಹ ಕಠಿಣತರವಾದ ಸಂದರ್ಭದಲ್ಲಾದರೂ ದೃಢ ಚಿತ್ತನೆನ್ನುವ ಹಾಗೆ ನೆಗಳ್ತೇವೆಂತಹ ನೀನು ಈ ಕಾಲಕ್ಕೆ ನಿನ್ನ ಮನಸ್ಸನ್ನ ಚಂಚಲಕ್ಕೆ ಒಳಪಡಿಸಿದೆ. ಅಣ್ಣ ಅಣ್ಣ, ನಿನ್ನ ಚಿತ್ತ ಚಾಂಚಲ್ಯಕ್ಕೆ ಕಾರಣನಾದವರು ಯಾರು?
ಜಗತ್ತಿಗೆ ಬೆಳಕನ್ನು ನೀಡುವವನು ಭಗವಾನ್ ಭಾಸ್ಕರ. ಅವನನ್ನು ಕಲುಷಿತಗೊಳಿಸಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ಯಾವನ ಒಬ್ಬ ಕುಹಕಿ ಒಬ್ಬ ತಲೆ ಕೆಟ್ಟು ದಾರಿ ಹೋಕ ತಲೆ ಎತ್ತಿ ಉಗುಳಿದ ಅಂತಾದ್ರೆ ಅವನ ಚಾರಿತ್ರ್ಯಕ್ಕೆ ಕೆಡಕುಂಟಾಗುತ್ತದೆ. ಅಣ್ಣ, ಅವನನ್ನು ಕೆಡಿಸುವುದಕ್ಕುಂಟಾಗುತ್ತದೆ. ಸಾಧ್ಯ ಇಲ್ಲ. ಅಂತೆಯೇ ಕ್ಷೀರಾಬ್ದಿಯನ್ನು ಹಾಳು ಮಾಡ್ತೇನೆ ಎನ್ನುವ ಹಾಗೆ ಯಾವನೊಬ್ಬ ಹೊರಟು ನಿಂತು ಅದಕ್ಕೆ ಹುಳಿ ಹಿಂಡಿದ ಅಂತಾದ್ರೆ ಕ್ಷೀರಾಬ್ದಿ ಕೆಡುವುದೇ ಇಲ್ಲ ತಾನೆ. ಅಂತೆಯೇ ಧವಳ ಚಾರಿತ್ರ್ಯವನ್ನು ಹೊಂದಿದಂತಹ ಸೀತಾಮಾತೆಯ ಮೇಲೆ ಕೆಡುಕುವಿನ ಉಗುಳನ್ನು ಹಚ್ಚಿದವರು ಯಾರಣ್ಣ? ಅಣ್ಣ, ಯಾರು ಎನ್ನುವ ಹಾಗೆ ಹೇಳು. ಅವನು ಈ ಭೂಮಂಡಲದ ಯಾವ ಮೂಲೆಯಲ್ಲಿದ್ದರೂ ಸರಿ, ಆತನನ್ನ ಕೊಂದು ಬರ್ತೇನೆ. ಹೇಳಣ್ಣ. ಕಳವಳಗೊಳ್ಳುವುದು ತರವೇ ನೀವೆಲ್ಲ ಇಳೆಯಾತ್ಮಜಿಗೆ ಕರೆ ಕರೆಯುವುದಿಲ್ಲ. ಇಳೆಯಾತ್ಮಜಿಗೆ ಕರೆ ಕರೆಯುವುದಿಲ್ಲ. ತಿಳಿದಿದೆ ಆದರೂ ದಾರಿ ಬೇರಿಲ್ಲ. ತಿಳಿದಿಗಿನಾದರೂ ದಾರಿ ಬೇರಿಲ್ಲ. ಕುಲಕೀರ್ತಿ ಹಿರಿದಲ್ಲದಿ ಸತಿಯಲ್ಲ. ಕಳವಳಗೊಳ್ಳುವುದು ತರವೇ ನೀವೆಲ್ಲ. ತಮ್ಮ, ನನ್ನೇ ನಿರ್ಧಾರದಿಂದ ನೀನಾಡಿ ತೋರಿಸುವ ಅಸಮಾಧಾನವನ್ನು ನಾನು ಬಲ್ಲೆ. ಇದು ನಿನ್ನೊಬ್ಬನ ಅಸಮಾಧಾನ ಅಲ್ಲ ತಮ್ಮ, ಎಲ್ಲರ ಅಸಮಾಧಾನವೂ ಹೌದು ತಾನೆ. ಸೀತೆ ಪರಿಶುದ್ಧಳು, ಪರಮ ಪುನೀತೆ ಎಂದು ನನಗಿಂತ ಹೆಚ್ಚು ಯಾರು ಬಲ್ಲವರು? ಹೇಳು, ಅಂದು ನಾನು ಸೀತೆಯನ್ನು ಪರಿಗ್ರಹಿಸಿದ್ದು ತಪ್ಪು ಅಂತಾದರೆ ಇಂದು ಪರಿತ್ಯಜಿಸುವುದು ಸರಿಯೇ? ಹಾಗೆಯೇ ಇಂದು ಪರಿತ್ಯಜಿಸುವುದು ಸರಿಯಂತಾದರೆ ಅಂದು ಪರಿಗ್ರಹಿಸಿದ್ದು ತಪ್ಪೇ? ಆಕೆಯನ್ನು ನಾನು ಪರಿಗ್ರಹಿಸಿದ್ದು ತಪ್ಪೆಂದು ಯಾರೂ ಹೇಳುವಂತಿಲ್ಲ. ಏಕೆಂದರೆ ಸ್ವತಃ ದೇವಾನುದೇವತೆಗಳೇ ಆಕೆ ಪರಿಶುದ್ಧಳು ಎಂದು ಹೇಳಿದ್ದಾರೆ. ಆದರೆ ಬೇರೆ ದಾರಿಯೇ ನನಗೆ ಕಾಣುತ್ತಿಲ್ಲ. ಸೀತೆಯನ್ನು ಪರಿತ್ಯಜಿಸಲೇಬೇಕು. ಅಣ್ಣ, ನಿನ್ನ ಧರ್ಮ ಬುದ್ಧಿಯನ್ನು ಶಂಕಿಸುವುದಾಗಲಿ ನಿನ್ನ ಧರ್ಮಾಚರಣೆಗೆ ತೊಡಕನ್ನು ಉಂಟು ಮಾಡುವುದು ನನ್ನ ಉದ್ದೇಶವಲ್ಲ. ಆದರೂ ಹೇಳ್ತಾ ಇದ್ದೇನಣ್ಣ, ಇದು ನಮ್ಮಿಂದ ಈ ಹಿಂದೆ ತ್ಯಜಿಸಲ್ಪಟ್ಟಂತಹ ಅಸಮಂಜಸನಾಗಲಿ ದಂಡಕನಾಗಲಿ ದೋಷಿಗಳಾಗಿದ್ದರು. ಆದರೆ ಈ ಕಾಲಕ್ಕೆ ನನ್ನ ತಾಯಿ ಸೀತಾ ಮಾತೆ ನಿರ್ದೋಷಿಯಣ್ಣ. ನಿರ್ದೋಷಿ ಮೇಲೆ ನೀನು ಕೈಗೊಂಡಂತಹ ಈ ಕ್ರಮ, ಇದಕ್ಕೆ ಪರಿಷ್ಕಾರ ಮಾಡಬೇಕು ಅಂತ ಕೇಳಿಕೊಳ್ತೇನಣ್ಣ. ತಮ್ಮ, ನಿನ್ನ ಧರ್ಮ ಬುದ್ಧಿಯನ್ನು ನಾನು ಮೆಚ್ಚಿದ್ದೇನೆ. ನಿನ್ನ ಆತಂಕವೇನೆಂದು ನಾನು ಬಲ್ಲೆ. ನಿರ್ದೋಷಿಯಾದ ಸೀತೆಗೆ ಶಿಕ್ಷೆಯಾಗುವುದೆಂದು ಅಲ್ಲವೇ? ಅದಕ್ಕೆ ನನ್ನಲ್ಲಿ ಒಂದು ಉಪಾಯವಿದೆ. ಇದನ್ನು ಸೀತೆ ಹೇಗೆ ಸ್ವೀಕರಿಸುವಳು ಎಂದು ನನಗೆ ತಿಳಿದಿದೆ. ಕಳೆದಿರುಳು ಆಕೆ ತನ್ನ ಬಯಕೆಯನ್ನು ನನ್ನಲ್ಲಿ ತೋಡಿಕೊಂಡಳು. ಏನಂತೆ? ಮರಳಿ ವನಾಶ್ರಮವನ್ನು ಸೇರಬೇಕು, ಋಷಿ ಮುನಿಗಳ ಮಂತ್ರೋಪಟವನ್ನು ಕೇಳಬೇಕು. ಹಾಗಾಗಿ ನಾನು ಅದಕ್ಕೆ ಒಪ್ಪಿದವನು ಆಗಿದ್ದೇನೆ. ಸೀತೆ ಇದನ್ನು ತನ್ನ ಬಯಕೆ ಈಡೇರಿಸುವುದಾಗಿ ತಿಳಿದುಕೊಂಡರೆ ಆಕೆಯ ದೃಷ್ಟಿಯಲ್ಲಿ ನಾನು ತಪ್ಪಿತಸ್ಥನಾಗುವುದಿಲ್ಲ. ಒಂದು ವೇಳೆ ನಾನು ತಪ್ಪಿತಸ್ಥನೇ ಹೌದು ಅಂತಾದರೆ ನನಗೆ ನಾನು ಪಡೆದುಕೊಳ್ಳಬಹುದಾದ ಶಿಕ್ಷೆ ಏನೆಂದರೆ ಪ್ರಾಣ ಸಖಿಯಾದ ಸೀತೆಯನ್ನು ಅಗಲಿ ಇರುವುದು ತಮ್ಮ. ಹಾಗಾಗಿ ಸೀತೆಯನ್ನು ಕಾನನಕ್ಕೆ ಕರೆದೊಯ್ದು ದಟ್ಟಾಡಿಯಲ್ಲಿ ಬಿಟ್ಟು ಬಾ ಲಕ್ಷ್ಮಣ, ಬಿಟ್ಟು ಬಾ. ವಾದ ಬೇಡ, ಇದು ರಾಮಾಜ್ಞೆ. ಧರಣಿ ಸುದ್ದಿಯನು ತ್ಯಜಿಸಲ ಧರಣಿ ಸುದ್ದಿಯನು ತ್ಯಜಿಸಲಾಜ್ಞೆಯನು
ಸೌಧವ ತರಣಿ ಕುಲದಿ ಕೀರ್ತಿ ಸೌಧವ ಹೊರುವ ಕಂಬದ ಕಾಯಕ ತನಗಾಯ್ತೇ ರಾಮ ರಾಮ ಧರಣಿ ಜಯ ತೊರೆದಾದರುಳಿಸುವ ತರಣಿ ಕುಲದಿ ಕೀರ್ತಿ ಸೌಧವ ಹೊರುವ ಕಂಬದ ಕಾಯಕವು ತನಗಾಯ್ತೆಯ ಕಟ ರಾಮ 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 ಎಂತಹ ಧರ್ಮ ಸಂಕಟಕ್ಕೆ ನಾನು ಸಿಕ್ಕಿಬಿದ್ದೆ. ಸೀತಾ ಪರಿತ್ಯಾಗ ಬಂತೆ. ಅಣ್ಣನಿಗಾಗಿ ನನ್ನ ಆತ್ಮಾರ್ಪಣೆಯನ್ನಾದರೂ ಮಾಡುತ್ತೇನೆ ಎನ್ನುವ ಹಾಗೆ ಹೊರಟು ನಿಂತವನು ನಾನು. ಆದರೆ ಈ ಕಾಲಕ್ಕೆ ಅಣ್ಣನ ಆಜ್ಞೆಯನ್ನು ಈಡೇರಿಸುವುದಕ್ಕೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ. ಅಯ್ಯೋ, ಅಣ್ಣನಿಗಾಗಿ ಧರಾಮಂಡಲವನ್ನಾದರೂ ಹೊತ್ತು ತಿರುಗುತ್ತೇನೆ ಎನ್ನುವಂತಹ ನನ್ನ ಚಿತ್ತಸ್ಥೈರ್ಯ ಕುಸಿತ ಹೋಗಿದೆ. ಅಣ್ಣನೇನು ಆಜ್ಞೆಯನ್ನಿಟ್ಟು ಹೊರಟು ಹೋದ. ಆದರೆ ಆ ಆಜ್ಞೆಯನ್ನು ತೀರಿಸುವಲ್ಲಿ ನಾನು ಮರವಟ್ಟಿ ಹೋಗಿದ್ದೇನೆ. ಸೀತಾ ಪರಿತ್ಯಾಗವಂತೆ ಮನುಕುಲದ ಕೀರ್ತಿಯ ಭದ್ರತೆಗಾಗಿ ಸೀತೆಯನ್ನು ಕಾಡಲ್ಲಿ ಬಿಟ್ಟು ಬರಬೇಕಂತೆ. ಮನುಕುಲದ ಕೀರ್ತಿಯ ಸೌಧವನ್ನು ಆಧರಿಸುವ ಕಂಬದ ಕಾರ್ಯ ನನಗೆ ಈ ಲಕ್ಷ್ಮಣನಿಗೆ. ಇದಲ್ಲವೇ ವಿಧಿಯ ವಿಕಟ ವಿಡಂಬನೆ. ನಿರ್ಭಾವುಕನಾಗಿ ನಿರ್ಜೀವ ಕಂಬದಂತೆ ನಾನೀ ಕಾರ್ಯವನ್ನ ಮಾಡಿ ಬರಬೇಕು. ಮನುಕುಲದ ಭಾಗ್ಯವಧುವನ್ನು ಮನುವಂಶೀಯನಾದಂತಹ ನಾನು ಕಗ್ಗಾಡಲ್ಲಿ ಬಿಟ್ಟು ಬರಬೇಕು. ಅಯ್ಯೋ ಶಿವನೇ, ನನಗೊಂದು ಪ್ರಕರಣ ನೆನಪಾಗುತ್ತಾ ಇದೆ. ಈ ಹಿಂದೆ ವನವಾಸದಲ್ಲಿದ್ದಂತಹ ಕಾಲಕ್ಕೆ ಚಿನ್ನದ ಜಿಂಕೆಯನ್ನು ಕಂಡಂತಹ ಸೀತಾ ಮಾತೆ ಅದು ನನಗೆ ಬೇಕು ಎಂದಳಂತೆ. ಆ ಕಾಲಕ್ಕೆ ಅಣ್ಣ ನನ್ನ ಪಾಲಿಗೆ ಆಜ್ಞೆಯನ್ನಿಟ್ಟು ಹೋಗಿದ್ದ. ಸೀತೆಯನ್ನು ಕಾಪಾಡಿಕೊಂಡಿರು, ನಾನು ಸ್ವರ್ಣದ ಜಿಂಕೆಯನ್ನು ತಂದು ಕೊಡುತ್ತೇನೆ ಎನ್ನುವ ಹಾಗೆ. ಆ ಕಾಲಕ್ಕೆ ನಾನು ಅಣ್ಣನ ಆಜ್ಞೆಯನ್ನು ಮುರಿದೆ. ಈ ಕಾಲಕ್ಕೆ ಅಣ್ಣನೇ ಆಜ್ಞೆಯನ್ನಿತ್ತಿದ್ದಾನೆ. ಸೀತೆಯನ್ನು ನಾನು ಕಳೆದುಕೊಳ್ಳುತ್ತೇನೆ ತಮ್ಮ, ಅವಳನ್ನು ಕಾಡಿನಲ್ಲಿ ಬಿಟ್ಟು ಬಾ ಎನ್ನುವ ಹಾಗೆ. ಅಯ್ಯೋ ಅಣ್ಣ, ರಾಜಾರಾಮನಾಗುವ ಬಯಕೆ, ಸೀತಾರಾಮನಾಗುವ ಯೋಗ್ಯತೆಯನ್ನು ಕಳೆದುಕೊಳ್ಳುತ್ತೀಯನಣ್ಣ. ಅಣ್ಣ ಸರಿ, ರಾಜಾಜ್ಞೆ, ಅಣ್ಣನ ಆಜ್ಞೆ ಅಲ್ಲ ಇದು, ರಾಜಾಜ್ಞೆ. ರಾಜಾಜ್ಞೆಯನ್ನು ಈಡೇರಿಸುವುದು ಸಾಮಾನ್ಯ ಪ್ರಜೆಯಾದಂತಹ ನನ್ನ ಕರ್ತವ್ಯ. ಸರಿ, ಸೀತಾ ಪರಿತ್ಯಾಗದಿಂದ ಒದಗುವ ಕೆಡಕುಗಳ ಉತ್ತರದಾಯಿತ್ವವನ್ನು ರಾಮಚಂದ್ರನಿಗೆ ಅರ್ಪಿಸಿ ಸೀತಾಮಾತೆಯನ್ನ ಕಾಣ್ತೇನೆ. ಸೀತಾಮಾತೆಯನ್ನ ಕಾಣ್ತೇನೆ, ಆಕೆ ಇತ್ತಲ್ಲಿಗೆ ನಡೀತೇನೆ. ಇಳಿಯ ದೀಪನಾಡತಿಯ ನಡೆಸಲು
ಕಳವಳಿಸಿ ನಡೆದಂದ ಬಂದ ಮೈದು ನನ್ನನ್ನು ಕಾಣುತ್ತಾ ದೇವಿಯೆಂದು ಬಿಯಾನೆಯ ನಿಳೆಯುತ್ತ ಹೊಂದಿದಾನಂದದಿರೇಗದಿ ಬಳಿ ಬಂದು ಕೇಳಿದಳು ವಾತ್ಸಲ್ಯದಿ ಬಳಿ ಬಂದು ಕೇಳಿದಳು ವಾತ್ಸಲ್ಯದಿ ಲೇಸಾಯ್ತು ಲಕ್ಷ್ಮಣ ಬಂದುದು ಎನ್ನ ಬೇಸರಳಿದು ದೋಷವಾದುದು ವಾಸವಗರಚಿತು ನೀನೀಗ ಬಂದ ಆಶಯವರೆಗೂ ಎನ್ನೊಡನೀಗ ಮೈದುನ ಲಕ್ಷ್ಮಣ, ಸೌಮಿತ್ರಿ, ಬಂದೇನಪ್ಪ. ನಿನ್ನನ್ನು ಕಂಡು ಮಹದಾನಂದವಾಯಿತು ಮಗನೇ. ನಾನು ಸಂತೋಷದಲ್ಲಿದ್ದೇನೆ. ಆದರೆ ಈ ಕಾಲಕ್ಕೆ ನಿನ್ನನ್ನು ಕಂಡ ಮೇಲೆ ನನ್ನ ಸಂತೋಷ ಇನ್ನಷ್ಟು ಹೆಚ್ಚಾಯಿತು. ಅದು ಹೌದು ಕಂದ. ನನ್ನ ಸಂತೋಷವನ್ನು ನಾನು ನಿನ್ನಲ್ಲಿ ಹಂಚಿಕೊಳ್ಳಬೇಕು. ಅದಕ್ಕೂ ಮುನ್ನ ಇತ್ತ ಕಡೆಗೆ ನಿನ್ನ ಆಗಮನ ಯಾಕಾಯಿತು ಹೇಳುವೆಯಾ? ಯಾಕಾಗಿ ಇತ್ತ ಬಂದೆ? ಚಿತ್ತ ಬಿಸಿಲು ದೇವಿ ಇತ್ತನಾಗಿಯ ರಾಮ ದೇವಿ ದೇವಿ ಚಿತ್ತ ಬಿಸಿಲು ದೇವಿ ಇತ್ತನಾಗಿಯ ರಾಮ ಅರ್ತಿಯುಳ್ಳಿ ಬೀಳಿದ ಚಿತ್ತದಾಶೆಯ ತಿರನುತ್ತಮ ಕಾಲದ ಕಾನನದತ್ತ ಕೊಂಡೊಯ್ಯುವುದ ಕಾನನದತ್ತ ಕೊಂಡೊಯ್ಯುವುದ ಎನ್ನುತ್ತ ಚಿತ್ತವಿಸಲಿ ದೇವಿ ಇತ್ತ ನಾಟ್ಯ ರಾಮನರ್ತಿಯುಳ್ಳಿ ಬೀಳಿದ ದೇವಿ ದೇವಿ ಸೌಮಿತ್ರಿ, ಮೊದಲಾಗಿ ನಿಮ್ಮ ಮಗನಾದಂತಹ ಲಕ್ಷ್ಮಣ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಯಶೋವಂತನಾಗಿ ಬಾಳಪ್ಪ. ತಾಯೇ, ಲಕ್ಷ್ಮಣ, 14 ವರ್ಷಗಳ ಪರ್ಯಂತರವಾಗಿ ಹ್ಮ್, ವನದಲ್ಲಿ ತಿರುಗಾಡಿದ್ದು ಕಡಿಮೆ ಆಯಿತೇನಮ್ಮ. ಯಾಕೆ? ಈ ಹಿಂದೆ ನಿನ್ನೆ ತಾನೇ ಚಂದ್ರಿಕಾ ವಿಹಾರಕ್ಕೆಂದು ನಮ್ಮ ಅಣ್ಣನೊಂದಿಗೆ ನೀವು ಹೋದರಂತೆ. ಸತ್ಯ? ಅಲ್ಲಿ ನಿಮ್ಮ ಬಯಕೆ ಒಂದನ್ನು ಹೇಳಿಕೊಂಡರಂತೆ. ಹೌದು, ಪ್ರಾಸಂಗಿಕವಾಗಿ ಒಂದು ವಿಚಾರ ಬಂತು. ಬಯಕೆ ಏನಿದೆ ಎಂದು ಕೇಳಿದರು ನನ್ನವರು. ಕಿರು ಬಯಕೆಯೊಂದನ್ನು ನಾನು ಅವರ ಮುಂದಿಟ್ಟೆ. ನಿಮ್ಮದು ಕಿರು ಬಯಕೆಯಮ್ಮ. ತಾಯೇ, ಏನಾಯ್ತಪ್ಪ? ಈ ವನ ಪ್ರದೇಶವನ್ನ ಕಾಣಬೇಕು, ಹಾ, ಋಷಿ ಮುನಿಗಳನ್ನ ಕಾಣಬೇಕು, ಹೌದು. ಅವರ ಆಶೀರ್ವಾದವನ್ನ ಪಡೆಯಬೇಕು, ಆ, ಋಷಿಪತ್ನಿಯರಲ್ಲಿ ಮಾತನಾಡಬೇಕು, ಹೋಮ ಧೂಮವನ್ನು ಆಕ್ರಾಣಿಸಬೇಕು, ಮತ್ತೊಮ್ಮೆ ಕಾಡಿಗೆ ಹೋಗಬೇಕು ಅಂತರಂತೆ. ಹೌದೇನಪ್ಪ? ಹೌದು ಮಗನೇ. ಈಗ ಕಾಡಿಗೆ ಹೋಗುವ ಕಾಲ ಸಮೀಪಿಸಿದೆ ತಾಯಿ. ಅಂದ್ರೆ ಅಣ್ಣ ನನ್ನನ್ನ ಕರೆದು ಆಜ್ಞೆಯನ್ನ ಕೊಟ್ಟಿದ್ದಾನೆ. ಏನೆಂದು ಆಜ್ಞೆ? ಲಕ್ಷ್ಮಣ ಸೀತೆಗೆ ಕಾಡಿನಲ್ಲಿ ತಿರುಗಾಡಬೇಕಂತೆ. ಇದು ನೀನೊಂದು ಕೆಲಸವನ್ನ ಮಾಡಬೇಕು. ಹಾ? ನೀನು ಆಕೆಯನ್ನು ಕಾಡಿನಲ್ಲಿ ಸುತ್ತಾಡುವುದಕ್ಕೆ ಕರೆದುಕೊಂಡು ಹೋಗಿ ಬಾ ಎಂದಿದ್ದಾನಮ್ಮ. ಅದು ಮಾಡಿರೋ ಸತ್ಯವಾಗಿ. ನನ್ನವರು ಆ ರೀತಿಯಾಗಿ ಆಜ್ಞೆ ಮಾಡಿದರೆ ದಿಟವೇ ಇದು. ದಿಟವೇ
ಸಟಿಯಲ್ಲವಲ್ಲ ಚೇಟ ಶ್ರದ್ಧೆಯಿಂದಲೇ ಕಟಿಬದ್ಧನಾದಿ ಅಟವಿಗಿಂವರೆ ಸಟಿಯಲ್ಲವಲ್ಲ ನಿಚ್ಚಟ ಶ್ರದ್ಧೆಯಿಂದಲೇ ಕಟಿಬದ್ಧನಾದಿ ನಟವಿಗಿಂವರೆ ಇಟವೇ ನಿನ್ನಯ ವಚನ ಸೌಮಿತ್ರಿ ಪೇಳು ಅಟಕುತ್ತಿದನಿ ರಮಣ ನಿನ್ನಯ ವಚನ ದಿಟವೇ ಒಪ್ಪಿದನೇ ರಮಣ ದಿಟವೇ ಲಕ್ಷ್ಮಣ, ಅಮ್ಮ. ನೀನಾಡುವ ಮಾತಿದು ದಿಟವೇ? ಹೌದು ತಾಯಿ. ಮಗನೇ, ನನ್ನ ಆಸೆಯನ್ನು ನಿವೇದಿಸಿಕೊಂಡು ರಾತ್ರಿಯೂ ಕಳೆದಿಲ್ಲ, ನಸುಕೂ ಕಳೆದಿಲ್ಲ ಮಗನೇ. ಅಷ್ಟರಲ್ಲಿ ನಿನ್ನಣ್ಣ ಈ ರೀತಿಯಾಗಿ ಆಜ್ಞೆಯನ್ನು ಮಾಡಿದರೆ ಹೌದಮ್ಮ. ಕಾನನಕ್ಕೆ ಕರೆದುಕೊಂಡು ಹೋಗಿ ಋಷ್ಯಾಶ್ರಮದ ದರ್ಶನವನ್ನು ಮಾಡಿಸಿ ಬಾ ಮಗನೇ ಹ, ಎನ್ನುವ ಹಾಗೆ ಆಜ್ಞೆಯನ್ನು ಇತ್ತರೆ ಹೌದಮ್ಮ. ಎಂತಹ ಪತ್ನಿ ಪ್ರೇಮ ನನ್ನ ಸ್ವಾಮಿಯದ್ದು. ಸಂತೋಷವಾಯಿತು ಮಗನೇ. ಆದರೆ ಲಕ್ಷ್ಮಣ, ಅಮ್ಮ. ಪುಣ್ಯಾಶ್ರಮದ ದರ್ಶನಕ್ಕೆ ಕಟಿಬದ್ಧನಾಗಿ ನೀನು ಬಂದ ಹಾಗೆ ಕಾಣುತ್ತಾ ಇದೆ. ನಾನು ಸಿದ್ಧಳಾಗಬೇಕಲ್ಲ. ಸಿದ್ಧವಾಗುತ್ತೀರಿ ನಮ್ಮ. ಅದಕ್ಕೂ ಮುನ್ನ ನನ್ನೊಂದೆರಡು ಪ್ರಶ್ನೆಗಳು ಉತ್ತರಿಸುವೆಯ ಮಗನೇ? ಸಾಧ್ಯವಾದರೆ ಉತ್ತರಿಸುತ್ತೇನೆ ತಾಯಿ. ಜೊತೆಯಲ್ಲಿ ಯಾರಿಹರು? ಜೊತೆಯುಳಾರಿದಗರೋ ಯಾರು ಮಗನೇ? ಜೊತೆಗಳ ರೈತರು ನಿವನಗೆ ಸತಿಯು ಭರತನ ಭಾರಿಯೋ ಎನಗದಿದಲುಗೆಯಾದ ಶ್ರುತ ಕೀರ್ತಿಯನ್ನು ಮಾತಿಯರೋ ಹಿತದಿ ಬೇಡ ಕಾನನದಿ ಮುನಿ ಸತಿಯರಿಗೆ ಕೊಡಲಿ ಹಿತದಿ ಬೇಳ ಕಾನನದಿ ಮುನಿ ಸತಿಯರಿಗೆ ಕೊಡಲೇನೊಯ್ಯಲಿ ಕ್ಷಿತಿಯಧಿಪನೇ ನಿಲ್ದನೆ ತಲ್ಲಣಿಸಿ ಲಕ್ಷ್ಮಣನು ಕ್ಷಿತಿಯಧಿಪರೇ ನಿಂದನಿಲಿ ತಲ್ಲಣಿಸಿ ಲಕ್ಷ್ಮಣನೋ ಜೊತೆಯೊಳ ನಿನ್ನಯ ಸತಿಯು ಭರತನ ಭಾರ್ಯೆಯು ಎನಗದಿ ತಲುಗೆಯ ತಂಗಿ ಜೊತೆ ಕೀರ್ತಿಯಳು ಮಾತಿಯರು ಹಿತದಿ ಬೇಳ ಕಾನನದಿ ಮುನಿ ಸತಿಯರಿಗೆ ಕೊಡಲೇನೊಯ್ಯಲಿ ಕ್ಷಿತಿಯಧಿಪನೇ ನಿಂದನಿನಿ ತಲ್ಲಣಿಸಿ ಲಕ್ಷ್ಮಣನು ಜೊತೆಯೊಳಾರೆ ತಗರೋ ಮೈದುನ ಲಕ್ಷ್ಮಣ, ಆ ಆ ಆ ಆ
ಹೌದಮ್ಮ. ನಾನು ಸಿದ್ಧಳಾಗಬೇಕಾದರೆ ಒಂದೆರಡು ಪ್ರಶ್ನೆಗಳು ಮಗನೇ. ಏನು ತಾಯಿ? ನನ್ನ ಜೊತೆಗೆ ಆ ಆಶ್ರಮದ ದರ್ಶನಕ್ಕೆ ಜೊತೆಯಲ್ಲಿ ಬರುವವರು ಯಾರಿದ್ದಾರೆ? ನಿನ್ನ ಭಾರ್ಯೆಯಾದ ಉರ್ಮಿಳೆ ಬರುವವಳಿದ್ದಾಳೆ, ಭರತನ ಭಾರ್ಯೆ ಮಾಂಡವಿ ಬರುವವಳೆ, ಅಲ್ಲ ನನ್ನ ಮುದ್ದಿನ ತಂಗಿ ಶ್ರುತಕೀರ್ತಿ ಬರುತ್ತಾಳೆ, ಮಾತೆಯರು ಬರುತ್ತಾರೆ ಮಗನೇ. ಅಷ್ಟು ಮಾತ್ರವಲ್ಲ, ಆಶ್ರಮದ ದರ್ಶನಕ್ಕೆ ಹೋಗುವಾಗ ಬರಿಗೈಯಲ್ಲಿ ಹೋಗಬಾರದು. ಅಲ್ಲಿಯ ಮುತ್ತೈದೆಯರಿಗೆ ಏನಾದರೂ ಕೊಡಲೇಬೇಕಲ್ಲ. ವಸ್ತುಗಳಾಗಿ ನಾನು ಏನನ್ನ ತೆಗೆದುಕೊಂಡು ಹೋಗಲಿ? ನನ್ನ ಸ್ವಾಮಿ ನನ್ನೊಂದಿಗೆ ಬರುವವರಿದ್ದಾರೆ. ಶ್ರೀರಾಮಚಂದ್ರಮ ಏನು ಅಪ್ಪಣೆಯನ್ನು ಮಾಡಿದ್ದಾನೆ ಹೇಳು ಮಗನೇ. ಉಗುಳೊಳಗಿನ ನಗಿದ್ದೊದೆ ನೀ ಹುಸಿನಗೆಯ ಜವನಿಗೆಯೊಳಗೆ ದುಗುಡವ ಕುಗಿದು ಸೀತೆಯ ಪಾದಯುಗವ ನೋಡುತ್ತಿಂದ ಎನ್ನ ನೀ ಕಾಯಕಕ್ಕೆ ನೇಮಿಸಿ ಅನ್ನ ಹೋಗಿದ ಗಗನ ಏನಮ್ಮ ಲಕ್ಷ್ಮಣ, ತಾಯೇ, ನಿನ್ನೊಂದಿಗೆ ಕಾನನಕ್ಕೆ ಯಾರು ಬರುತ್ತಾರೆ ಎನ್ನುವ ಹಾಗೆ ಕೇಳ್ತಾ ಇದ್ದೀನ. ನನ್ನ ಜೊತೆಗೆ ಯಾರು ಬವರಿದ್ದಾರೆ? ತಾಯಂದಿರು, ವೃದ್ಧೆಯರು. ಹಾ, ದೂರ ಪ್ರಯಾಣಕ್ಕೆ ಅವರ ಆರೋಗ್ಯ ಒಪ್ಪುವುದಿಲ್ಲ. ಕೂಡದು ಕೂಡದು. ಇನ್ನು ನಿನ್ನ ಪ್ರೀತಿಯ ತಂಗಿಯರು ನಿನ್ನಂತೆಯೇ ತುಂಬು ಗರ್ಭಿಣಿಯರಮ್ಮ. ಹಾ ಹಾ. ಅವರು ಕಾನನಕ್ಕೆ ಬರುವ ಸ್ಥಿತಿಯಲ್ಲಿಲ್ಲ. ಓಹೋ. ಇನ್ನು ನನ್ನ ಮಡದಿಯ ಬಳಿಯಲ್ಲಿ ನಾನಂತೂ ಕೇಳಿದವನಲ್ಲ. ಇನ್ನು ಭರತ ಶತ್ರುಘ್ನರಂತೂ ಅವರ ಕಾರ್ಯದಲ್ಲಿ ತಲ್ಲೀನರಾಗಿ ಹೋಗಿದ್ದಾರೆ. ಸರಿ. ಈ ಕಾಲವನ್ನೇ ನೋಡಿಕೊಂಡು ನಮ್ಮಣ್ಣ ಶ್ರೀರಾಮಚಂದ್ರಮ ನನ್ನನ್ನು ಕರೆದು ಆ, ಆಜ್ಞೆಯನ್ನು ಕೊಟ್ಟು ಮರು ಮಾತನಾಡುವಷ್ಟರಲ್ಲಿಯೇ ಗಹನ ಕಾರ್ಯ ನಿಮಿತ್ತ ಹೊರಟು ಹೋದ ತಾಯಿ. ಓಹೋ, ನನ್ನವರು ರಾಜಕಾರ್ಯದ ನಿಮಿತ್ತ ತೊಡಗಿಸಿಕೊಂಡಿದ್ದಾರೆ. ರಾಜಕಾರ್ಯದ ನಿಮಿತ್ತ ತೊಡಗಿಸಿಕೊಂಡಿದ್ದಾರೆ ತನ್ನನ್ನು. ಅದರ ನಡುವೆಯೂ ಪತ್ನಿಯ ಒಂದು ಕಿರು ಆಸೆಯನ್ನು ನಡೆಸಿಕೊಡಬೇಕು ಎಂದು ಮನದಲ್ಲಿಟ್ಟು ನಿನ್ನನ್ನು ನೇಮಿಸಿದ್ದಾರಲ್ಲ ಮಗನೇ. ಹೌದಮ್ಮ, ನನಗಷ್ಟೇ ಸಾಕು. ನಮ್ಮ ಅಣ್ಣನಿಗೆ ಇತ್ತೀಚೆಗೆ ಯಾವ ವಿಷಯವನ್ನು ಹೇಗೆ ಮಾಡಬೇಕು, ಹೇಗೆ ಪ್ರಯೋಗಿಸಬೇಕು ಅಂತ ಚೆನ್ನಾಗಿ ತಿಳಿದಿದೆ. ಹಾ ಹಾ. ಅದೇ ಕಾರ್ಯವನ್ನ ಮಾಡ್ತಾ ಇದ್ದಾನೆ. ಇನ್ನು ಋಷಿ ಪತ್ನಿಯರಿಗೆ ನೀವು ರಾಜಮಾತೆ ಅಲ್ವೇ ತಾಯಿ, ನೀವು ಏನನ್ನು ಕೊಂಡು ಹೋದ್ರೂ ಆಗುತ್ತದಮ್ಮ. ಆದೀತಪ್ಪ, ರಾಜಮಾತೆಯರ ಹಿರಿಯರೆಲ್ಲರ ಆಶೀರ್ವಾದವನ್ನು ಪಡೆದು ಬಾಗಿನಾದಿ ಸುವಸ್ತುಗಳೆಲ್ಲವನ್ನು ಸಿದ್ಧಪಡಿಸಿ ತುಸು ಹೊತ್ತಿನಲ್ಲಿ ಬರುತ್ತೇನೆ. ಸ್ವಲ್ಪ ವಿರಮಿಸು. ತೊಂದರೆ ಇಲ್ಲ ತಾಯಿ, ನಿಮಗೆ ಆದೀತಲ್ಲ? ಬೇಕಾದಷ್ಟು ಸಮಯವನ್ನೇ ತೆಗೆದುಕೊಳ್ಳಿ. ನನ್ನ ಗತಿ ಸ್ವಲ್ಪ ನಿಧಾನ. ತಡವಾದರೆ ಬೈಯಬಾರದು, ನೊಂದುಕೊಳ್ಳಬೇಡ. ಆದಷ್ಟು ಬೇಗದಲ್ಲಿ ಬರುತ್ತೇನೆ. ಆಯ್ತಮ್ಮ, ನಿಧಾನವಾದಷ್ಟೇ ಒಳ್ಳೆಯದು ತಾಯಿ. ಅಯ್ಯೋ, ಎಂತಹ ಮುಗ್ಧತೆ ತಾಯಿ ನಿನ್ನದು. ಕುರಿಯೊಂದನ್ನು ಕಟುಕ ತನ್ನ ಕೊರಳಿಗೆ ಮಾಲೆ ಹಾಕಿ ಒಂದು ಕಂಬಕ್ಕೋ ಮರಕ್ಕೋ ಕಟ್ಟಿ ಹಾಕಿದ್ರೆ ಅದು ತನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡುತ್ತಾ ಅಲ್ಲಿರುವ ಹುಲ್ಲನ್ನು, ತನ್ನ ಕೊರಳಿಗೆ ಹಾಕಿದ ಹಾರವನ್ನು, ಇಲ್ಲ ಕಂಬವನ್ನು ನೆಕ್ಕುತ್ತಾ ಸಂತೋಷದಲ್ಲಿರ್ತದಂತೆ. ಇನ್ನೇನು ಬಲಿಯಾತ್ರೆ ಸನ್ನಿಹಿತವಾಗಿದೆ ಎನ್ನುವುದನ್ನು ಅರಿಯದೆ ಹೊರಟು ಬರ್ತೇನೆ ಎನ್ನುವ ಹಾಗೆ ಹೇಳಿ ಹೋದಿರಲ್ಲ ತಾಯೇ. ಅಪ್ಪ, ಈ ಹಿಂದೆ ಕಾಂಚನ ಮೃಗ ಪ್ರಕರಣದಲ್ಲಿ ನನ್ನನ್ನು ಆ ರೀತಿಯಾಗಿ ನಿಂದಿಸಿ ನನ್ನ ಮೇಲೆ ಅನುಮಾನ ಪಟ್ಟಂತಹ ನೀನು ಈ ಕಾಲಕ್ಕೆ
ಒಂದಿನಿತು ಅನುಮಾನವನ್ನು ಪಡದೆ ಹೋಗಿ ಬರುತ್ತೇನೆ ಲಕ್ಷ್ಮಣ, ಬೇಗ ತಯಾರಾಗಿ ಬರುತ್ತೇನೆ ಎನ್ನುವ ಹಾಗೆ ಹೋದಿರಲ್ಲಮ್ಮ. ನನ್ನ ನಟನಾ ಕೌಶಲ್ಯ ಅಂತದ್ದು ತಾಯಿಗೆ ಇಂದಿನಿತು ಸಂಶಯವೇ ಬರಲಿಲ್ಲ. ಅಮ್ಮ. ಲಕ್ಷ್ಮಣ, ತಾಯಿ, ನೀನು ಯಾಕೆ ಉಲ್ಲಾಸದಿಂದಿಲ್ಲ? ನಿನ್ನ ಮುಖವನ್ನು ಗಮನಿಸಿದಾಗ ಏನೋ ಒಂದು ರೀತಿಯ ಸಂದಿಗ್ಧ ಚಡಪಡಿಕೆ ಕಾಣುತ್ತಾ ಇದೆ. ಯಾಕೆ ಮಗನೇ, ಏನಾಯ್ತಪ್ಪ? ಅದು ನಿಮ್ಮನ್ನು ಕಾಡಿಗೆ ಕರೆದುಕೊಂಡು ಹೋಗಬೇಕಲ್ಲ, ಹಾಗಾಗಿ ತಾಯಿ. ಲಕ್ಷ್ಮಣ, ಅಮ್ಮ. ಮುಖವು ಮನದ ಕನ್ನಡಿಯಂತೆ ಮಗನೇ. ನನಗೇನು ಗೊತ್ತಾಗುವುದಿಲ್ಲ ಎಂದು ಭಾವಿಸಿದೆಯಾ? ಗೊತ್ತಾಯ್ತು ಮಗನೇ ನಿನ್ನ ದುಗುಡದ ಕಾರಣ. ಏನು ತಿಳಿಯಿತಮ್ಮ? ಲಕ್ಷ್ಮಣ, ಶ್ರೀರಾಮನನ್ನು ಬಿಟ್ಟು ಒಂದರೆ ಕ್ಷಣವೂ ನೀನಿರುವವನಲ್ಲ. ಸದಾ ಅಣ್ಣನ ಸೇವೆಯಲ್ಲಿಯೇ ಮಗ್ನನಾಗಿರುವವನು. ಆದರೆ ಈ ಕಾಲಕ್ಕೆ ಕಾನನಕ್ಕೆ ನನ್ನನ್ನು ಕರೆದುಕೊಂಡು ಹೋಗಬೇಕು ಎನ್ನುವ ಕಾರಣದಿಂದಾಗಿ ಅವನಿಂದ ದೂರ ಉಳಿಯುವವನಿದ್ದೀಯ. ಅದಕ್ಕಾಗಿ ಅಲ್ಲವೇ ಚಿಂತೆ? ಸರಿಯಾಗಿ ಯೋಚಿಸಿದಿರಿ ತಾಯಿ. ಲಕ್ಷ್ಮಣ, ಶ್ರೀರಾಮಚಂದ್ರನನ್ನು ಅಗಲಿರುವುದು ಕಷ್ಟ ಸಾಧ್ಯವೇ. ಆದರೆ ಪತ್ನಿಯಾದ ನಾನೇ ಯಾವ ದುಗುಡವಿಲ್ಲದೆ ಸಂತೋಷದಿಂದ ಹೊರಟು ನಿಂತಿರುವಾಗ ವೀರಾದಿ ವೀರನಾದ ನಿನಗೆ ಯಾಕೆ ಈ ರೀತಿಯ ಚಡಪಡಿಕೆ? ಲಕ್ಷ್ಮಣ, ರಾಮಚಂದ್ರನ ನೆನಪು ನಮಗೆ ಕಾಡಬಾರದು ಎನ್ನುವ ಕಾರಣಕ್ಕಾಗಿ ಆತನ ಪಾದುಕೆಯನ್ನು ನಮ್ಮ ರಥದಲ್ಲಿರಿಸಿದ್ದೇನಪ್ಪ. ಭರತನಂತೆ ಶ್ರೀರಾಮಚಂದ್ರಮನ ಸನ್ನಿಧಿಯನ್ನು ನಾವು ಅದರಲ್ಲಿ ಕಾಣೋಣ. 1-2 ದಿವಸದ ಮಟ್ಟಿಗೆ ನನ್ನನ್ನು ಕರೆದುಕೊಂಡು ಹೋಗಿ ಮತ್ತೆ ಬರಬಹುದಲ್ಲ? ತಾಯಂದಿರು ಆಶೀರ್ವದಿಸಿ ಕಳುಹಿಸಿದರೆ. ಹೌದಪ್ಪ. ಈ ಹಿಂದೆ ವನವಾಸಕ್ಕೆ ತೆರಳುವಂತಹ ಸಂದರ್ಭದಲ್ಲಿ ಹೋಗಬೇಡ ಸೀತಾ, ಕಾನನಕ್ಕೆ ಹೋಗಬೇಡ ಎನ್ನುವ ಹಾಗೆ ತಡೆದಂತಹ ತಾಯಿಯರು ಆಶೀರ್ವದಿಸಿ ಕಳುಹಿಸಿದರೆ. ತುಂಬ ಮನಸ್ಸಿನಿಂದ ಆಶೀರ್ವದಿಸಿದರೆ. ಆಗ ನೀವು ಹಿಂತಿರುಗಿ ಬಂದಿದ್ದೀರಲ್ಲ, ಅದೇ ನಂಬಿಕೆಯಿಂದ ಕಳುಹಿಸಿರಬೇಕು. ಸರಿಯಮ್ಮ, ಚಿನ್ನದ ರಥ ಸಿದ್ಧವಾಗಿದೆ. ಸರಿ, ಏರಿಕೊಳ್ಳೋಣ ತಾಯಿ. ಬಂದು ಬಂದೇ ರಥವದು ಮಂದಗತಿಯಲ್ಲಿ ಗಮಿಸಿದಾಗ ರಥವದ ಮಂದಗತಿಯಲ್ಲಿ ಗಮಿಸಿದಾಗ ವಸುಂಧರಾತ್ಮಜಯುಜ್ಜಯುಮ್ಮೆ ಬಸಿರ ಭಾರತದಲ್ಲಿ ವಸುಂಧರಾತ್ಮಜಯುಜ್ಜಯುಮ್ಮೆ ಬಸಿರ ಭಾರತದಲ್ಲಿ ಮೇಣ್ ಬಸಿರ ಭಾರದಲ್ಲಿ ಬಂದು ಪೊಂದೇ ರಥವದು ಮಂದಗತಿಯಲ್ಲಿ ಗಮಿಸಿದಾಗ ರಾಮ ರಾಮ
ಕ್ಷಣವೇ ಚುರುಕಿನಿಂದ ಓಡುವಂತಹ ಕುದುರೆಗಳು ಈ ಕಾಲಕ್ಕೆ ಮಂದಗತಿಯಲ್ಲಿ ಸಾಗುತ್ತಾ ಇದೆಯಲ್ಲ. ಯಾಕಿರಬೇಕು? ಹೀಗಿರಬೇಕು. ಲೋಹಗಳಲ್ಲಿ ಅತ್ಯಂತ ಭಾರವಾದದ್ದು ಚಿನ್ನವಂತೆ. ಆ ಭಾರವಾದ ಚಿನ್ನದ ರಥದಿಂದ, ಆ ಚಿನ್ನದಿಂದ, ಲೋಹದಿಂದ ಈ ರಥವನ್ನು ಮಾಡಿದ್ದಾರಲ್ಲ, ಹಾಗಾಗಿ ಕುದುರೆಗಳಿಗೆ ರಥವನ್ನು ಎಳೆಯುವುದಕ್ಕಾಗುತ್ತಿಲ್ಲವೋ? ಇಲ್ಲ, ನನ್ನಮ್ಮ ತುಂಬು ಗರ್ಭಿಣಿ, ಅವಳ ಭಾರ ಹೆಚ್ಚಾಯಿತೋ ಏನೋ. ಇಲ್ಲ, ಅಯೋಧ್ಯ ಅವನಿಗೆ ತಿಳಿದಿರಬೇಕು, ನನ್ನ ಮಗಳು ಈ ಭೂಮಿಯನ್ನು ತ್ಯಜಿಸಿದರೆ ಮತ್ತೆಂದೂ ಹಿಂತಿರುಗಿ ಬರುವುದಿಲ್ಲ ಎನ್ನುವ ಹಾಗೆ. ಅದಕ್ಕಾಗಿ ರಥದ ಚಕ್ರಕ್ಕೆ ವೇಗವನ್ನು ಕೊಡುವಲ್ಲಿ ಅದು ನಿಯಂತ್ರಿಸುತ್ತಾ ಇದೆಯೋ ಎಂದು. ಅಲ್ಲ, ಭೂಭಾರಕರನ್ನು, ಇಂದ್ರಾರಿ ಮೊದಲಾದ ದೈತ್ಯರನ್ನು ಕೊಂದಂತಹ ಲಕ್ಷ್ಮಣ ಇವನ ಚಿಂತಾಭಾರವೇ ರಥ ಮಂದಗತಿಯಲ್ಲಿ ಹೋಗುತ್ತಾ ಉಂಟು. ಅಯ್ಯೋ ಅಯ್ಯೋ. ಲಕ್ಷ್ಮಣ, ಅಮ್ಮ, ಯಾಕಪ್ಪ ಇಷ್ಟು ನಿಧಾನಗತಿ? ಇದುವರೆಗೆ ಕಿರುದಾದ ರಸ್ತೆ ಇದ್ದಿತ್ತು ತಾಯಿ. ಆಹಾ, ಇನ್ನು ಮಟ್ಟಸವಾದ ಸಮತಟ್ಟಾದ ಮಾರ್ಗ ಮುಂದಿದೆ. ರಥದ ಕುದುರೆಗಳಿಗೆ ಚುರುಕನ್ನು ಮುಟ್ಟಿಸುತ್ತೇನೆ ತಾಯಿ, ಚುರುಕನ್ನು ಮುಟ್ಟಿಸುತ್ತೇನೆ. ಸಿಂಗಲ ಗಬ್ಬಗೆ ಮಂಗಲವಾಕ್ಯದ ರಂಗೊದಗಿಸಿ ಮಾಹಿತಿರುಷಿ ಸಂಗಡಿಗರು ರಸಗಂಗಾ ನಾನದಿ ಮಂಗಲ ಬಿಡುವ ಪ್ರತಿನಿಧಿಸಿ ಸಿಂಗಲ ಗಬ್ಬಗೆ ಮಂಗಲವಾಕ್ಯದ ರಂಗೊದಗಿಸಿ ಮಾಹಿತಿರುಷಿ ಈ ವಾಲ್ಮೀಕಿಯ ಜೀವಿತ ಕಾಲದ 3ನೆಯ ಶುಭ ದಿನ ಇದು. ಪ್ರಥಮದಲ್ಲಿ ಶ್ರೀರಾಮ ತಾರಕ ಮಂತ್ರವನ್ನು ಜಪಿಸುತ್ತಾ ವಾಲ್ಮೀಕದಿಂದ ಹೊರಗೆ ಬಂದು ವಾಲ್ಮೀಕಿ ಅನ್ನಿಸಿಕೊಂಡಂತಹ ದಿನ. ತದನಂತರದಲ್ಲಿ ಕ್ರೌಂಚ ಪಕ್ಷಿಗಳ ಘಟನೆಯಿಂದಾಗಿ ಮಾನಿಷಾದ ಅನ್ನುವಂತಹ ಉದ್ಗಾರದಿಂದ ರಾಮಾಯಣವನ್ನ ಬರೆಯುವಂತಹ ಆ ಒಂದು ಸುಯೋಗ ಲಭಿಸಿದಂತಹ ಪುಣ್ಯ ದಿನ. ಮತ್ತೆ ಇಂದು ರಾಮಾಯಣ ಕಾವ್ಯವನ್ನು ಪೂರ್ಣಗೊಳಿಸಿ ಮಂಗಳಗೊಳಿಸಿದಂತಹ ಪರಮ ಪಾವನವಾದಂತಹ ದಿನ. ಈ ಪುಣ್ಯ ಮುಹೂರ್ತದಲ್ಲಿ, ಪುಣ್ಯ ದಿನದಿಂದು ಶ್ರೀಮದ್ ರಾಮಾಯಣ ಕಾವ್ಯವನ್ನು ವಾಚಿಸಿ ಶಿಷ್ಯರಾದಂತಹ ಭರದ್ವಾಜಾದಿಗಳಿಂದ ಮೆಚ್ಚುಗೆಯನ್ನು ಪಡೆದದ್ದಲ್ಲದೆ ಅವರಿಗೆ ಹರ್ಷವನ್ನೂ ನೀಡಿದ್ದಾಯಿತು. ಆದರೆ ಇನ್ನೊಂದು ಯೋಚನೆ ನನ್ನ ಮನದಲ್ಲಿ ಮೂಡುತ್ತಾ ಇದೆ. ಕಾವ್ಯವನ್ನೇನೋ ರಚಿಸಿದ್ದಾಯಿತು. ಆ ಕಾವ್ಯವನ್ನ ಶ್ರುತಿ ಲಯಬದ್ಧವಾಗಿ ಕೀರ್ತಿಸುವಂತಹ ಶಿಷ್ಯರನ್ನು ನಾನು ಪಡೆದಿಲ್ಲವಲ್ಲ. ಅರ್ಥವಾಯಿತು. ಅಂದು ದಶರಥ ಪುತ್ರ ಕಾಮೇಷ್ಠಿಯಾಗದಿಂದ ಪುತ್ರರನ್ನು ಪಡೆದ ಹಾಗೆ ನಾನು ಶಿಷ್ಯ ಕಾಮೇಷ್ಠಿಯಾಗವನ್ನ ಸಂಕಲ್ಪಿಸಿದ್ದೇನೆ. ನೋಡೋಣ ತಕ್ಕಿಯಾರು ಶಿಷ್ಯರು. ಸಂಕಲ್ಪ ಮಾಡಿದ್ದೇ ತಡ, ಶೀಘ್ರ ಫಲ ಸತ್ಸಂಕಲ್ಪಕ್ಕೆ ಲಭಿಸುತ್ತದೆ ಅನ್ನುವುದಕ್ಕೆ ಇದೇ ಅಲ್ಲವೇ ಸೂಚಕ? ಅದೇನು ಆ ಸಮಯದಿ ವನದೆಡೆಯೂ ಕೇಳಿತು ಭೂಸುತಿಯ ಕ್ರಂದನಾಥನಿಯೋ ಕೋಸಲಪತಿಯ ನಾಮದ ಕೀರ್ತನವೇ ಸುಮಧುರ. ಕೋಸಲಪತಿಯ ನಾಮದ ಕೀರ್ತನ ಯೇ ಸುಮಧುರವೆನುತ್ತಲೇ ಮುನಿಯೋ ದೈವ ಸಂಕಲ್ಪವಾದರೆ ಕ್ಷಣ ಮಾತ್ರದಲ್ಲಿ ಕಾರ್ಯ ಆಗುತ್ತದೆ ಅನ್ನುವುದಕ್ಕೆ ಇದೇ ಅಲ್ಲವೇ ಉದಾಹರಣೆ. ನನ್ನ ಶ್ರೀಮದ್ ರಾಮಾಯಣ ಕಾವ್ಯವನ್ನ ವಾಚಿಸುವುದಕ್ಕಾಗಿ ಶಿಷ್ಯರ ನಿರೀಕ್ಷೆಯಲ್ಲಿ ಸಂಕಲ್ಪ ಮಾಡಿದ್ದೇ ತಡ.
ಆ ಕೋಶಲಾಧೀಶನಾದಂತಹ ಶ್ರೀರಾಮಚಂದ್ರನ ತಾರಕ ಮಂತ್ರವೇ ಕೇಳಿಸುತ್ತಾ ಇದೆಯಲ್ಲ, ಅದು ಈ ರಾಮ ದಟ್ಟವಾದ ಅರಣ್ಯದಲ್ಲಿ. ಏನು ಆಶ್ಚರ್ಯ! ದೇವತೆಗಳೇ ಏನಾದರೂ ಇಂತಹ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿದರೆ ನನ್ನಲ್ಲಿ ತರ್ಕಿಸಿ ಏನು ಪ್ರಯೋಜನ? ಸತ್ಯಾಂಶ ಏನನ್ನುವುದನ್ನು ಅರಸಬೇಕಲ್ಲವೇ? ಅದಕ್ಕಾಗಿ ಆ ತಾರಕ ಮಂತ್ರ ಪಠನೆಯ ಸ್ಥಳವನ್ನು ವೀಕ್ಷಿಸುತ್ತಾ ಮುನ್ನಡೆಯುತ್ತೇನೆ. ಸೊಬಗೆ ಸೀತೆಯ ಕಂಡು ಬೆಳಿಗ್ಗೆ ದಿಮಲೋಕೆ ಅಭಯ ಮುದ್ರೆಯ ತೋರಿ ಬೆದರದಿರು ನೀನೆನ್ನುತ್ತ ನುಡಿಸಿದೆನೋ ವಿನಯದಿಂದ. ಯಾರಮ್ಮ ನೀನು ಯಾರಮ್ಮ, ಯಾರಮ್ಮ ನೀ ಘೋರ ಕಾಂತಾರದೊಳಗೆ, ಯಾರನ್ನು ನೆನೆದತ್ತು ಕರೆಯುವೆ ಹೀಗೆ. ತಾರಕ ಮಂತ್ರವ ನಾರು ಕಲಿಸಿದರು ಶ್ರೀರಾಮ, ತಾರಕ ಮಂತ್ರವ ಯಾರು ಕಲಿಸಿದರು? ಈ ರೀತಿ ತೊರೆದಿಲ್ಲಿ ಹೋದವರಾರು, ಈ ರೀತಿ ತೊರೆದಿಲ್ಲಿ ಹೋದವರಾರು. ರಾಮತಾರಗೆ ಮಂತ್ರವನಾರು ಕಲಿಸಿದರು. ಈ ರೀತಿ ತೊರೆದಲ್ಲಿ ಹೋದವರಾರು. ಯಾರಮ್ಮ ನೀನು ಯಾರಮ್ಮ, ಯಾರಮ್ಮ ನೀ ಘೋರ ಕಾಂತಾರದೊಳಗೆ, ಯಾರನ್ನು ನೆನೆದಿದ್ದು ಕರೆಯುವೆ ಹೀಗೆ. ಯಾರಮ್ಮ ಯಾರಮ್ಮ ತಾಯೇ, ರಾಮ 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 ಭಯಬೀಳಬೇಡ, ಭಯಭೀತಳಾಗಬೇಡ. ಈ ಘೋರವಾದಂತಹ ಕಾಂತಾರದಲ್ಲಿ ಪುಣ್ಯವಾದಂತಹ ಶ್ರೀರಾಮನ ತಾರಕ ಜಪ, ಅದು ಮಧುರವಾದ ಧ್ವನಿ ಕೇಳಿದಂತಹ ನಾನು ಆ ಧ್ವನಿಯ ಕಡೆಯನ್ನೇ ಹಿಂಬಾಲಿಸಿಕೊಂಡು ಬರುವಾಗ ಏನು ಆಶ್ಚರ್ಯ! ನೀನೊಬ್ಬಳು ಹೆಣ್ಣು ಈ ಘೋರ ಅರಣ್ಯದಲ್ಲಿ ರಾಮ ಮಂತ್ರವನ್ನು ಜಪಿಸುತ್ತಾ ಇದ್ದೀಯ. ತಾಯೇ, ಭಯಭೀತಳಾಗಬೇಡ. ದೂರ ನಿಂತುಕೊಳ್ಳಿ, ಹತ್ತಿರ ಬರಬೇಡಿ, ಹತ್ತಿರ ಬರಬೇಡಿ. ನನ್ನಿಂದ ನಿನಗೆ ಏನೂ ತೊಂದರೆಯಾಗುವುದಿಲ್ಲ. ನಿನ್ನ ಮುಂದೆ ನಿಂತವ ವಾಲ್ಮೀಕಿ, ಸಕಲರಿಗೂ ಒಳಿತನ್ನು ಮಾಡುವಂತಹ ಬ್ರಹ್ಮರ್ಷಿ ನಾನು. ತಾಯೇ, ಭಯಗೊಳ್ಳದಿರು. ಯಾರಮ್ಮ ನೀನು? ಯಾಕೆ ಈ ಪರಿ ಅರಣ್ಯದಲ್ಲಿರುವೆ? ನಿವೇದಿಸಿಕೊ. ತಾವು ವಾಲ್ಮೀಕಿ ಮಹರ್ಷಿಗಳೇ? ಹೌದಮ್ಮ. ಸ್ವಾಮಿ, ಮುನಿಯವಾತನು ನಂಬಿ ಜಾನಕಿ, ಮುನಿಯ ಮಾತನು ನಂಬಿ ಜಾನಕಿ. ಮನಸ್ಸಿನ ಗಣಿತ ಶೋಕ ಮುಕ್ತಿಗೆ ಮಣಿಗಳೋ, ಮನಸ್ಸಿನ ಗಣಿತ ಶೋಕ ಮುಕ್ತಿಗ ಮಣಿಗಳೋ ಓಡಿಸುತ್ತಾ ಹೊಸೆ
ಬಣ್ಣಿಸಿದಳಳುತ್ತಾ ಜನಪನಪವಾದ ಕೆಳುಗಿ ತನ್ನನು ವನದಿ ತೊರೆದ ಸ್ಥಿತಿಗನು ಬಣ್ಣಿಸಿದ ಅಣುದ ಅಣುದ ಬಣ್ಣಿಸಿದಳು ಹೊಸೆದ ವಿಷಾದ ಹಾರವನು ಮುನಿಯ ಪಾದಕ್ಕೆ ತಂದರ್ಜಿಸಿ ತುಡಿಸುತ್ತ ಜನಪನಪವಾದ ಕಳುಕಿ ತನ್ನನು ವನದಿ ತೊರೆದಾದ ಸ್ಥಿತಿಯ ಬಣ್ಣಿಸುತ್ತಿದ್ದಳು ಮುನಿಯ ಮಾತನು ನಂಬಿ ಜಾನಕಿ ಮುನಿಯ ಪಾದಗೆ ಹೊಡಿಸಿ ವಾಲ್ಮೀಕಿ ಭಗವಾನರೇ ತಾವು. ಹೌದಮ್ಮ, ಪಾದಾರವಿಂದಗಳಿಗೆ ನಮಿಸುತ್ತಾ ಇದ್ದೇನೆ. ಶುಭವಾದ. ನಿಮ್ಮನ್ನು ಕಂಡು ಮಹದಾನಂದವಾಯಿತು ಸ್ವಾಮಿ. ಹ, ಯಥೋಚಿತವಾಗಿ ನಿಮ್ಮನ್ನು ಸತ್ಕರಿಸಬೇಕು ಎಂದು ಹ, ಮನಸ್ಸು ಹಂಬಲಿಸಿದರು. ಹ. ಈ ಕಾಲಕ್ಕೆ ನನ್ನ ಬಳಿ ನಿಮ್ಮನ್ನು ಸತ್ಕರಿಸಲು ಏನೂ ಇಲ್ಲ ಪ್ರಭು. ಆ ಚಿಂತೆ ಬಿಡು ತಾಯಿ. ಇರುವುದು ಹ, ಈ ಕಣ್ಣ ನೀರ ಬಿಂದುಗಳು ಮಾತ್ರ. ಈ ವಿಷಾದ ಹಾರದಿಂದ ತಮ್ಮ ಪಾದವನ್ನೇ ತೊಳೆದಿದ್ದೇನೆ. ಹ್ಮ್. ಸ್ವೀಕರಿಸಬೇಕು ತಾವು, ಸ್ವೀಕರಿಸಬೇಕು ತಾಯೇ, ಸ್ವಾಮಿ. ಮನದಲ್ಲಿ ದುಗುಡ, ಬಾಯಲ್ಲಿ ರಾಮತಾರಕ ಮಂತ್ರ. ಈ ದಟ್ಟಾರಣ್ಯದಲ್ಲಿ ನೀನು ನಿನ್ನನ್ನು ನೋಡಿದರೆ ಗರ್ಭಿಣಿ ನೀನೇ ನೀನಾಗಿ ಈ ಘೋರ ಅರಣ್ಯಕ್ಕೆ ಬರುವ ಸ್ಥಿತಿಯಲ್ಲಿಲ್ಲ. ನಿನ್ನನ್ನು ಯಾರೋ ಕರೆದು ತಂದು ಬಿಟ್ಟಿದ್ದಾರೆ. ಬಲವಾದ ಸಂಶಯ ನನಗೆ. ಯಾರು ತಾಯಿ ನೀನು? ನನ್ನಲ್ಲಿ ಹೇಳು, ಭಯಪಡಬೇಡ. ನಿನಗೆ ಆಶ್ರಯವನ್ನು ನೀಡುವುದಕ್ಕಾಗಿಯೇ ನಾನಿದ್ದೇನೆ ವಾಲ್ಮೀಕಿ ಮಹರ್ಷಿ. ಭಯವನ್ನು ಬಿಡು, ಹೇಳು, ಧೈರ್ಯ ತಾಳು. ನನ್ನ ಪರಿಚಯವನ್ನು ಕೇಳುತ್ತಾ ಇರುವಿರಾ ಪ್ರಭು? ಹೌದು. ಏನೆಂದು ಹೇಳಬೇಕು ನಾನು? ಹ, ರಾಜಋಷಿ ಜನಕ ಮಹಾರಾಜನ ಮಗಳಾಗಿ ಹ, ಸೀತೆ ಜನಿಸಿದಳಂತೆ ಸ್ವಾಮಿ. ಹ, ಅದು ಕೇಳಿದ್ದೇನೆ. ತದನಂತರ ಹ, ದಶರಥ ಮಹಾರಾಜನ ಸೊಸೆಯಾಗಿ ಹ, ಶ್ರೀರಾಮಚಂದ್ರಮನ ಕೈ ಹಿಡಿದ ಧರ್ಮಪತ್ನಿ ಆಕೆ. ಹ, ಮನುಕುಲದ ಉದ್ಧಾರಕ್ಕಾಗಿ ಹ. ತುಂಬು ಗರ್ಭವನ್ನು ಈ ಕಾಲಕ್ಕೆ ಧರಿಸಿದ್ದಾಳೆ ಆಕೆ. ಓಹೋ. ಅವಳ ಆತ್ಮ ಸಂತೋಷವನ್ನು ಕಂಡು ಹ, ವಿಧಿಗೆ ಮತ್ಸರವಾಯಿತೋ ಏನೋ ತಿಳಿಯೇ. ಯಾಕೆ? ಜನಪರ ಅಪರ ಅಪವಾದಕ್ಕೆ ಹ, ಹೆದರಿದ ಶ್ರೀರಾಮರು ಹ, ಅಳುಕಿದ ಹ, ತುಂಬು ಗರ್ಭಿಣಿಯಾದ ಸೀತೆಯನ್ನು ಹ. ವನ ಮಧ್ಯದಲ್ಲಿ ತ್ಯಜಿಸಿದನಂತೆ ಸ್ವಾಮಿ, ತ್ಯಜಿಸಿದನಂತೆ. ತಾಯಿ, ಆ ಕಥೆಯನ್ನು ನಾನು ಬಲ್ಲವನು. ಅದಿರಲಿ, ಈಗ ನೀನು ಯಾರು ಎಂಬುದನ್ನು ಅರುಗು ತಾಯಿ. ಇಷ್ಟು ಹೇಳಿದರೂ ನನ್ನ ಪರಿಚಯ ಸಿಗಲಿಲ್ವೇ ತಮಗೆ? ಪತಿಯಿಂದ ಪರಿತ್ಯಕ್ತಳಾಗಿ ಹ, ಪರಿತಪಿಸುತ್ತಿರುವ ಆ ಜನಕ ಪುತ್ರಿ ಜಾನಕಿಯೇ ನಾನು ಸ್ವಾಮಿ, ನಾನು. ಕನಸೋ ಭಾವದ ಭ್ರಮೆಯೋ ಕನಸೋ ಭಾವದ ಭ್ರಮೆಯೋ ಭ್ರಮೆಯೋ?
ಕಲ್ಪನೆಯನುಪಮಾದಿಕ್ಕಿದೆ ವಿಲಾಸವೋ ಕಲ್ಪನೆಯನುಪಮಾದಿಕ್ಕಿದೆ ವಿಲಾಸವೋ ಹಿನ ಕುಲದ ವೃಕ್ಷದೊಳು ಮೂಡಿದ ಕಹಿ ಫಲವೋ ಹಿನ ಕುಲದ ವೃಕ್ಷದೊಳು ಮೂಡಿದ ಕಹಿ ಫಲವೋ ವಿಧಿಯ ಮನದ ಹಂಚಿಕೆಯರಿವಡಾರಳವೆನುತ ವಿಭ್ರಮೆಯಿಂದ ಪುಳಕಿದ ತನುವಿನಿಂದ ದುರೀರ್ಪ ವಾಸ್ತವವನ್ನು ನುಡಿಸಿದ ವಾಸ್ತವವನ್ನು ನುಡಿಸಿದ ಮಾತೆ ಜಾನಕಿ ಎನ್ನುವ ಕಾವ್ಯನಾಯಕಿ ಮಾತೆ ಜಾನಕಿ ಎನ್ನುವ ಕಾವ್ಯನಾಯಕಿ ನಿನಗೆ ಈ ತೆರನ ಸ್ಥಿತಿ ಲಭ್ಯವಾಯಿತೆ ಏತಕ್ಕಿಂತೆ ಸಗಿದನು ಧರ್ಮಜ್ಞನಾದ ರಘುನಾಥನೆಂದೆನಗರಿಯದಾಯ್ತೆ ಇದಕ್ಕಿಂತೆ ಸಗಿದನು ಧರ್ಮಜ್ಞನಾದ ರಘುನಾಥ ರಘುನಾಥನಿಂದೆನಗರಿಯದಾಯ್ತೆ ರಾಮ ಮಾತೆ ಜಾನಕಿ ಎನ್ನ ಕಾವ್ಯನಾಯಕಿ ನಿನಗೆ ಈ ತೆರನ ಸ್ಥಿತಿ ಲಭ್ಯವಾತೆ ನಿನಗೆ ಈ ತೆರನ ಸ್ಥಿತಿ ಲಭ್ಯವಾತೆ ರಾಮ 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 ಜಾನಕಿ ಛೇ! ಎಂತಹ ಒಂದು ಸಂದಿಗ್ಧತೆಯಲ್ಲಿ ನಾನಿದ್ದೇನೆ. ಇದು ಭ್ರಮೆಯೋ, ಇದು ನಿಜವೋ, ಸುಳ್ಳು, ವಾಸ್ತವವೋ? ಈ ವಾಲ್ಮೀಕಿ ಕೇಳುತ್ತಿರುವುದು ಕರ್ಣ ಕಠೋರವಾದಂತಹ ನುಡಿಗಳನ್ನು. ಶ್ರೀಮದ್ ರಾಮಾಯಣ ಕಾವ್ಯವನ್ನು ಬರೆಯುತ್ತಿರುವಂತಹ ನಾನು ಕವಿ ಭಾವದಿಂದ ಹೊರಗೆ ಬಂದಿಲ್ಲವೇ? ಭ್ರಮಾಲೋಕದಲ್ಲೇ ಇರುವೆನೆ. ನನ್ನ ಕಥಾ ನಾಯಕಿ, ಕಾವ್ಯದ ನಾಯಕಿ ಸೀತೆ ಇವಳು. ಇವಳಿಗೆ ಇಂತಹ ದುರಂತವೇ? ಕಥೆಯನ್ನು ಬರೆಯುವಂತಹ ಕಥಾಗಾರನಿಗೆ ಕಥಾನಾಯಕಿಯ ಬಗ್ಗೆ ಒಂದು ವಾತ್ಸಲ್ಯ ಇರುವುದು ಸಹಜ. ಅಂತಹ ವಾತ್ಸಲ್ಯವೇ ನನ್ನನ್ನು ಈ ಮನಸ್ಥಿತಿಗೆ ತಂದಿದೆ. ಅಥವಾ ನಾನು ಕಾವ್ಯದಲ್ಲಿ ಏನು ಸೃಷ್ಟಿಸಿದನೋ ಸುಗಮವಾಗಿ ಸುಂದರವಾಗಿ ಚಿತ್ರಿಸುವಂತಹ ರಾಮ ಸೀತೆಯರ ಆ ಬಾಂಧವ್ಯ, ಆದರ್ಶ ದಂಪತಿಗಳಾಗಿರುವಂತಹ ಅವರ ಕಥಾನಕವನ್ನು ಸುಂದರವಾಗಿ ಸೃಷ್ಟಿಸಿದಂತಹ ನನಗೆ ವಾಸ್ತವದಲ್ಲಿ ಈ ಸ್ಥಿತಿಯನ್ನು ನೋಡುವಾಗ ಛೇ, ಭ್ರಮೆಯಿಂದ ಹೊರಗೆ ಬರಲಾರೆ. ಭ್ರಮೆಯಲ್ಲೇ ಇದ್ದೇನೆ. ರಾಮ ನನ್ನ ಕಥಾನಾಯಕ, ಶ್ರೀಮದ್ ರಾಮಾಯಣದ ಕಥಾನಾಯಕ ರಾಮ ನನ್ನ ಆರಾಧ್ಯ ದೈವ. ನನ್ನ ಬದುಕನ್ನು ಭವಿತವ್ಯವನ್ನಗೊಳಿಸಿದಂತಹ, ತಾರಕ ಮಂತ್ರವನ್ನ ಜಪಿಸುತ್ತಿರುವಂತಹ, ಪಠಿಸುತ್ತಿರುವಂತಹ ಆ ರಾಮಚಂದ್ರನ ಆದರ್ಶ ಏನು? ಮರ್ಯಾದಾ ಪುರುಷೋತ್ತಮ, ದಯಾಳು, ಪ್ರಜೆಗಳನ್ನು ಮಕ್ಕಳಂತೆ ಪಾಲಿಸುವವ, ಕ್ಷಮೆಯಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿರುವಂತಹ
ಆದರ್ಶ ಗುಣಾತೀತ ಆದಂತಹ ಆ ಶ್ರೀರಾಮಚಂದ್ರನಿಂದ ತನ್ನ ಹೆಂಡತಿಗೆ ಇಂತಹ ನಿಷ್ಠುರವಾದಂತಹ ಸ್ಥಿತಿ ಬಂತು. ಹಾಗಿದ್ದರೆ ನನ್ನ ತಿಳುವಳಿಕೆಯಲ್ಲಿ ಕಡಿಮೆಯಾಯಿತೆ, ಅಥವಾ ನನ್ನ ಊಹೆ ತಪ್ಪಾಯಿತೆ, ನನ್ನ ಕಾವ್ಯದ ಸೃಷ್ಟಿಯಲ್ಲಿ ಏನೋ ಕೊರತೆಯುಂಟಾಗಿದೆ. ಛೇ, ಗೊಂದಲ ಗೊಂದಲ ಗೊಂದಲಮಯವಾಗಿದೆ. ತಾಯಿ, ಭಗವಾನರೇ, ತಾವು ಈ ರೀತಿಯ ಮಾತುಗಳನ್ನು ಆಡಬಾರದು. ಯಾಕಮ್ಮ? ಶ್ರೀರಾಮಚಂದ್ರಮನ ನಿಲುವನ್ನು ವಿಮರ್ಶಿಸುವುದಕ್ಕೆ ಹ, ನಾನು ಯಾರು, ನೀವು ಯಾರು? ಈ ಕಾಲಕ್ಕೆ ನನ್ನ ಪ್ರಭುವಿಗೆ ಈ ದಾರಿಯಲ್ಲದೆ ಮತ್ತಾವ ದಾರಿಯೂ ಇಲ್ಲ ಸ್ವಾಮಿ. ಹೌದೇ? ರಾಜನಾದವನಿಗೆ ಮಕ್ಕಳು ಎಂದರೆ ಹ, ಅದು ಪ್ರಜೆಗಳು. ಮಕ್ಕಳ ತೆರದಿ ರಾಜನಾದವನು ಹ. ತಂದೆಯ ಸ್ಥಾನದಲ್ಲಿದ್ದು ಸಲಹಬೇಕು, ಸಾಕಬೇಕು. ತಪ್ಪಿದಲ್ಲಿ ತಿದ್ದು ಸರಿಪಡಿಸಬೇಕು ಅವರನ್ನು. ಈ ಕಾಲಕ್ಕೆ ತನ್ನ ಮಕ್ಕಳೇ ತನ್ನನ್ನು ಸಂಶಯದ ಕಣ್ಣಿನಲ್ಲಿ ನೋಡುತ್ತಾ ಇದ್ದಾರೆ ಎಂದಾದರೆ ಹ, ಯಾವ ತಂದೆ ಆದರೂ ಸಹಿಸಿಯಾರು. ಹ. ನನ್ನ ಪ್ರಭುವಿನಲ್ಲಿ ಏನೂ ತಪ್ಪಿಲ್ಲ. ಮಕ್ಕಳ ಸಂದೇಹವನ್ನು ದೂರಗೊಳಿಸಬೇಕು, ಹ. ಅವರ ಸಂಶಯವನ್ನು ನಿವಾರಿಸಬೇಕು ಎನ್ನುವ ಉದ್ದೇಶದಿಂದ ಹ. ತಂದೆಯ ಸ್ಥಾನದಲ್ಲಿರುವ ನನ್ನವರು ಈ ನಿಲುವನ್ನು ತಳೆದಿದ್ದಾರೆ. ಏನು ಏನು? ನನ್ನ ಸ್ವಾಮಿಗೆ ಸೀತಾರಾಮನಾಗಿ ಇರುವುದಕ್ಕಿಂತ ಹ, ರಾಜಾರಾಮನಾಗಿರುವುದೇ ಭೂಷಣ ಸ್ವಾಮಿ. ಅವರದ್ದೇನೂ ತಪ್ಪಿಲ್ಲ. ಇರುವುದು ಹ. ಹೆಣ್ಣಾಗಿ ಹುಟ್ಟಿದ್ದೇನಲ್ಲ, ನನ್ನದೇ ತಪ್ಪು. ಯಾವ ಜನ್ಮದಲ್ಲಿ ಯಾವ ಮಹಾಪಾಪವನ್ನು ಮಾಡಿದ್ದೇನೋ ನಾನರಿಯೆ ಸ್ವಾಮಿ. ಹ. ಈ ಕಾಲಕ್ಕೆ ಈ ಪರಿಸ್ಥಿತಿಯನ್ನು ನಾನು ಅನುಭವಿಸುತ್ತಾ ಇದ್ದೇನೆ. ನನ್ನ ಸ್ವಾಮಿಯನ್ನು ತಾವು ದೂಷಿಸಬಾರದು. ಅವರನ್ನು ಯಾವಾಗಲೂ ತಾವು ಹರಸಬೇಕು, ಉದ್ಧರಿಸಬೇಕು. ನನ್ನ ಸ್ವಾಮಿಯದ್ದು ಯಾವುದೇ ತಪ್ಪಿಲ್ಲ ಸ್ವಾಮಿ, ಯಾವುದೇ ತಪ್ಪಿಲ್ಲ. ಸೀತಾ, ಎಂತಹ ಉನ್ನತ ಆದರ್ಶದ ಮಾತುಗಳು! ಸಾಧ್ವಿಯಾದಂತಹ ನಿನಗೆ ನಿನ್ನ ಪತಿಯ ಗುಣವನ್ನ ಬಿಟ್ಟುಕೊಡಲಾರೆ. ರಾಜಾರಾಮನಾಗಿ ಪ್ರಜೆಗಳ ಕ್ಷೇಮಕ್ಕಾಗಿ ನಿನಗೆ ಇಂತಹ ಸ್ಥಿತಿಯೇ ಒದಗಿದೆ ಎಂಬುದಾಗಿ ನಿನ್ನ ಮೇಲೆಯೇ ಅದನ್ನು ಹೊರಿಸಿಕೊಳ್ಳುತ್ತೀನಿ. ಅದಕ್ಕಾಗಿಯೇ ಕ್ಷಮೆಯ ಧರಿತ್ರಿ ಎಂಬುದಾಗಿ ಹೆಣ್ಣನ್ನು ಹೋಲಿಸಿದ್ದಾರೆ. ತಾಯಿ, ನನ್ನದು ತಪ್ಪಾಯಿತು ತಾಯಿ. ನಿನ್ನ ಪತಿ ನನ್ನ ದೇವನೂ ಆದಂತಹ ಆ ಶ್ರೀರಾಮನ ಚಂದ್ರನ ಬಗ್ಗೆ ಒಂದು ಕ್ಷಣ ಯಾಕೋ ವಿಚಲಿತನಾಗಿ ದೂಷಿಸಿದೆ ತಾಯಿ, ಕ್ಷಮಿಸು. ಆದರೆ ನಿನ್ನನ್ನು ತುಂಬಿ ಗರ್ಭಿಣಿಯಾದಂತಹ ನಿನ್ನನ್ನು ಈ ಸ್ಥಿತಿಯಲ್ಲಿ, ಈ ಗೊಂಡಾರಣ್ಯದಲ್ಲಿ, ದಟ್ಟ ಕಡವಿಯಲ್ಲಿ ಬಿಟ್ಟು ಹೋಗಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ ತಾಯಿ. ನಾನೀಗಾಗಲೇ ಹೇಳಿದ್ದೇನೆ, ನನ್ನದೇ ಆಶ್ರಮ ಸನಿಹದಲ್ಲಿದೆ. ಆಗದು ಪ್ರಭುಗಳೇ. ಯಾಕೆ? ನನ್ನ ಸ್ವಾಮಿಯ ಅಪ್ಪಣೆ ಹಾಗಿದೆ. ಹ, ವಿಜಯನ ಕಾಂತಾರದಲ್ಲಿ ನಾನಿರಬೇಕಂತೆ. ನಿಮ್ಮೊಂದಿಗೆ ನಾನು ಬರಲಾಗುವುದಿಲ್ಲ, ಕ್ಷಮಿಸಬೇಕು. ತಾಯಿ, ನೀನು ಹೇಳುವುದು ದಿಟ. ಇದು ಅಂತಹ ಕಾಂತಾರವೇ ಆಗಿದೆ. ಆದರೆ ನನ್ನ ಆಶ್ರಮ ಇರುವುದೂ ಇಲ್ಲೇ. ಹಾಗಾಗಿ ನಿನ್ನ ಪತಿ ನಿನಗೆ ಏನು ಆಜ್ಞೆಯನ್ನಿಟ್ಟಿದ್ದಾನೋ ಆ ಆದರ್ಶಕ್ಕೆ ಏನೂ ತೊಂದರೆಯಾಗುವುದಿಲ್ಲ. ಅಲ್ಲದೆ ನಿನ್ನಲ್ಲೂ ಗುರುತರವಾದ ಹೊಣೆಗಳಿವೆ ತಾಯಿ. ಮೊದಲನೆಯದಾಗಿ ನೀನು ತುಂಬು ಗರ್ಭಿಣಿ. ಈ ಸ್ಥಿತಿಯಲ್ಲಿ ಈ ರೀತಿ ಅಡವಿಯಲ್ಲಿ ಇರುವುದು ಸಹಜವಲ್ಲ, ಯೋಗ್ಯವಲ್ಲ. ನಿನಗೆ ಸೂಕ್ತ ರಕ್ಷಣೆ ಬೇಕು. ನನ್ನ ಕಣ್ಣಿಗೆ ಬಿದ್ದೆ ಅಂದ ಮೇಲೆ ನಿನಗೆ ರಕ್ಷಣೆಯನ್ನು ಒದಗಿಸುವುದು ಮಹರ್ಷಿಯಾದ ನನ್ನ ಕರ್ತವ್ಯವೂ ಆಗಿದೆ. ಇನ್ನೊಂದು, ತುಂಬು ಗರ್ಭಿಣಿಯಾದಂತಹ ನೀನು ಮನುಕುಲಕ್ಕೆ ನಿನ್ನಲ್ಲಿ ಇರುವಂತಹ ಆ ಶಿಶುವನ್ನ ನೀಡಬೇಕಾಗಿದೆ. ಆ ದೃಷ್ಟಿಯಿಂದ ಸುರಕ್ಷಿತವಾಗಿ ನಿನ್ನ ಹೆರಿಗೆಯಾಗಬೇಕು. ಅದಕ್ಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ ತಾಯಿ, ಯಾವುದೇ ರೀತಿಯ ಸಂಶಯ ಬೇಡ. ನಿಸ್ಸಂಶಯವಾಗಿ ನಮ್ಮ ಆಶ್ರಮಕ್ಕೆ ಬಾ ತಾಯಿ. ನಿನ್ನನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳುತ್ತೇನೆ. ಸ್ವಾಮಿ, ಹ, ಇಷ್ಟು ಹೇಳಿದ ಮೇಲೆ ಒಳ್ಳೆ ಎನ್ನಲಾರೆ. ಹ, ನನಗಾಗಿ ಅಲ್ಲ, ನನ್ನ ಈ ಶಿಶುಗಳಿಗಾಗಿ ಹ. ನಿಮ್ಮ ಮಾತನ್ನು ಮನ್ನಿಸುತ್ತೇನೆ. ತಮ್ಮೊಂದಿಗೆ ಬರುತ್ತೇನೆ. ಆಗಲಿ ತಾಯಿ, ಸಂತೋಷವಾಗಿ ಬಾ. ಹೀಗೆ ಬಾ, ಸಾವಕಾಶ ಸಾವಕಾಶ.
ಲಂಕೆಯಲ್ಲಿ ಮಂಡಿಸಿದ ಅಗಣಿತ ದೈತ್ಯ ಹೊರದೆ ರಾಕ್ಷಸಗಳೋದ್ಧಾರ ಇರುವಂತಹ ಸ್ಥಳನಾಮಾಂಕಿತ ಮಥುರಾ ಪಟ್ಟಣಕ್ಕೆ ಯಾರೆಂದುಕೊಂಡಿದ್ದೀರಿ? ಲವಣಾಸುರನೆಂದುಕೊಂಡಿದ್ದೇನೆ. ನಾನೇ ನಾನೇ ನಾನೇ. ಏನು ಹೊರಡು ಬಂದ ಕಾರ್ಯ? ಅನೇಕ ವಿಧ ಅನಿಸಬೇಕು. ಕೇಳಿದ ಸಜಿವೇನು ಕೇಳಿದ ಈ ಮಧುರಾ ಪ್ರಿಯ ಅರಸನಾಗಿ ಮೆರೆಯುತ್ತಾ ಬರುತ್ತಾ ಇದ್ದೇನೆ. ಅಷ್ಟೇ ಅಲ್ಲ, ನನ್ನ ತಂದೆಯಾದಂತಹ ಮಧು ದಾನವನಿಂದಾಗಿ ಈ ಪುರಕ್ಕೆ ಮಧುರಾಪುರಿ ಎಂಬ ಹೆಸರು ಬಂತು. ನನ್ನ ತಂದೆ ಸಾಮಾನ್ಯದವನಲ್ಲ, ಅವ ಬೇಕಾದಷ್ಟು ಒಳ್ಳೆ ಕೆಲಸ ಮಾಡಿದ್ದಾನಂತೆ. ನನಗೆ ಗೊತ್ತಿಲ್ಲ, ಕೇಳಿ ಗೊತ್ತುಂಟಷ್ಟೇ. ಅವನ ದೇವತೆಗಳಿಗೆ ಏನೇನೆಲ್ಲ ಮಾಡಿದಾರಂತೆ. ಅಷ್ಟೇ ಅಲ್ಲ, ತನ್ನ ಭಕ್ತಿಯಿಂದ ಆ ಪರಶಿವನನ್ನೇ ಭಜಿಸಿ ಆತನ ಶೂಲ ಆಗ ಇಲ್ಲಿ ಕಾಣ್ತದಲ್ಲ, ಇದೆ. ಈ ಶೂಲವನ್ನು ಸಾಕ್ಷಾತ್ ಪರಮೇಶ್ವರ ದೇವರು ತನ್ನ ತಂದೆಗೆ ಅನುಗ್ರಹಿಸಿದ್ದಾರೆ. ಆ ಶೂಲವನ್ನು ಈ ಕಾಲಕ್ಕೂ ಕೂಡ ಪೂಜಿಸುತ್ತಾ ಬರುತ್ತಾ ಇದ್ದೇನೆ.
ಯಾವ ಕ್ಷಣದಲ್ಲಿ ಈ ಶೂಲಕ್ಕೆ ಪೂಜೆ ತಪ್ಪುತ್ತದೋ ಆ ಸಮಯದಲ್ಲಿ ನನಗೆ ಮರಣ ಎನ್ನುವ ಹಾಗೆ ನುಡಿದಿದ್ದಾರೆ. ಆಹಾ, ಈ ಕಾಲಕ್ಕೆ ಏನೋ ಒಂದು ವರ್ತಮಾನ ಬಂತು. ಆ ಋಷಿ ಮುನಿಗಳು ದೇವತೆಗಳ ಬಲವರ್ಧನೆಗೆ ಸುಖವಾಗಿ ಯಾವುದೋ ಒಂದು ಯಜ್ಞ ಕಾರ್ಯವನ್ನು ಮಾಡುತ್ತಿದ್ದಾರಂತೆ. ಇವರು ನಮ್ಮನ್ನೆಲ್ಲ ತೆಗಿಲಿಕ್ಕೆ ಇಂಥದ್ದೆಲ್ಲ ಯಾಗ ಮಾಡುದು. ಈ ಪಾಪಿ ಋಷಿ ಮುನಿಗಳನ್ನು ಬಿಡಬಾರದು. ಏನು ಮಾಡಬೇಕು? ಖಂಡವಾಗಿ ಕತ್ತರಿಸಿ ಮಾಡಬೇಕು. ಇನ್ನು ಆ ಕಾರ್ಯದಲ್ಲಿ ನಿರತನಾಗಬೇಕು. ಅತ್ತ ಕಡೆ ಸಾಗುತ್ತಾರೆ. ತಾಪಸರ ನುಡಿ ಕೇಳಿ ಮನದನು ಕಾಮ ಕೋಪಗಳಿಂದ ರುದ್ರ ಪ್ರತಾಪಿ ರಘುವರ ಕಾದ ಚೆಂಬನ್ನಂದದಲ್ಲಿ ಜ್ವಲಿಸಿ ಸಪ್ತ ಋಷಿಗಳು ಬಂದಾಡಿದಂತಹ ಮಾತು ದುರುಳನಾದಂತಹ ಲವಣಾಸುರನಿಂದ ತೊಂದರೆಯಾಯಿತು ಎಂದು ಇನ್ನು ತಡ ಮಾಡುವುದಿಲ್ಲ. ನಾನೇ ತೆರಳುತ್ತೇನೆ. ಅನುಜನಾದಂತಹ ಶತ್ರುಘ್ನನ ಪ್ರಣಾಮಗಳು. ಶುಭವಾಗಲಿ. ಅಣ್ಣ, ಪ್ರಪಂಚದಲ್ಲಿ ನಿಜವಾದ ಬಲ ಯಾವುದು ಕೇಳಿದರೆ ಮತ್ತೊಬ್ಬರ ಕಣ್ಣೀರನ್ನು ಒರೆಸುವುದೇ ನಿಜವಾದ ಬಲ. ಆದರೆ ತಾವು ಹೊಂದಿರುವಂತಹ ವರಬಲವೇ ಶ್ರೇಷ್ಠವೆನ್ನುವ ಹಾಗೆ ಭಾವಿಸಿ ಲೋಕದವರೆಲ್ಲ ಕಣ್ಣೀರಿಟ್ಟರು ಅದರಲ್ಲಿ ತಾವು ಸುಖವನ್ನು ಕಂಡುಕೊಳ್ಳಬೇಕು ಎನ್ನುವ ಹಾಗೆ ಭಾವಿಸುವಂತಹ ಅನೇಕ ಮಂದಿ ಅಸುರರಿದ್ದಾರೆ. ನಿಜ. ಆದ್ದರಿಂದಲೇ ಇಂದು ಋಷಿ ಮುನಿಗಳು ನಿನ್ನಡೆಗೆ ಬಂದವರಲ್ವೇ? ಅವರೆಲ್ಲರೂ ಬಂದಾಡಿರುವ ಮಾತನ್ನು ಸಭೆಯಲ್ಲಿ ಸಭಿಕನಾಗಿ ಆಸೀನನಾಗಿದ್ದಂಥ ನಾನು ಸ್ಪಷ್ಟವಾಗಿ ಕೇಳಿದ್ದೇನೆ. ಲವಣಾಸುರನಲ್ವೇ? ಆತನ ಕುರಿತಾಗಿ ಆತನನ್ನು ವಧಿಸುವುದಕ್ಕೆ ಬೇಕಾಗಿ ನೀನೇ ಖರದಲ್ಲಿ ಬಿಲ್ಬಾಣವನ್ನು ಧರಿಸಿ ಹೊರಟು ನಿಂತೆಯ ಅಣ್ಣ. ಸಾಮಾನ್ಯನಲ್ಲ ನೀನು. ವಿಶ್ವಾಮಿತ್ರರ ವ್ಯಾಸರ ಅಂತಹ ಶ್ರೇಷ್ಠರ
ಮಂತ್ರಾಕ್ಷತೆಗೆ ಶಿರವನ್ನು ಒಡ್ಡಿದವನು ನೀನು. ಅಂಥ ಶ್ರೇಷ್ಠನಾದಂತಹ ನೀನು ಅಂಥ ಅಲ್ಪ ಅಸುರನನ್ನು ಕೊಲ್ಲುವುದಕ್ಕೆ ನೀನೇ ಹೊರಟು ನಿಂತದ್ದು ಸಮ್ಮತವಲ್ಲ. ನಿನ್ನ ಅನುಜನಾದಂತಹ ಶತ್ರುಘ್ನ ನಾನಿದ್ದೇನೆ, ನಾನು ಹೋಗುತ್ತೇನೆ, ಕಳುಹಿಸಿಕೊಡಣ್ಣ. ಅಮ್ಮ, ನಿನ್ನ ಕುರಿತಾಗಿ ನನಗೇನೂ ಅನುಮಾನವಿಲ್ಲ. ಆದರೆ ಮಹಾನ್ ಶಕ್ತಿ ಸಂಪನ್ನರಾದ ರಾಕ್ಷಸರೊಂದಿಗೆ ಯುದ್ಧಕ್ಕೆ ಕಳುಹಿಸಿ ಅಪಾಯಕ್ಕೆ ಆಹ್ವಾನಿಸುವುದೇ ಎಂದು ನನ್ನ ಹೆದರಿಕೆ. ನಿಮ್ಮ ಹೆದರಿಕೆ? ಆದರೆ ನಾನೇ ಹೊರಟು ನಿಂತಿದ್ದೇನೆ, ಯಾಕೆ ಗೊತ್ತೇ ಅಣ್ಣ? ಖ್ಯಾತನಾದನು ಭರತ ಪ್ರೇಮದಿ ಪ್ರೀತ ಲಕ್ಷ್ಮಣ ನಿನಗೆ ನಾನೇ ಹೋಗಬೇಕಣ್ಣ. ಯಾಕೆ ಗೊತ್ತೇ? ನಿನ್ನ ಅನುಜರು ಮೂವರು ನಾವು ಮೂವರು ಒಂದೇ ಅಲ್ವೇ? ನಮ್ಮಲ್ಲಿ ಯಾವುದಾದರೂ ಭೇದ ಭಾವ ಉಂಟೇ ಹೇಳಿ? ಇಲ್ಲ ತಾನೆ. ಈ ಹಿಂದೆ ನಡೆದಂತಹ ಅನೇಕ ಪ್ರಕರಣಗಳು, ಖ್ಯಾತನಾಗಿ ಭರತ ಪ್ರೇಮದಿ ಈ ಹಿಂದೆ ವನವಾಸಕ್ಕೆಂದು ನೀವು ಹೋದಾಗ ನೀವು ಕಾಡಿನಲ್ಲಿದ್ದ ವಿಚಾರವನ್ನು ಆ ಬಳಿಕ ತಿಳಿದಂತಹ ಭರತ ತನ್ನ ಶಿರದಲ್ಲಿ ನಿನ್ನ ಪಾದುಕೆಯನ್ನು ಇಟ್ಟು ತಂದ. ಆ ಬಳಿಕ ನಿಮ್ಮ ನಡುವೆ ನಡೆದಂತಹ ಮಾತುಕತೆಯ ಬಳಿಕ ನಂದಿ ಗ್ರಾಮದಲ್ಲಿ ಜಟಾವಲ್ಕಲಾಧಾರಿಯಾಗಿ ನಿತ್ತವ ಆತ. ಆ ಮೂಲಕ ಭ್ರಾತೃ ಪ್ರೇಮ ಏನೆನ್ನುವುದನ್ನು ಪ್ರಪಂಚ ಮುಖಕ್ಕೆ ತೋರಿಕೊಟ್ಟ. ಖ್ಯಾತನಾಗಿ ಭರತ ಪ್ರೇಮದಿ ಮಾತ್ರವಲ್ಲ, ಇನ್ನೊಬ್ಬ ಲಕ್ಷ್ಮಣನ ಕುರಿತಾಗಿ ಆಡಬೇಕೆಂದೇನು ಇಲ್ಲ. ಪ್ರಪಂಚವೇ ತಿಳಿದುಕೊಂಡಿದೆ. ರಾಮ ಎಂದಾಕ್ಷಣ ಮತ್ತೊಂದು ಶಬ್ದ ಬರುವುದೇ ಲಕ್ಷ್ಮಣ ಎನ್ನುವ ಹಾಗೆ. ರಾಮ ಲಕ್ಷ್ಮಣರು ಅಲ್ವೇ? ಎಳೆಯ ವಯಸ್ಸಿನಲ್ಲಿ ಮಖ ಸಂರಕ್ಷಣೆಯಾಗಿ ಹೊರಟಂತಹ ನಿನ್ನ ಜೊತೆಯಲ್ಲಿ ಬಂದವನು ಆತ. ಮಾತ್ರವಲ್ಲ, ವನವಾಸಕ್ಕೆಂದು ಹೊರಟಂತಹ ಕಾಲದಲ್ಲಿಯೂ ಕೂಡ ಹೋಗಬೇಕಾದವ ನೀನೊಬ್ಬನೇ ಆದರೂ ಅಣ್ಣನ ಜೊತೆಯಾಗಿ ನಾನು ಬರುತ್ತೇನೆ ಎನ್ನುವ ಹಾಗೆ ಆಡಿದವ. ಒಂದರ್ಥದಲ್ಲಿ ನಿನ್ನ ನೆರಳಿನಂತೆ ಅಲ್ಲ, ಅದಕ್ಕಿಂತಲೂ ಮಿಗಿಲಾಗಿ ನೆರಳಾದರೂ ಕತ್ತಲೆಯಲ್ಲಿ ಕಾಣಿಸುವುದಿಲ್ಲವ. ಆದರೆ ಆತ ಹಾಗಲ್ಲ. ನಿನ್ನ ಬದುಕಿನಲ್ಲಿ ಕತ್ತಲೆ ಬಂದಂತಹ ಕಾಲದಲ್ಲಿಯೂ ನಿನ್ನ ಜೊತೆಯಾಗಿದ್ದವ ಲಕ್ಷ್ಮಣ. ಆ ಮೂಲಕ ಅಣ್ಣನ ಮೇಲೆ ಯಾವ ರೀತಿ ಪ್ರೀತಿಯನ್ನು ಇಡಬೇಕು ಎನ್ನುವುದನ್ನು, ಗೌರವವನ್ನು ಇಡಬೇಕು ಎನ್ನುವುದನ್ನು ಪ್ರಪಂಚ ಮುಖಕ್ಕೆ ಪಾಠವಾಗಿ ತೋರಿಕೊಟ್ಟ. ಅಣ್ಣ, ಈಗ ನನ್ನ ಕುರಿತಾಗಿ ನಾನು ಆಲೋಚಿಸುವುದು, ನಿನ್ನ ಸೇವೆಯನ್ನು ಮಾಡುವುದರ ಮೂಲಕ ಜೀವನದಲ್ಲಿ ಧನ್ಯತೆಯನ್ನು ಹೊಂದುವುದಕ್ಕೆ ಅಂಥ ಅವಕಾಶ ನನ್ನ ಪಾಲಿಗೆ ಒದಗಿದ್ದಿಲ್ಲ. ಆದ್ದರಿಂದಲೇ ವೇದಿಕೆಗಾಗಿ ನಾನು ಕಾಯುತ್ತಾ ಇದ್ದವ. ಇದು ಇಂದಿನ ದಿನ ಅಂತಹ ಒಂದು ಅವಕಾಶ ನನ್ನ ಪಾಲಿಗೆ ಒದಗಿ ಬಂದಿದೆ. ಆದ್ದರಿಂದ ತಮ್ಮ ನೀವು ಹೋಗಬೇಡ ಎನ್ನುವ ಒಂದು ಮಾತನ್ನಾಡದೆ ನನ್ನನ್ನು ಆಶೀರ್ವದಿಸಿ ಕಳುಹಿಕೊಟ್ಟಿ ಅಂತಾದರೆ ದುಷ್ಟರ ಹನನವನ್ನು ಮಾಡಿ ನಿನ್ನ ಅನುಗ್ರಹದಿಂದ ಕೀರ್ತಿಶಾಲಿಯಾಗಿ ನಾನು ಬರ್ತೇನಣ್ಣ. ಕಳುಹಿಕೊಡಣ್ಣ. ಶತ್ರುಘ್ನ, ನಿನ್ನ ಇಚ್ಛೆಯಂತೆಯೇ ಆಗಲಿ. ಹೋಗಿ ಬಾ. ತಾಪಸರ ಹರಕೆ ಹಾಗೂ ರಂಗನಾಥನ ದಯೆ ನಿನ್ನ ಮೇಲಿರಲಿ. ಲವಣಾಂತಕನಾಗಿ ಬಾ. ಹೋಗಿ ಬರ್ತೇನಣ್ಣ. ರಘುವರೇ ಇತ್ತನು ತಿತ್ತನು ವೀಳ್ಯವೋ
ಹಾಗೆ ಭಾವಿಸಿದವನೇ ಅಲ್ಲ. ಅಣ್ಣನಿಂದ ಅನುಗ್ರಹವನ್ನು ಪಡೆದಾಗಿದೆ. ಹಾಗಾದರೆ ತಡ ಮಾಡುವುದಲ್ಲ, ಸೇನಾ ವಾಹಿನಿಯನ್ನು ಕೂಡಿಕೊಂಡು ಬಲಾಂತರಕ್ಕೆ ಸೇನೆಯು ತಮ್ಮ ಸಾಗಿರವ ಸೇರಲು ಮಾನವವಿಲ್ಲದಿರುತ್ತ ತನೈದುಂದನುವ ನೀತಿಯ ಪರಿಜ್ಞಾನದ ಪದಿಯವುದ ದುಷ್ಟರ ದಮನದ ಕುರಿತಾಗಿ ಗಮನವನ್ನು ಹರಿಸುತ್ತಾ ಗಮಿಸಿ ಬಂದು ಸೇರಿರುವಂತಹ ಈ ತಾಣವನ್ನು ಕಾಣುವಾಗ ಮನಸ್ಸಿಗೆ ಬಹಳಷ್ಟು ಒಂದು ಆನಂದವಾಗುತ್ತಾ ಉಂಟು. ಅಂತರಂಗದಲ್ಲಿ ಅನೇಕ ಭಾವವಾದರೂ ಆ ಭಾವಗಳೆಲ್ಲವನ್ನು ಒಂದು ಹಿಡಿತದಲ್ಲಿತ್ತು ವ್ಯವಹರಿಸಬಹುದಾದಂತಹ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಎನ್ನುವುದು ಸುಸ್ಪಷ್ಟ. ಹಾಗೆಂದು ಅತ್ತ ಕಡೆ ದೃಷ್ಟಿ ಹಾಯಿಸಿ ನೋಡಿದರೆ ನದಿಯೊಂದು ಹರಿಯುತ್ತ ನಮ್ಮವರು ಆಡಿದರಲ್ಲ ತಮಸಾ ನದಿ. ಹಾಗಾದರೆ ಬಳಿಯಲ್ಲಿ ಕಾಣಿಸುತ್ತಾ ಇರುವಂತಹ ಆಶ್ರಮ ವಾಲ್ಮೀಕಿ ಮಹರ್ಷಿಯ ಆಶ್ರಮ ಬಲ್ವೇ ಅದು? ಬದುಕಿನಲ್ಲಿ ಎಷ್ಟು ಐಶ್ವರ್ಯ ಅಂತಸ್ತು ಏನನ್ನು ಹೊಂದಿದರೇನು, ಅಂತಹ ಮಹಾಮಹಿಮಾನ್ವಿತರ ಆಶೀರ್ವಾದವನ್ನು ನಾವು ಪಡೆಯದೇ ಹೋದರೆ ಇನ್ನು ಬದುಕಿನಲ್ಲಿ ಏನು ಪಡೆದರೂ ಅದೆಲ್ಲವೂ ಅನರ್ಥ ತಾನೆ. ಹಾಗಾಗಿ ತಡ ಮಾಡುವುದಲ್ಲ, ಅವರ ಬಳಿಗೆ ಹೋಗಿ ಅವರ ಮಂತ್ರಾಕ್ಷತೆಗೆ ಶಿರವನ್ನು ಒಡ್ಡಿ ಆ ಬಳಿಕ ಕಾರ್ಯೋನ್ಮುಖನಾಗುತ್ತೇನೆ. ನೋಡೋಣ ಸರ್. ಬಂದಿಗರಗುವರ ನನು ಜನಮು ನಿರ್ಮತಿ ಚಂದಗಳು ಪಚರಿಸಿ ಬಂದಿಗೆ ಕಾರಣಗಳನ್ನು ವಿಚಾರಿಸಲಂದೊರೆದರು ಸಗದಿ. ಮಹರ್ಷಿಗಳೇ, ಅಡಿದಾವರೆಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶುಭವಾಗಲಿ. ಅಯ್ಯ, ಕಾಣುವಾಗ ಮಹಾಪುರುಷನಂತೆ ಕಾಣುತ್ತಾ ಇದ್ದೀಯ. ಯಾರಯ್ಯ ನೀನು ಬಂದಂತಹ ಕಾರಣವಾದರೂ ಏನು? ಅರುಹು. ಕೇಳು ಮುನೀಂದ್ರನೇ ನಾನು ಶತ್ರುಘ್ನನು. ಕೇಳು ಮುನೀಂದ್ರನೇ ನಾನು ಶತ್ರುಘ್ನನು ಭೂಮನ ರಾಮಾನುಜ ಕೂಡಲಾಗಿ ಗಲವನಾಸುರವಧೆಗಾಗಿ ಪಡೆಯ ನೆರಗಿ ಬಂದೆ ಕೇಳು ಮುನಿಂದ್ರನೇ ನಾನು ಶತ್ರುಘ್ನನು ಭೂಮನ ರಾಮಾನುಜ. ಮಹರ್ಷಿಗಳೇ, ಮತ್ತೊಮ್ಮೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶುಭವಾಗಲಿ. ಎತ್ತೇಳು. ನಿಮ್ಮ ಬಳಿಗೆ ಬರುವುದಕ್ಕೆ ಹಾ, ಇಲ್ಲಿಗೆಂದೇ ಹೊರಟು ಬಂದವರಲ್ಲ ನಾವು. ಮತ್ತೆ ನನ್ನ ಹೆಸರು ಶತ್ರುಘ್ನನೆನ್ನುವ ಹಾಗೆ. ಓಹೋ. ವರ್ತಮಾನ ಕಾಲದಲ್ಲಿ ಹಾ, ಅಯೋಧ್ಯೆಯ ಸರ್ವಾಧಿಕಾರಿಯಾಗಿ ಹಾ, ನ್ಯಾಯ ಧರ್ಮ ಸತ್ಯ ನೀತಿ ಎನ್ನುವಂತಹ ಲೋಕವನ್ನೇ ಆಧರಿಸಬಹುದಾದಂತಹ ಸ್ತಂಭಗಳಿಗೆ ಹಾ, ಬಲವನ್ನು ತುಂಬುತ್ತಾ ಆಡಳಿತವನ್ನು ಮಾಡುವವನು ಯಾರು ಕೇಳಿದ್ರೆ ಪ್ರಭು ಶ್ರೀರಾಮಚಂದ್ರಮ. ಹಾ. ಆತನ ಅನುಜ ನಾನು. ಓಹೋ. ಇಲ್ಲಿಗೆ ಬರುವರೇ ಕಾರಣ ಉಂಟು. ಹಾ, ನಿಮ್ಮ ಆಶ್ರಮಕ್ಕೆಂದೇ ಬಂದವನಲ್ಲ. ಮತ್ತೆ ಕರದಲ್ಲಿ ಬಿಲ್ಬಾಣವನ್ನು ಧರಿಸಿ ಹೊರಡುವುದಕ್ಕೆ ಕಾರಣವೇ ಯುದ್ಧ. ಹಾ, ದುಷ್ಟನಾದಂತಹ ಲವಣಾಸುರನೆನ್ನುವಂತಹ ದೈತ್ಯ ಹಾ, ನಿಮ್ಮಂತಹ ಋಷಿಮುನಿಗಳಿಗೆ ಹಾ, ಯಾಗ ಹೋಮ ಹವನಾದಿ ಕರ್ಮಗಳನ್ನೆಸಗುವುದಕ್ಕೆ ಹಾ. ಅಂತರಾಯವನ್ನು ಒಡ್ಡುತ್ತಾ ಇದ್ದಾನಂತೆ. ಹೌದು. ಹಾಗಾಗಿ ಹಾ. ಆತನನ್ನು ಕೊಂದು ಕಳೆಯುವುದಕ್ಕೆ ಬೇಕಾಗಿ ಅಣ್ಣನ ಆಶೀರ್ವಾದವನ್ನು ಹೊತ್ತು ಬಂದವನಿದ್ದೇನೆ. ನಿಮ್ಮ ಆಶೀರ್ವಾದವನ್ನು ಪಡೆದು ಈ ಕಾರ್ಯದಲ್ಲಿ ನಾನು ಮುಂದುವರೆದನು ಅಂತಾದರೆ ಹಾ. ಶ್ರೇಯಸ್ಸು ಲಭಿಸುವುದಕ್ಕೆ ಸಾಧ್ಯ ಉಂಟು ಎನ್ನುವಂತಹ ನಂಬುಗೆ ನನ್ನದು. ಹಾಗಾಗಿ ಬಂದಿದ್ದೇನೆ. ಆಶೀರ್ವದಿಸಿ ಕಳುಹಿಸಿಕೊಡಬೇಕು ನೀವು. ಅಯ್ಯ ಶತ್ರುಘ್ನ, ಸ್ವಾಮಿ, ಶ್ರೀರಾಮಚಂದ್ರನ ಸಹೋದರ ಅಂದ ಮೇಲೆ ಹಾ, ನೀನು ನನಗೆ ಹೃದಯಕ್ಕೆ ಹತ್ತಿರನಾದವನು. ಹೌದು. ಅಯ್ಯ, ನೀನು ಹೋಗುವಂತಹ ಕಾರ್ಯದಲ್ಲಿ ಜಯ ಲಭಿಸುತ್ತದೆ. ನಿಸ್ಸಂಶಯವಾಗಿ ಮುಂದುವರಿಸಿ. ಆದರೆ ನೋಡು, ಈಗ ಕತ್ತಲಾಗಿದೆ, ರಾತ್ರಿಯ ಹೊತ್ತು. ಇನ್ನು ನೀನು ಪ್ರಯಾಣವನ್ನು ಬೆಳೆಸುವುದು ಸೂಕ್ತವಲ್ಲ. ನಮ್ಮ ಮನೆಯಾದಂತಹ ನೀನು ಇಂದು ನನ್ನ ಆಶ್ರಮದಲ್ಲಿ ಆಶ್ರಯವನ್ನು ಪಡೆದು ಮುಂಜಾನೆ ತೆರಳುವಿಯಂತೆ. ನೀವಾಡಿದ ಬಳಿಕ ಅದಕ್ಕೆ ಎರಡು ಮಾತು ಆಡುವುದುಂಟೆ. ಹಾ. ನೀವಂದಂತೆ ಆಗಲಿ ಸ್ವಾಮಿ, ನೀವಂದಂತೆ ಆಗಲಿ. ಗುರುಗಳೇ, ಸೀತೆಗೆ ಪ್ರಸವ ವೇದನೆಯಂತೆ. ಸೂಕ್ತವಾದ ಮಂತ್ರಪೂರಿತವಾದ ಪಟ್ಟಣದಿಂದ ಗರ್ಭಕ್ಕೆ ರಕ್ಷಣೆಯನ್ನು ನೀಡಬೇಕಾಗಿದೆ ಸುಖ ಪ್ರಸವಕ್ಕಾಗಿ.
ಸೀತೆಗೆ ಅವಳಿ ಮಕ್ಕಳಂತೆ. ನೋಡಿ ಮಕ್ಕಳೇ, ಒಮ್ಮೆ ಸೀತೆಗೆ ಪ್ರಸವ. ಸೀತೆ? ಯಾವ ಸೀತೆ? ಇಲ್ಲಿಯ ಸೀತೆ ಯಾರಿರಬಹುದು? ಗುರುಗಳಲ್ಲಿ ಪ್ರಶ್ನಿಸುವುದು ಉತ್ತಮ. ಆಹಾ, ಆ ಸೂರ್ಯ ಚಂದ್ರರೇ ಉದಿಸಿ ಬಂದರೋ ಅನ್ನುವ ಹಾಗೆ ಅವಳಿ ಮಕ್ಕಳು. ಗುರುಗಳೇ, ಕುಶಲ ಅವರೆಂದು ನಾಮಕರಣವನ್ನು ಮಾಡಿದ್ದೇನೆ. ಗುರುಗಳೇ, ಒಂದು ಮಾತು. ಏನು? ನಿಮ್ಮ ಆಶ್ರಮದ ಕುರಿತಾಗಿ ನಾನು ಆಡುತ್ತಾ ಇದ್ದೇನೆ ಎನ್ನುವ ಹಾಗೆ ತಪ್ಪು ತಿಳಿಯಕೂಡದು. ಒಂದೊಮ್ಮೆಗೆ ಎಲ್ಲರೂ ವಿಚಲಿತ ಮಾನಸರಾಗಿದ್ದೀರಿ. ಇತ್ತಿಂದತ್ತ ಓಡಾಡುತ್ತಾ ಇದ್ದೀರಿ. ಮಾತ್ರವಲ್ಲ, ಜೊತೆಗೆ ಸೀತೆ ಸೀತೆ ಎನ್ನುವಂತಹ 2 ಅಕ್ಷರ ನನ್ನ ಕಿವಿಗೆ ಬಿತ್ತು. ನಾನು ಅದನ್ನೇ ಗಮನಿಸುತ್ತಿದ್ದೇನೆ. ನಾನು ಹೋದಾಗ ಇದ್ದ ಹಾಗೆ ಈಗ ಇಲ್ಲ. ಯಾವ ಸೀತೆ? ಯಾಕಯ್ಯ ಅದು ಕೂಡ? ಯಾವ ಸೀತೆ? ಯಾರು ಸೀತೆ? ಹೇಗೆ ಇಲ್ಲಿ? ಅದನ್ನೆಲ್ಲ ನಾನು ವಿವರಿಸುವುದಕ್ಕಿಂತ ನಮ್ಮವನೇ ನೀನು. ಏನು ಯೋಚಿಸಬೇಡ. ಅದು ಆಶ್ರಮಕ್ಕೆ ಹಾಕಿರುವಂತಹ ಬಿದಿರಿನ ತಡಿಕೆಯನ್ನು ಸರಿಸಿದ್ದೇನೆ. ನೀನೇ ಹೋಗಿ ನೋಡಿ. ಕಲ್ಲ ವಿಗ್ರಹದಲ್ಲೋ ತಿಳಿಸುತ್ತದೆ ಸೊಲ್ಲಡಗಿ ಸೌಮಿತ್ರಿ ಕಂಡನು ಚಿಲ್ವ ಬಾಲಕರುಡನೆ ಮಲಗಿರೆ ಪುಲ್ಲನಯನೇ ಹರಗರ ರಘುವಂಶ ದೇವದು ತಿರುಗರಂದದಿ ಹರಗರ ರಘುವಂಶದೀವದು ತಿರುಗರಂದದಿ ತೃಣದ ಶೈಯುಳ್ ಮುರಗಿಗಳೋ ವಿಧಿಲಿ ಗುರಿಯಲೇನು ವಿಧಿಲಿ ಗುರಿಯಲೇನು ಹರಹರ ರಘುವಂಶ ದೇವದು ತಿರುಗರಂದದಿ ತೃಣದ ಚೇಯುಳ್ ಮುರಗಿಗಳು ವಿಧಿಲಿ ಗುರಿಯಲೇನು ರಾಮ 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 ಏನನ್ನು ಕಾಣುತ್ತಾ ಇದ್ದೇನೆ ನಾನು? ಏನನ್ನು ಕಾಣುತ್ತಾ ಇದ್ದೆ? ರಾಮ, ರಾಮ! ಎಂತಹ ದಾರುಣವಾದಂತಹ ದೃಶ್ಯವನ್ನು ನಾನು ಕಾಣುತ್ತಾ ಇದ್ದೇನೆ. ಸೀತಾದೇವಿ, ನನ್ನ ಅತ್ತಿಗೆ ಆದಂತಹ ಸೀತಾದೇವಿ. ಅಮ್ಮ, ಏನಿದು ಆಶ್ಚರ್ಯ! ಪರಮ ಪವಿತ್ರಳಾದಂತಹ ಸೀತಾದೇವಿಯ ಬದುಕು ಈ ರೀತಿಯಾದಂತಹ ತಿರುವನ್ನು ಕಂಡುಕೊಳ್ಳುತ್ತದೆ ಎನ್ನುವ ಹಾಗೆ ಯಾರೂ ಭಾವಿಸಿದವರಲ್ಲ. ಕೇವಲ ಅವಳೊಬ್ಬಳೇ ಅಲ್ಲ, ಜೊತೆಯಾಗಿ ಈಗ ತಾನೇ ಲೋಕದ ಬೆಳಕನ್ನು ಕಂಡಿರುವಂತಹ 2 ಪುಟ್ಟ ಕಂದಮ್ಮಗಳು ತಾವೇನು ಅರಿಯದೆ ಈ ಧೂಳಿನಲ್ಲಿ ತೊಣದಲ್ಲಿ ಬಿದ್ದು ಹೊರಳಾಡುತ್ತಾ ಉಂಟು, ಅರಳುತ್ತಾ ಉಂಟು. ನಮ್ಮ ಕುಲದ ಭಾಗ್ಯ ವಧುವಿನ ಸ್ಥಿತಿಯನ್ನು ಕಾಣುವಾಗ ಕರುಳನ್ನೇ ಕತ್ತರಿಸಿದಂತಹ ಅನುಭವವಾಗುತ್ತಾ ಉಂಟಲ್ಲ. ಸಾಮಾನ್ಯಳೇ ಸೀತಾದೇವಿ. ಅರಸನಾದಂತಹ ಜನಕರಾಯನ ಮಗಳಾಗಿ ಕಾಣಿಸಿಕೊಂಡವಳು. ಆ ಬಳಿಕ
ಲೋಕ ಒಪ್ಪಿದಂತಹ ಲೋಕ ಮೆಚ್ಚಿದಂತಹ ನಾಯಕನಾದಂತಹ ಪ್ರಭು ಶ್ರೀರಾಮಚಂದ್ರಮನ ಕೈ ಹಿಡಿದವಳು, ಚಕ್ರವರ್ತಿಯಾದಂತಹ ದಶರಥ ಭೂಪತಿಗೆ ಸೊಸೆಯಾಗಿ ಬಂದವಳು. ಅಷ್ಟೇ ಏಕೆ, ಅಯೋಧ್ಯೆಗೆ ಸುವರ್ಣ ವೃಷ್ಟಿಯನ್ನೇ ಸುರಿಸುವಂತೆ ಮಾಡಿದಂತಹ ರಘು ಮಹಾರಾಜನ ವಂಶಕ್ಕೆ ಭಾಗ್ಯವಧುವಾಗಿ ಕಾಲಿಟ್ಟವಳಲ್ವೇ? ಉಣ್ಣುವುದಕ್ಕೂ ತಿನ್ನುವುದಕ್ಕೂ ಉಡುವುದಕ್ಕೂ ತೊಡುವುದಕ್ಕೂ ಇಳ್ಳಿರಿತು ಕೊರತೆ ಇಲ್ಲದವಳು. ಕೊರತೆ ಏನು? ಮೊಗೆ ಮೊಗೆದು ದಾನ ಮಾಡುವಂತಹ ಸಂಪದವನ್ನು ಹೊಂದಿದವಳಲ್ವೇ ಈಕೆ? ಅಂತಹ ಸದ್ಗುಣ ಸುಶೀಲೆಯಾದಂತಹ ಪರಮ ಪವಿತ್ರಳಾದಂತಹ ಸೀತಾಮಾತೆಗೆ ಇಂತಹ ಸ್ಥಿತಿ ಬಂತೆ. ಅಯ್ಯೋ ರಾಮ ರಾಮ ರಾಮ, ಯಾರಲ್ಲಿ ಹೇಳುವುದು, ಏನು ಮಾಡುವುದು ಒಂದು ತೋಚುತ್ತಾ ಇಲ್ಲ. ರಾಮ ರಾಮ ರಾಮ. ನೋಡಿ ದುಃಖದೊಳಿಂತು ತನ್ನೊಳಗಾಡುತ್ತಿಹ ತನ್ನೊಳಗಾಡುತ್ತಿಗ ನೋಡಿ ಸೀತೆ ಮೈದು ನನ್ನ ಮೊಗವನ್ನು ನೋಡಿ ಸೀತೆಯ ಮನದಿ ಮರುಗವು ಮೂಡಲಂದು ಮನದಿ ಮರುಗವು ಮೂಡಲಂದು ಇದ್ದವಾ ಶತ್ರುಘ್ನ ಸ್ವಸ್ಥವೇ ಪುರದಲ್ಲಿ ಇದ್ದ ಶತ್ರುಘ್ನ ಸ್ವಸ್ಥವೇ ಪೃಥ್ವಿಪತಿ ಸಂತೋಷ ಚಿತ್ತದಿಂದಿಗನೇ ಪೃಥ್ವಿಪತಿ ಸಂತೋಷ ಚಿತ್ತದಿಂದಿಗನೇ ಶತ್ರುಘ್ನ ಮಾತೆಯರು ತಂಗಿಯರು ಖ್ಯಾತ ಲಕ್ಷ್ಮಣ ಭರತ ಸಾತಿಶ್ರೀಯಲ್ಲಿ ಕೆರೆ ನೀ ತಿಳುಗು ಮುದದೆ ಇತ್ತಬ ಶತ್ರುಘ್ನ ಭಾರತ ಮಗನೇ ಮಗನೇ ಶತ್ರುಘ್ನ, ಅಮ್ಮ, ನೀನೇ ಏನಪ್ಪ ಇದು? ಹೌದು ತಾಯೇ, ನಾನು ನಿನ್ನನ್ನು ಕಂಡು ಮಹದಾನಂದವಾಯಿತು ಮಗನೇ. ಅಯೋಧ್ಯೆಯನ್ನು ಬಿಟ್ಟು ಹಲವು ಮಾಸಗಳು ಕಳೆದವು. ಸಮಯದ ಚಕ್ರ ತಿರುಗಿದ್ದೇ ಅರಿವಾಗಲಿಲ್ಲ ಮಗನೇ. ನೀನು ಈ ಕಾಲಕ್ಕೆ ಅಯೋಧ್ಯೆಯಿಂದಲೇ ಬಂದಿರುವೆಯಾ? ನನ್ನ ಒಂದೆರಡು ಪ್ರಶ್ನೆಗಳಿಗೆ ಉತ್ತರಿಸುವೆಯಾ ಮಗನೇ? ಪ್ರಶ್ನೆ ಏನಮ್ಮ ಅದು? ನಮ್ಮ ಅಯೋಧ್ಯೆಯ ಪುರವಾಸಿಗಳೆಲ್ಲ ಹೇಗಿದ್ದಾರೆ ಮಗನೇ? ರಾಜ್ಯ ಮಾತೆಯರೆಲ್ಲ ಆರೋಗ್ಯವಾಗಿದ್ದಾರೆ? ಭರತ ಲಕ್ಷ್ಮಣರು ಹೇಗಿದ್ದಾರೆ? ನೀನೆಂತಿರುವೆ ಮಗನೇ? ನನ್ನ ಮುತ್ತಿನ ತಂಗಿಯರಾದ ಊರ್ಮಿಳೆ, ಮಾಂಡವಿ, ಶ್ರುತಕೀರ್ತಿಯರು ಸೌಖ್ಯವಾಗಿದ್ದಾರೆಯೇ? ಹೇಗಿದ್ದಾರೆ ಅವರು? ನನ್ನ ಸ್ವಾಮಿ, ನನ್ನ ರಮಣ ಶ್ರೀರಾಮಚಂದ್ರ ಪ್ರಭು ನನ್ನ ಅಗಲಿಕೆಯನ್ನು ಎಂತು ಸಹಿಸಿಕೊಂಡಾರು ಮಗನೇ? ಸಮಯಕ್ಕೆ ಸರಿಯಾಗಿ ಅನ್ನಪಾನಾದಿಗಳನ್ನು ಮಾಡುತ್ತಿದ್ದಾರೆ. ರಾಜ ಕಾರ್ಯದಲ್ಲಿ ಮನವಿಟ್ಟು ವ್ಯವಹರಿಸುತ್ತಿದ್ದಾರೆ. ಎಲ್ಲವನ್ನು ಹೇಳುವೆಯ?
ನನ್ನ ಕಿವಿಗಳು ಕಾತರಿಸುತ್ತಿದೆ. ಹೇಗಿದ್ದಿ ಶತ್ರುಘ್ನ? ಏನು ಅಂತ ಆಡಲಿಲ್ಲ, ಏನು ಅಂತ ಎನಲೆಂದ ಶತ್ರುಘ್ನ ಜನನಿ ನೀಲ್ಲದೇಡೆ ಜನನಿ ನೀಲ್ಲದೇಡೆ ಏನಿದು ಸಂಪದ ವೀರಲು ಮನಗೆ ಮುದವಗುದೇ ಕಿರಣವಿಲ್ಲದ ಸೂರ್ಯೋದಯ ಕಿರಣವಿಲ್ಲದ ಸೂರ್ಯ ಹರಣವಿಲ್ಲದ ಕಾಯ ಇರಲೇನು ನೀನಿಲ್ಲದಿರುವ ಪುರವಂತೆ ಕಿರಣವಿಲ್ಲದ ಸೂರ್ಯ ಹರಣವಿಲ್ಲದ ಕಾಯ ಇರಲೇನು ನೀನಿಲ್ಲದಿರುವ ಪುರವಂತೆ ಜನನೇ ನೀನಿಲ್ಲದೆಡೆ ಎನಿದು ಸಂಪದವಿರಲು ಮನಗೆ ಮುದವಿಯುವುದೇ ಜನನೇ 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 ಜನನಿ ಜನನಿ ಸೌಮಿತ್ರಿ, ಎಲ್ಲವನ್ನು ಹೊಂದಿದಂತಹ ಕಾಲಕ್ಕೆ ಮತ್ತೊಬ್ಬರ ಕುರಿತಾಗಿ ಆಲೋಚಿಸುವುದು, ಕ್ಷೇಮ ಸಮಾಚಾರವನ್ನು ಕೇಳುವುದೇನು ಹಿರಿದಾದದ್ದಲ್ಲ. ಎಲ್ಲವನ್ನು ಕಳೆದುಕೊಂಡಂತಹ ವೇಳೆಯಲ್ಲಾದರೂ ಮತ್ತೊಬ್ಬರ ಕುರಿತಾಗಿ ಆಲೋಚಿಸುತ್ತಾರಲ್ಲ. ನಿಜವಾಗಿಯೂ ನೀನು ಹೃದಯ ಶ್ರೀಮಂತಿಕೆಯನ್ನು ಹೊಂದಿದವಳಮ್ಮ. ತನ್ನ ಬದುಕಿನ ಎಲ್ಲ ಸುಖವನ್ನು ಕಳೆದುಕೊಂಡು, ಎಲ್ಲ ಬಾಂಧವರನ್ನು, ಬಂಧು ಬಳಗವನ್ನೇ ಕಳೆದುಕೊಂಡು ಈ ಕಾಡನ್ನು ಸೇರಿದವಳು ನೀನು. ಅಂತಹ ನೀನು ಈ ಕಾಲಕ್ಕೆ ನಿನ್ನ ಸಮ್ಮುಖಕ್ಕೆ ಬಂದಂತಹ ವೇಳೆಯಲ್ಲಿ ಕೇಳುವುದು ಅಯೋಧ್ಯೆಯವರು ಹೇಗಿದ್ದಾರೆ ಎನ್ನುವ. ಎಷ್ಟು ದೊಡ್ಡವಳು ತಾಯೇ ನೀನು. ಪ್ರಶ್ನೆಗೆ ಉತ್ತರಿಸಬೇಕು, ಪ್ರಶ್ನೆಗೆ ಉತ್ತರಿಸಬೇಕು. ಏನು ಅಂತ ಉತ್ತರಿಸಲಿ ತಾಯಿ, ಏನು ಅಂತ ಉತ್ತರಿಸಲಿ? ನಮ್ಮ ವಂಶದ ಸಂಪದ ನೀನು ತಾಯೇ. ನೀನೇ ಇಲ್ಲದ ಬಳಿಕ ಅಯೋಧ್ಯೆಯಲ್ಲಿ ಎಷ್ಟು ಸಂಪತ್ತಿದ್ದರೆ ಏನು ಫಲ ಹೇಳು? ನೇರವಾಗಿ ಆಡುವುದಾದರೆ ಎಲ್ಲರೂ ತಮ್ಮ ತಮ್ಮ ಕರ್ತವ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಆದರೆ ಯಾರ ಮನಸ್ಸಿನಲ್ಲಿಯೂ ನೆಮ್ಮದಿ ಎನ್ನುವುದಿಲ್ಲ, ಯಾರ ಮುಖದಲ್ಲಿಯೂ ಸಂತೋಷದ ಕಳೆ ಎನ್ನುವುದಿಲ್ಲ. ಯಾರ್ಯಾರ ಮಾತೆ ಪ್ರಭು ಶ್ರೀರಾಮಚಂದ್ರನ ಮುಖದಲ್ಲಿ ಎಳ್ಳಿರಿದು ಸಂತೋಷದ ಕಳೆಯೇ ಇಲ್ಲ ತಾಯಿ. ಹೇಳಿ ಕೇಳಿ ಪವಿತ್ರವಾದಂತಹ ಸೂರ್ಯ ವಂಶದವರು ನಾವು. ಲೋಕದಲ್ಲಿರುವಂತಹ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ಕೊಡಬೇಕಾದಂತಹ ಕರ್ತವ್ಯವನ್ನು ಹೊಂದಿದವರು ನಾವು. ಆದರೆ ಅಯೋಧ್ಯೆಯ ಸೂರ್ಯ ತನ್ನ ಕಿರಣವನ್ನೇ ಕಳೆದುಕೊಂಡಿದೆ ತಾಯೇ. ಕಿರಣವೇ ಇಲ್ಲದ ಬಳಿಕ ಮನ ಕಮಲವಾದರೂ ಅರಳುವುದು ಯಾವ ಬಗೆಯಿಂದ ಹೇಳುತ್ತಾಯಿ? ನೀನೇನು ಕಾಡಿನಲ್ಲಿದ್ದಿ. ನಿಜಾರ್ಥದಲ್ಲಿ ಆಡುವುದಾದರೆ ಕಾಡೆನ್ನುವುದು ರವಿರಶ್ಮಿಯೂ ಸೋಂಕದೇ ಇರುವಂತಹ ಸ್ಥಳವಲ್ವೇ? ತನ್ನ ಕಿರಣವನ್ನೇ ಕಳೆದುಕೊಂಡ ಬಳಿಕ ಆ ರವಿಯಲ್ಲಿದ್ದರೂ ಅಯೋಧ್ಯೆಯ ಕಾಡಾಗಿ ಪ್ರತಿಯೊಬ್ಬರ ಮನವನ್ನು ಕಾಡುತ್ತಾ ಉಂಟು ತಾಯೇ. ಅಂತರಂಗದಲ್ಲಿ ಅನೇಕ ಅನೇಕ ಭಾವಗಳೇ ಹುಟ್ಟುತ್ತಾ ಉಂಟು. ಒಂದೊಮ್ಮೆಗೆ ಕ್ರೋಧ, ಒಂದೊಮ್ಮೆಗೆ ಬೇಸರ, ಒಂದೊಮ್ಮೆಗೆ ಸಂದಿಗ್ಧ ಪರಿಸ್ಥಿತಿ, ಅನೇಕ ಪ್ರಶ್ನೆಗಳು ತಾಯೇ. ಯಾವುದಕ್ಕೂ ಉತ್ತರ ಕೊಡುವಂತಿಲ್ಲ, ಉತ್ತರ ಪಡೆಯುವಂತಿಲ್ಲ, ಭಾವಕ್ಕನುಗುಣವಾಗಿ ವ್ಯವಹರಿಸುವಂತವೂ ಇಲ್ಲ. ಒಂದರ್ಥದಲ್ಲಿ ಜೀವಶ್ರಮವಾಗಿ ಹೋಗಿದ್ದೇವೆ ತಾಯೇ. ಸಕಲರು ಜೀವಶ್ರಮವಾಗಿ ಹೋಗಿದ್ದೇವೆ ತಾಯೇ. ತಾಯೇ,
ಇದಕ್ಕೆಲ್ಲ ಯಾರು ಕಾರಣ, ಏನು ಕಾರಣ ಎನ್ನುವ ಹಾಗೆ ತರ್ಕಿಸಿದಾಗ ಎಷ್ಟು ಜ್ಞಾನವನ್ನು ಹೊಂದಿದವ ನಮ್ಮಣ್ಣ ಶ್ರೀರಾಮಚಂದ್ರ ಎಂಥ ಪುಣ್ಯ ಕಾರ್ಯಗಳನ್ನು ಎಸಗಿದವ ನಮ್ಮಣ್ಣ, ಎಂಥ ಧರ್ಮನಿಷ್ಠೆಯನ್ನು ತೋರ್ಪಡಿಸಿದವ ಲೋಕಕ್ಕೆ. ಅಂತಹ ಪ್ರಭು ಶ್ರೀರಾಮಚಂದ್ರ ಇಂತಹ ನಿರ್ಧಾರವನ್ನು ಕೈಗೊಂಡು ನಿನ್ನ ಬದುಕನ್ನೇ ಅಸ್ತವ್ಯಸ್ತಗೊಳ್ಳುವಂತೆ ಮಾಡಿದನಲ್ಲ. ಅಯ್ಯೋ ತಾಯೇ, ಏನು ಅಂತ ಆಡಲಿ ಕಂದನಿ ನೀತಿರದಿ ನೊಂದು ಕೊಂಡಾಡದಿರು ಬಂದು ತನ್ನನು ಭವಿಸಿ ಚಂದ ಸದರಿಗೆ ಬಂದು ತನ್ನನು ಭವಿಸಿ ಚಂದ ಸಗಲರಿಗೆ ಕರುಣಾಳು ರಾಘವಗೆ ಕರಿಕಡು ಕರುಣಾಳು ರಾಘವಗೆ ಕರಿಕಡು ಪುರದೊಳಿಪ್ಪುದಕ್ಕಿಂತ ಹೊರಗುಚಿತವಂತೆ ಹೊರಗೆ ಉಚಿತವಂತೆ ಕಂದನಿ ನೀ ತೆರೆದಿ ನೊಂದುಕೊಂಡಾಡಿರೋ ಕರುಣಾಳು ರಾಘವನುಳ್ ತಪ್ಪಿಲ್ಲ ಕಂದ ರಾಮ ರಾಮ ಶತ್ರುಘ್ನ, ನಿನ್ನಣ್ಣನ ಬಗ್ಗೆ ನಿನಗೆಷ್ಟೇ ಅರಿವಿದ್ದರೂ ಈ ರೀತಿಯ ಮಾತುಗಳನ್ನು ನೀನಾಡಬಹುದೇ ಹೇಳು? ಕೂಡದಪ್ಪ. ರಾಮನ ಬಗೆಗಾಗಿ ಇನ್ನೊಂದು ವಾಕ್ಯವನ್ನು ನಾನು ಕೇಳಲಾರೆ. ನಿನ್ನಣ್ಣ ಎಂತವನು ನೀನು ಚೆನ್ನಾಗಿ ಬಲ್ಲೆ. ಆತನ ನಿಲುವನ್ನು ಪ್ರಶ್ನಿಸುವುದಕ್ಕೆ ನಾನು ಯಾರು, ನೀನು ಯಾರು ಮಗನು? ರಾಘವನು ಎಲ್ಲವನ್ನೂ ಬಲ್ಲವನು. ತಿಳಿಯದೆ ಯಾವ ನಿರ್ಧಾರವನ್ನು ಆತ ಕೈಗೊಳ್ಳುವವನಲ್ಲ. ನೀನೇ ಆಲೋಚಿಸು. ಪುರದಲ್ಲಿದ್ದು ಪತಿಗೂ ವಂಶಕ್ಕೂ ಅಪವಾದಕ್ಕೆ ಕಾರಣನಾಗಿ ಬದುಕುವುದಕ್ಕಿಂತ ಅಲ್ಲಿಂದ ಹೊರಗಿರುವುದೇ ನನಗೆ ಭೂಷಣವಲ್ಲವೇ? ಯಾರಿಗೂ ಬೇಡ ಎಂದು ಎನಿಸುವ ಮೊದಲೇ ಅಲ್ಲಿಂದ ಹೊರಬರುವುದೇ ಲಕ್ಷಣವಲ್ಲವೇ ಮಗನೇ? ತಿಳಿಯದೆ ಯಾವ ಕಾರ್ಯವನ್ನು ಎಸಗುವವನು ಶ್ರೀರಾಮನಲ್ಲ. ತಿಳಿದು ಎಸಗಿದ್ದಾನೆ ಎಂದಾದರೆ ಈ ಕರ್ಮವನ್ನು ನಾನು ಅನುಭವಿಸಲೇಬೇಕು. ನಮ್ಮವರು ದೂರವಾದರೆ ಎಷ್ಟು ಸಂಕಟವಾಗುತ್ತದೆ ಎನ್ನುವುದು ಅರಿವಿದ್ದಂತಹ ವಿಚಾರವಲ್ಲವೇ? ಈ ನೋವಿಂದ ನಾನು ಹೊರತವಳಲ್ಲ, ನೀನೂ ಅಲ್ಲ, ನನ್ನ ಪ್ರಭು ಶ್ರೀರಾಮಚಂದ್ರವನೂ ಅಲ್ಲ. ನನ್ನ ಅಗಲಿಕೆಯ ನೋವನ್ನು ಆತನೂ ಅನುಭವಿಸುತ್ತಲೇ ಇದ್ದಾನೆ. ಆ ನೋವು ಯಾರಿಗೂ ಕಾಣುವುದಿಲ್ಲವೇ? ಕೂಡದು ಶತ್ರುಘ್ನ, ಈ ರೀತಿಯ ಮಾತುಗಳನ್ನು ನೀನು ಆಡಬಾರದು, ಆಡಕೂಡದು. ಹೃದಯ ಮಿಡಿದದಂತೆ, ಸುಮ ಸೌರಭದಂತೆ, ವಾಕ್ಯಾರ್ಥಗಳಂತೆ ಜೊತೆಯಾಗಿ ಇದ್ದವರು ನೀವು. ನಿನ್ನನ್ನು ಕಾಡಿಗೆ ಅಟ್ಟಿದವನು ಆದರೆ ಆತನ ಕುರಿತಾಗಿ ಒಂದೇ ಒಂದು ಬಿರುಸಿನ ಮಾತನ್ನು ಆಡಿದವಳು ನೀನಲ್ಲ. ನಿನ್ನನ್ನು ದೂರ ಮಾಡುವುದಕ್ಕೆ, ಎಷ್ಟೇ ನಿಷ್ಠುರವಾಗಿ ಆಡುವುದಕ್ಕೂ ಸಿದ್ಧನಾಗಿದ್ದವನು ಶ್ರೀರಾಮಚಂದ್ರ. ನಿನ್ನ ಮನಸ್ಸನ್ನು, ಆತನ ಮನಸ್ಸನ್ನು ಅರಿತುಕೊಳ್ಳುವುದಕ್ಕೆ ಸಾಮಾನ್ಯರಾದಂಥ ನಮಗೆ ಸಾಧ್ಯ ಉಂಟೆ? ಆದರೆ ತಾಯಿ, ಅವನಾಡಿರುವ ಮಾತಿನಂತೆ ಈಗಾಗಲೇ ಕಾಡನ್ನು ಸೇರಿ ಆಗಿದೆ, ಕೆಲ ಕಾಲ ಕಳೆದೂ ಆಗಿದೆ. ಆದರೆ ಇಂದು ನಿನ್ನನ್ನು ಈ ಸ್ಥಿತಿಯಲ್ಲಿ ಈ ಶತ್ರುಘ್ನ ಕಂಡ ಬಳಿಕ ಮತ್ತೊಮ್ಮೆ ಹೀಗೆ ಕಾಣಬೇಕು ಎನ್ನುವ ಹಾಗೆ ಬಯಸುವವನು ನಾನಲ್ಲ ತಾಯೇ, ಬಯಸುವವನು ನಾನಲ್ಲ. ಅದಕ್ಕೆ ಬೇಕಾಗಿ ನಿನ್ನನ್ನು ಪುರಕ್ಕೆ ನಾನು ಕರೆದೊಯ್ಯುತ್ತೇನೆ ತಾಯೇ. ಪುರದ ಮಂದಿಗೆ ಎಲ್ಲ ವಿಚಾರವನ್ನಾಡಿ ನಿನ್ನನ್ನು ಮಕ್ಕಳನ್ನು ನಾನು ಕರೆದೊಯ್ಯುತ್ತೇನೆ. ಒಂದು ಮಾತು ನಾಡಿಬಿಡು ತಾಯೇ, ನಾನು ಹೋಗಿ ಸೀತಾರಾಮನನ್ನು ನಾನು ಜೊತೆಗೂಡಿಸ್ತೇನೆ. ಬೇಡ ಬೇಡ ಶತ್ರುಘ್ನ, ಕೂಡದು ಕೂಡದು. ಯಾಕೆ ತಾಯಿ? ಹಠ ಮಾಡಬೇಡ, ದುಗುಡದಿಂದ ಈ ನಿರ್ಧಾರವನ್ನು ಕೈಗೊಳ್ಳಬೇಡ.
ನಿನ್ನಣ್ಣನ ಆದೇಶದ ವಿರುದ್ಧವಾಗಿ ನೀನು ನಡೆಯಕೂಡದು, ನಡೆಯಬಾರದು. ಇಲ್ಲ ತಾಯಿ, ಹೋಗುವ. ನಾನು ಬಿಡುವವಳಲ್ಲ. ನೀವೆಷ್ಟೇ ಆಡಿದರೆ ನಾನು ಹೋಗಿಯೇ ಹೋಗುತ್ತೇನೆ. ನಾನಿಲ್ಲಿರುವ ವಿಚಾರವನ್ನು ನಿನ್ನಣ್ಣನಿಗೆ ನೀನು ಹೇಳಬಾರದಯ್ಯ. ಹೇಳಿಯೇ ಹೇಳ್ತೇನೆ ತಾಯಿ. ನಿರಪರಾಧಿನಿಯಾದಂಥ ನಿನಗೆ ಈ ತರದ ಶಿಕ್ಷೆ ಉಚಿತವಲ್ಲ. ನಾನು ಹೋಗಿ ಸಕಲ ವಿಚಾರವನ್ನು ಆತನಲ್ಲಿ ಆಡುತ್ತೇನೆ. ಎಲ್ಲರನ್ನು ಒಪ್ಪಿಸಿ ನಾನು ಕರೆದು ತರ್ತೇನೆ ತಾಯಿ. ದುಡುಕಬೇಡ ಶತ್ರುಘ್ನ. ನನ್ನ ಈ ವಿಚಾರವನ್ನು ನೀನು ರಾಮನಲ್ಲಿ ಹೇಳುತ್ತೀ ಅಂತಾದರೆ ನಿನಗೆ ನನ್ನಾಣೆ ಇದೆ. ನಿನ್ನಾಣೆಯನ್ನೇ ಹಾಕಿಬಿಟ್ಟೆಯ ತಾಯಿ. ಆಗಲಿ, ನಿನ್ನಾಣೆ ಹಾಕಿದರೆ ಏನಂತೆ? ಈ ಹೊತ್ತಿನಲ್ಲಿ ಈ ಕಾರ್ಯಕ್ಕೆ ಹೊರಟು ನಿಂತದ್ದು ನಿನ್ನ ಬದುಕಿನ ಒಳಿತಿಗೆ ಬೇಕಾಗಿ ಮಾತ್ರವಲ್ಲ, ಅಯೋಧ್ಯಪುರದ ಅನೇಕ ಮಂದಿ ಪ್ರಜೆಗಳಿಗೆ ಬೇಕಾಗಿ, ಶ್ರೀರಾಮಚಂದ್ರಮನಿಗೆ ಬೇಕಾಗಿ. ಹಾಗಿರುವಾಗ ನಿನ್ನ ಆಣೆಯನ್ನು ನೀನು ಹಾಕಿದರೂ ನಾನು ಲೆಕ್ಕಿಸದೆ ಹೋಗಿಬಿಡುತ್ತೇನೆ. ಈ ವಿಚಾರವನ್ನು ಆಡ್ತೇನೆ ತಾಯಿ. ಮಕ್ಕಳನ್ನಾಡಬೇಡ ಶತ್ರುಘ್ನ. ನಾನಿಲ್ಲಿರುವ ವಿಚಾರವನ್ನು ನೀನು ರಾಮನಲ್ಲಿ ಹೇಳಿದೆ ಎಂದಾದರೆ ಈಗಷ್ಟೇ ಪ್ರಪಂಚವನ್ನು ನೋಡುತ್ತಿರುವ ನನ್ನ ಈ ಹಸುಗೂಸುಗಳ ಹೇಳಬಾರದು ಮಗನೇ, ಹೇಳಬಾರದು. ಏನು ತಾಯಿ, ಏನಿದು ತಾಯಿ? ಏನು ಅರಿಯದಂತಹ ಸಣ್ಣ ಮಕ್ಕಳ ಮೇಲೆ ಆಣೆ ಹಾಕಿ ಬಿಟ್ಟೆಯ ನೀನು? ಇರಲಿ, ಆಣೆ ಹಾಕಿದರೆ ಏನಂತೆ? ಈ ಕಾಲಕ್ಕೆ ನಾನು ಆಡಿರುವಂತಹ ಮಾತಿನಿಂದ ಆ ಮಕ್ಕಳ ಭವಿತವ್ಯವೇ ಉಜ್ವಲವಾಗುವುದಿಲ್ವೇ? ಅಯೋಧ್ಯೆ ರಾಜಾಂಗಣದಲ್ಲಿ ಆಡಬೇಕಾದಂತಹ ಮಕ್ಕಳಿಗೊಂದು ಭವಿಷ್ಯವನ್ನು ಕಲ್ಪಿಸಿದಂತಾಗುವುದಿಲ್ವೇ? ಹಾಗಿರುವಾಗ ನಾನು ಆಡಿಯೇ ತೀರುತ್ತೇನೆ. ಈ ವಿಚಾರವನ್ನು ಹೇಳಿಯೇ ಹೇಳಿದ್ದೇನೆ ತಾಯಿ. ಶತ್ರುಘ್ನ, ಎಷ್ಟೇ ಹೇಳಿದರೂ ನೀನು ನನ್ನ ಮಾತುಗಳನ್ನು ಕೇಳುವುದಿಲ್ಲವೇ ಮಗನೇ? ನಾನಿಲ್ಲಿರುವ ವಿಚಾರವನ್ನಿನ್ನು ನೀನು ಯಾವ ಕಾಲಕ್ಕೂ ಹೇಳಬಾರದು. ಇಲ್ಲ ತಾಯಿ, ಹೇಳಿಯೇ ಎಂದಾದರೆ ನನ್ನಾಣೆ, ನನ್ನ ಮಕ್ಕಳಾಣೆ ಯಾವುದಕ್ಕೂ ನಿನಗೆ ಗಮನವಿಲ್ಲವೇ? ಯಾರನ್ನು ಲೆಕ್ಕಿಸುವವನಲ್ಲ ತಾಯಿ, ಯಾರನ್ನು ಲೆಕ್ಕಿಸುವವನಲ್ಲ. ಹಾಗಾದರೆ ನಾನಿಲ್ಲಿರುವ ವಿಚಾರವನ್ನು ನೀನು ಶ್ರೀರಾಮನಲ್ಲಿ ಹೇಳಿದೆ ಎಂದಾದರೆ ನಿನಗೆ ಆ ರಾಮನಾಣೆ ಇದೆ. ತಾಯಿ, ಎಂತ ನುಡಿಯನ್ನಾಡಿಬಿಟ್ಟೆ ಮಾತೆ ನೀನು. ವಿಪಾಶದಿಂದ ನನ್ನನ್ನು ಬಂಧಿಸಿಬಿಟ್ಟೆಯ ತಾಯಿ. ಹಗ್ಗವಿಲ್ಲದೆ ಈ ರೀತಿಯಾಗಿ ಮಾತಿನಿಂದಲೇ ನನ್ನನ್ನು ಬಂಧಿಸಿದೆಯ ತಾಯಿ. ಹುಟ್ಟಿನ ಆರಾಭ್ಯದಿಂದ ಇಲ್ಲಿಯವರೆಗೂ ರಾಮನಲ್ಲದೆ ಬದುಕಿನಲ್ಲಿ ಏನನ್ನು ಬಯಸಿದವರು ನಾವಲ್ಲ. ನಿತ್ಯವೂ ರಾಮ ಸೇವೆಯೇ ನಮ್ಮ ಮೂಲ ಉದ್ಯೋಗ ತಾಯಿ. ಉಚ್ಛ್ವಾಸ ನಿಶ್ವಾಸಗಳಲ್ಲಿ ರಾಮನನ್ನೇ ನಾವು ಸ್ಮರಿಸುವವರು ತಾಯಿ. ಅಂತಹ ನೀನು ರಾಮನಾಣೆ ಹಾಕಿದ ಮೇಲೆ ಹೇಗೊಂತ ಆಡಲಿ, ಏನು ಮಾಡುವುದು? ರಾಮನಲ್ಲಿ ಮಾಡುವುದಕ್ಕೆ ಹಾಗೆಂದು ಇಲ್ಲೇ ಇರುವುದು. ಅಯ್ಯ ಶತ್ರುಘ್ನ, ಸ್ವಾಮಿ, ಮನುವಂಶೀಯರ ಉನ್ನತವಾದಂತಹ ಮೌಲ್ಯಯುತವಾದಂತಹ ಸಂಸ್ಕಾರ ಹೇಗಿರುತ್ತದೆ ಎಂಬುದನ್ನು ನೀವಿರುವರ ಸಂಭಾಷಣೆಯಿಂದ ನಾನು ಅರಿತೆ. ಅಯ್ಯ, ಇನ್ನು ತಡ ಮಾಡಬೇಡ. ನಿಮ್ಮ ವಂಶೀಯನಾದ, ನಿಮ್ಮಲ್ಲಿ ಹಿರಿಯನಾದಂತಹ ಮಾಂಗಾತನನ್ನು ಕೊಂದಂತಹ ಆ ಲವಣಾಸುರ ಶಿವನನ್ನು ಮೆಚ್ಚಿಸಿ ತ್ರಿಶೂಲವನ್ನು ವರದಾನವಾಗಿ ಪಡೆದಿದ್ದಾನೆ. ಎಲ್ಲಿಯವರೆಗೆ ಅವನ ಕೈಯಲ್ಲಿ ತ್ರಿಶೂಲ ಇರುತ್ತದೋ ಅವನನ್ನು ಸೋಲಿಸಲಕ್ಕಾಗುವುದಿಲ್ಲ. ಹಾಗಾಗಿ ಅವನ ಕೈಯಲ್ಲಿ ತ್ರಿಶೂಲ ಇಲ್ಲದ ಸಮಯವನ್ನು ನೋಡಿ ಅವನನ್ನು ಘಾತಿಸುವ ಶುಭವಾಗಲಿ. ಆಗಲಿ ಸ್ವಾಮಿ, ಆಗಲಿ. ಕೆಡಿಸುವುದಕ್ಕೆ ಬಂದವ ನಾನು. ಆ ಕಾಲಕ್ಕೆ ಬಂದು ನನ್ನ ಯಜ್ಞವನ್ನು ಭಂಗ ಮಾಡಿದ ನೀನು
ನಿನ್ನನ್ನು ಸುಮ್ಮನೆ ಬಿಡುತ್ತೇನೆ ಎಂದು ಭಾವಿಸಬೇಡ. ಧನುಶರವನ್ನು ಹಿಡಿದುಕೊಂಡು ಬಂದಿದ್ದೀಯೋ, ನನ್ನ ಕತ್ತಿಯಿಂದ ಆ ಶರಗಳನ್ನು ನಿನ್ನ ಕತ್ತನ್ನು ಕತ್ತರಿಸಿ ವರವನ್ನು ಹೊಂದಿದ್ದೇನೆ ಎನ್ನುವಂತಹ ಕಾರಣಕ್ಕೆ ಬೇಕಾಗಿ ತಾನೇನು ಮಾಡಿದರೂ ಅದು ಸಾಧುವಾದದ್ದೆನ್ನುವ ಹಾಗೆ ಭಾವಿಸಬೇಡ. ಸಾಧುವಾದದ್ದೆಲ್ಲ ಸಾಧ್ಯವೂ ಅಲ್ಲ, ಸಾಧ್ಯವಾದದ್ದೆಲ್ಲ ಸಾಧುವಲ್ಲ. ಈ ಕಾಲಕ್ಕೆ ಲೋಕಕ್ಕೆ ಒಳಿತನ್ನು ಮಾಡುವಂತಹ ಋಷಿ ಮುನಿಗಳಿಗೆ ಕಂಟಕ ಪ್ರಾಯನಾದಿಯ. ಇದು ನಿನ್ನ ಶೂಲವನ್ನು ಈಗಾಗಲೇ ಪಡೆದಿದ್ದೇನೆ. ನಿನ್ನ ಶಿರವನ್ನು ಕತ್ತರಿಸುವಾಗ ಯಾರು ತಡೆಯುತ್ತಾರೆ? ಅದು ಶೂಲ. ನನ್ನ ಅಪ್ಪನ ಆಸ್ತಿಯನ್ನು ಅಪಹರಿಸಿದ ದುಷ್ಟ ಕಳ್ಳ. ನನ್ನ ಆಸ್ತಿಯನ್ನು ನನ್ನಿಂದ ಕಿತ್ತುಕೊಂಡೆ. ನಿನ್ನನ್ನು ಬಿಡುತ್ತೇನೆಂದು ಭಾವಿಸಿದೆಯಾ? ಏನು ಮಾಡುವುದಕ್ಕೆ ಸಾಧ್ಯ? ತುಂಡು ಮಾಡಿ. ಅಂದು ನಿಮ್ಮಿಂದಲೇ ಆಶೀರ್ವಾದವನ್ನು ಪಡೆದು ಲವಣನನ್ನು ವಧಿಸುವುದಕ್ಕೆ ಬೇಕಾಗಿ ಕೊಳಗುಳಕ್ಕೆ ಹೋದೆ. ಮಾಡಬೇಕಾದಂತಹ ಕಾರ್ಯವನ್ನು ನಾನು ಪೂರ್ಣಗೊಳಿಸಿದೆ. ಆ ಬಳಿಕ ಅಣ್ಣನಾಡಿದಂತಹ ಮಾತು ಅವನ ಪುರ ಅದು ಅರಾಜಕತೆಯಿಂದ ತುಂಬಿಕೊಳ್ಳಬಾರದು ಎನ್ನುವಂತಹ ಕಾರಣಕ್ಕಾಗಿ ಅಲ್ಲಿಯ ಪೀಠದಲ್ಲಿ ನೀನೇ ಇದ್ದು ಅಲ್ಲಿನ ಆಡಳಿತವನ್ನು ಮಾಡು ಎನ್ನುವ ಹಾಗೆ ಆಡಿದ. ಅವನ ಆಜ್ಞೆ ಶಿರೋದ್ಧಾರ್ಯ ಅಂತೆ ನಡೆದುಕೊಂಡು ಬಂದೆ. ಆದ್ರೆ ಈ ಕಾಲಕ್ಕೊಂದು ವಿಚಾರ ಬಂತು. ಏನು? ಅಣ್ಣ ಅಶ್ವಮೇಧವನ್ನು ಕೈಗೊಂಡಿದ್ದಾನಂತೆ. ಹಾಗಾಗಿ ನಾವೆಲ್ಲರೂ ಪುರವನ್ನು ಸೇರಬೇಕಂತೆ. ಸುರುಗಳೇ, ಹೋಗುವ ಮುನ್ನ ಒಂದು ಮಾತು. ಏನು? ಅಂದು ಮಕ್ಕಳನ್ನು ಕಂಡವ ನಾನು, ಹುಟ್ಟಿದ ಕ್ಷಣವೇ ಕಂಡವ ನಾನು. ಆದರೆ ಈ ಕಾಲಕ್ಕೆ ಆ ಪುಟ್ಟ ಕಂದಮ್ಮಗಳು ಎಷ್ಟು ಎತ್ತರಕ್ಕೆ ಬೆಳೆದಿರಬಹುದು, ನಮ್ಮೆಲ್ಲರ ಕಣ್ಮಣಿಗಳಂತೆ ಬೆಳೆಯುವುದನ್ನು ಕುಣಿಯುವುದನ್ನು ನಾನೂ ಕಾಣಬೇಕು ಎನ್ನುವ ಹಾಗೆ ಮನಸ್ಸಾಗುತ್ತಾ ಉಂಟು. ಒಮ್ಮೆ ಕರೆಯಬಹುದೇ ಗುರುಗಳೇ? ಸಹಜ ಆಸೆ. ಸೀತಾ,
ಊರಲ್ಲಿರುವುದಲ್ಲ. ನಿಮ್ಮನ್ನು ಕಾಣುವುದಕ್ಕಾಗಿ ನಿಮ್ಮ ಚಿಕ್ಕಪ್ಪ ಬಂದಿದ್ದಾರೆ ಮಕ್ಕಳು. ಹೀಗೆ ಬನ್ನಿ ಮಕ್ಕಳೇ, ಹೀಗೆ ತಾಯಿ, ಮಕ್ಕಳನ್ನು ಕಾಣುವಾಗ ಮನಸ್ಸಿಗೆ ಬಹಳಷ್ಟು ಆನಂದವಾಗುತ್ತಾ ಉಂಟು. ನಮ್ಮ ಎಳೆಯ ವಯಸ್ಸು ನೆನಪಾಗುತ್ತಾ ಉಂಟು ತಾಯಿ. ಆದರೆ ಒಂದು ಮಾತು, ಅಯೋಧ್ಯೆಗೆ ಹೊರಟು ನಿಂತವ ನಾನು. ಮಕ್ಕಳನ್ನು ನನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಬೇಕು ಎನ್ನುವ ಹಬ್ಬ ಒಂದು ಆಜ್ಞೆಯನ್ನು ಮಾಡಿ ಕಳುಹಿಸಿಕೊಡಬಹುದೇ? ಅವರು ಬರುವುದಿದ್ರೆ ಧಾರಾಳವಾಗಿ ಕರೆದುಕೊಂಡರೆ. ಬರುವುದಿಲ್ಲ, ಮನನ್ನು ಬಿಟ್ಟು ಬರುವುದಿಲ್ಲ. ನಾವು ಅಯ್ಯ ಶತ್ರುಘ್ನ, ನಿನ್ನ ತವಕ ಸಹಜವಾದುದೇ, ಆದರೆ ಯಾವುದಕ್ಕೂ ಕಾಲ ಕೂಡಿ ಬರಬೇಕು. ಅಯ್ಯ ಅವಸರ ಪಡೆಬೇಡ. ಯಾಗದ ಪೂರ್ಣಾಹುತಿಯಾಗುವ ಮೊದಲು ಈ ಮಕ್ಕಳನ್ನು ನಾನೇ ಅಲ್ಲಿಗೆ ಕರೆತರುತ್ತೇನೆ. ಆಗಲಿ, ನೀವಾಡಿದಂತೆ ಆಗಲಿ. ಹಾಗಾದರೆ ನಾನು ಮುಂದೆ ಮುನಿವರ್ಣಿತಮ ಪಾದ ವನಜ ದರ್ಶನದಿಂದ ಜನ್ಮ ಸಾರ್ಥಕವಾದ ನಿನಗೆ ಘನ ಭಗಿಮ ನಿನ್ನ ವಚನಾಮೃತವ ನೀಡಲ್ಗೆ ಜನತೆಗಾದಿ ಕುದರಲಿಕ್ಕೆ ಇವರ್ಯ ತಮ್ಮ ಆಗಮನದಿಂದ ನನಗೆ ಮಹದಾನಂದವಾಯಿತು. ಯಥೋಚಿತ ಸತ್ಕಾರವನ್ನು ಸ್ವೀಕರಿಸಬೇಕು ಸ್ವಾಮಿ. ಆಗಲಿ. ನಿಮ್ಮ ಆಗಮನದಿಂದ ನನ್ನ ಪುರವೇ ಪಾವನವಾಯಿತು. ಹ. ತಮ್ಮ ಮಂತ್ರೋಪದೇಶವನ್ನು ಕೇಳಬೇಕೆಂದು ಉತ್ಸುಕರಾಗಿದ್ದೇವೆ. ಹ. ದಯಮಾಡಿ ಅನುಗ್ರಹಿಸಬೇಕು. ಶ್ರೀರಾಮ, ನನ್ನ ಅನುಗ್ರಹ ನಿನಗೆ ಯಾವಾಗಲೂ ಇದ್ದದ್ದೇ. ಹ. ಯಾವಾಗಲೂ ನಾನು ಮಾತ್ರ ಬರುವುದು. ಇವತ್ತೊಂದು ವಿಶೇಷವಾದ ಸಂದರ್ಭವನ್ನು ಇಲ್ಲಿ ಸೃಷ್ಟಿ ಮಾಡುವುದಕ್ಕಾಗಿ ಬಂದಿದ್ದೇನೆ. ಏನದು? ಇದು ನನ್ನೊಂದಿಗೆ ಬಾಲಕರಾದಂತಹ ಲವಕುಶರು ಬಂದಿದ್ದಾರೆ. ಓಹೋ. ಇವರು ಶ್ರೀರಾಮಾಯಣ ದರ್ಶನವನ್ನ ಕಾವ್ಯ ರೂಪದಲ್ಲಿ ಲಯಬದ್ಧವಾಗಿ ಗಂಟೋಬದ್ಧವಾಗಿ ಮಾಡಿಕೊಳ್ಳುವವರಿದ್ದಾರೆ. ಅವಕಾಶ ನೀಡುವಿಯಾರು? ಆಗಲಿ ಪೂಜ್ಯರೇ, ಅವಕಾಶವನ್ನಿತ್ತಿದ್ದೇನೆ. पूर्वं राम तपोवनानिगमनं हत्वा मृगकाञ्चनो वैदेही हरणं जटायुमरणं सुग्रीव सम्भाषणम् वाणी निग्रहणं समुद्रतरणं लङ्कापुरी वादनो पश्चात् रावण कुम्भकर्ण मदनु एतद्धि रामायणम् एतद्धि रामायणम् एतद्धि रामायणम् ಆಹಾ, ಈ ಬಾಲಕರ ಗಾಯನವನ್ನು ಆಸ್ವಾದಿಸಿ ಬಹಳ ಸಂತೋಷವಾಯಿತು. ಇಂತಹ ಶಿಷ್ಯರನ್ನು ಪಡೆದ ತಾವೇ ಅಭಿನಂದನೀಯರು. ದೇವ, ಶ್ರೀರಾಮ, ಇಂತಹ ಬಾಲಕರಿಗೆ ಗೌರವಿಸುವುದು ನಮ್ಮ ಅಯೋಧ್ಯೆಯ ಸಂಪ್ರದಾಯ. ಹಾಗಾಗಿ ಇವರಿಗೆ ಏನನ್ನು ಕೊಡಬೇಕು ಎಂದು ನನಗೆ ತೋಚದು. ಇವರ ಅಪೇಕ್ಷೆ ಏನೆಂದು ತಾವೇ ತಿಳಿಸಿದರೆ ಅದನ್ನು ಕೊಡುವ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ಶ್ರೀರಾಮಚಂದ್ರ, ದೇವ, ದಾಶರಥಿಗೆ ನಿನ್ನ ಸತಿಯಳ ನಾಟಮದಿ ಸಲಗಿದೀನು ಮರುಕದುಡೀಸು ದಿನ ಈ ತರಳ ರಾಗಿಯ ಗರ್ಭದೊಳಗುದಿಸಿ ದೇಶಕೋ
ನವರತ್ನರು ಬೇದರ ಬೇತರಿದ ದಿವ್ಯವರ ಸ್ವೀಕರಿಸಿನಲು ರಘುರಾಮ ಶ್ರೀರಾಮಚಂದ್ರ, ದೇವ ಅಂದು ನಿನ್ನ ತಂದೆಯವರಾದ ದಶರಥ ಚಕ್ರವರ್ತಿಗಳು ಹ, ನಿಮ್ಮನ್ನು ಪಡೆಯುವುದಕ್ಕಾಗಿ ಪುತ್ರಕಾಮೇಷ್ಠಿಯಾಗವನ್ನು ಮಾಡಿದರು. ನಿಜ. ಅಂತೆಯೇ ಹ್ಮ್ ನಾನು ಈ ರಾಮಾಯಣ ದರ್ಶನಂ ಅನ್ನುವಂಥ ಕಾವ್ಯವನ್ನ ಕೀರ್ತಿಸುವುದಕ್ಕಾಗಿ ಹ, ಶಿಷ್ಯ ಕಾಮೇಷ್ಠಿ ಸಂಕಲ್ಪದಿಂದ ಇವರನ್ನು ಪಡೆದಿದ್ದೇನೆ. ಹ್ಮ್ ಇವರು ಯಾರು ಬಲ್ಲೆಯ? ಯಾರು? ನೀನು ಪರಿತ್ಯಾಗ ಮಾಡಿದಂತಹ ನಿನ್ನಾಕೆ ಸೀತೆ, ಅವಳನ್ನ ನಾನು ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಸೂಕ್ತವಾದ ರೀತಿಯಲ್ಲಿ ರಕ್ಷಿಸಿ ಅವರಿಂದ ಪಡೆದಂತಹ ಪುತ್ರ ರತ್ನರಿವ ಕರಕಮಲ ಸಂಜಾತ ನಾನು ಬೋಧಿಸಿದಂತಹ ಕಾವ್ಯವನ್ನ ಯಥೋವತ್ತಾಗಿ ಇಲ್ಲಿ ಪ್ರದರ್ಶಿಸಿದ್ದಾರೆ. ಇದರಿಂದ ಸಂತಸಗೊಂಡಂತಹ ನೀನು ಅವರಿಗೆ ಪಾರಿತೋಷಕವನ್ನು ನೀಡಬೇಕು ಅಂತ ಹೇಳ್ತಾ ಇದ್ದೀಯಲ್ಲ. ಹ, ಇವರ ಈ ಪ್ರತಿಭೆಗೆ ಇವರಿಗೆ ನೀನು ಈ ಸಾಕೇತ ಸಾಮ್ರಾಜ್ಯವನ್ನು ಒಪ್ಪಿಸಿದರೂ ಅದು ಕಡಿಮೆ. ದೇವ ಮಾತೆ ಮಂತ್ರವನ್ನಾಗಿಸಿಕೊಂಡ ಮಹಾತ್ಮರು ನೀವು. ಎಂದಿಗೂ ಅನೃತವನ್ನು ಆಡಲಾರಿರಿ. ಆದರೆ ನಿಮ್ಮ ಮಾತುಗಳು ಒಗಟಾಗಿದೆ. ಯಾಕೆಂದರೆ ಸಾಮ್ರಾಟನ ಔರಸ ಪುತ್ರರಿಗೆ ಮಾತ್ರ ಸಾಮ್ರಾಜ್ಯದ ಅಧಿಕಾರವೂ ಲಭಿಸುತ್ತದೆ. ನಿಮ್ಮ ಈ ನುಡಿಗಳು ನನಗೆ ಅರ್ಥವಾಗಲಿಲ್ಲ ದೇವ. ರಾಮ, ಶಿವರು ಮತ್ಯಾರಲ್ಲಪ್ಪ, ನಿನ್ನ ಮಕ್ಕಳೇ, ಸೀತೆಯ ಮಕ್ಕಳೇ, ಲವಕುಶರು. ಹಾಗಾಗಿ ನೀನು ಯೋಚನೆ ಮಾಡುವ ಅಗತ್ಯವೇ ಇಲ್ಲ. ನಿನ್ನ ಸಾಮ್ರಾಜ್ಯವನ್ನು ಅವರಿಗೆ ಒಪ್ಪಿಸುವುದಕ್ಕೂ ಯಾವ ಯೋಚನೆಯನ್ನೂ ಮಾಡಬೇಡ. ಅಷ್ಟೇ ಅಲ್ಲದೆ ಅತ್ಯಂತ ಕೀರ್ತಿವಂತರೂ ಆಗಿದ್ದಾರೆ. ಯಾವುದೇ ರೀತಿಯಂತಹ ರಾಜಕೀಯವಾದಂತಹ ರಾಜತ್ವ ಇರುವಂತಹ ವ್ಯವಸ್ಥೆ ಅಲ್ಲಿ ಕಾಡಲೇ ಇಲ್ಲ. ಆದರೆ ಅಲ್ಲಿ ನೋಡು, ಅವರು ಹಾಕಿಕೊಂಡಿರುವಂತಹ ಆಭರಣ ಅದು ಎಲ್ಲಿಂದ ಬಂದಿದೆ? ದೇವತೆಗಳೇ ಅವರಿಗೆ ಅನುಗ್ರಹಿಸಿದ್ದಾರೆ ಅಂದ ಮೇಲೆ ನಿನ್ನ ಮಕ್ಕಳಾದ ಇವರನ್ನ ನೀನು ಸ್ವೀಕರಿಸುವುದಕ್ಕೆ ಯಾವ ಅಡ್ಡಿಯೂ ಇಲ್ಲ. ಸ್ವಾಮಿ, ನಿಮ್ಮ ನುಡಿಗಳನ್ನು ನಾನು ಶಂಕಿಸುವುದಿಲ್ಲ. ಆದರೆ ಲೋಪ ಅಪವಾದಕ್ಕೆ ಅಂಜಿ ನಾನು ಹೇಳುತ್ತಾ ಇದ್ದೇನೆ. ಏನು? ಇವರು ಸೀತೆಯ ಮಕ್ಕಳೇ ಹೌದಾದರೆ ಇವರಿಗೆ ನಾನು ವಿಜೃಂಭಕಾಸ್ತ್ರ ಮಂತ್ರದ ಬೋಧನೆಯನ್ನು ಮಾಡಿದ್ದೆ. ಆ ಮಂತ್ರ ಇವರಿಗೆ ಗೊತ್ತಿರಬೇಕಲ್ಲ. ಶ್ರೀರಾಮ, ಹ್ಮ್ ನೀನು ಯಾವತ್ತೂ ರಾಜಾರಾಮನೇ. ಹ, ಲೋಕಾಪವಾದಕ್ಕೆ ಹೆದರಿಯೇ ನಿನ್ನ ಇಡೀ ಜೀವಿತವನ್ನು ನೀನು ಮಾಡಿಕೊಂಡವ. ಹಾಗಾಗಿ ಈ ಬಗ್ಗೆಯೂ ನಿನಗೆ ಸಂಶಯ ಬೇಡ. ಮಕ್ಕಳೇ, ವಿಜೃಂಭಕಾಸ್ತ್ರವನ್ನ ಪ್ರಯೋಗಿಸಿ. ಹಾ ಹಾ, ಈ ಅಸ್ತ್ರಗಳ ಉಪಸಂಹಾರ ನನ್ನಿಂದಲೇ ಆಗಬೇಕು. ದೇವಾ, ಈಗಾದರೂ ಸಂಶಯ ನಿವಾರಣೆ ಆಯಿತಲ್ಲ, ಹ, ಇನ್ನು ನಿನ್ನ ಮಕ್ಕಳನ್ನು ಸ್ವೀಕರಿಸಬಹುದಲ್ಲ? ಮಕ್ಕಳೇ ಹೀಗೆ ಬನ್ನಿ. ಧರಣಿಪತಿ ಬಾಲಕರ ಹರುಷದಲ್ಲಿ ಪರಿಗ್ರಹಿಸೇ ತ್ವರೆಯುಳ್ ಹರುಷದಲ್ಲಿ ಪರಿಗ್ರಹಿಸೇ ತ್ವರೆಯುಳೈದು ಜನನಿಗೆರಗಿ ಸಂತೋಷದಲ್ಲಿ ಸರ್ವರೆದುರಲಿ ಜನನಿಗೆರಗಿ ಸಂತೋಷದಲ್ಲಿ ಮುಸುಕ ಕಳೆದೋ ಮುಸುಕ ಕಳೆದು ನೋಡುತ್ತಲಿಂತೆಂದಳು
ಕುಶಲವರ ಬರಸೆಳೆದು ಮುತ್ತಿಸುತ್ತ ಆ ತರಣರಿರ ನಿಮಗಿರುವುದು ದೊರೆತ ನಿಮ್ಮಯ ಜನಕ ಹರಿದು ನಯ ಹೊಣೆಯೋ ಮುಂದಿನ ರಾಮನಿಗೆ ಅರಸಿ ಎನಿಸಿರುವ ಸೌಭಾಗ್ಯವನ್ನು ಪಡೆದಿಲ್ಲ. ಮುಂದಿನ ರಾಮನಿಗೆ ಅರಸಿ ಎನಿಸಿರುವ ಸೌಭಾಗ್ಯವನ್ನು ಪಡೆದಿಲ್ಲ. ಎನ್ನುತ್ತಗರಸುತ್ತ ಭೂಮಿಜಿ ತರಳರಿರ ನಿಮಗಿಂದು ದೊರೆತ ನಿಮ್ಮಯ ಜನಕಾದ ದೊರೆತ ನಿಮ್ಮಯ ಜನಕಾದ ಮಕ್ಕಳೇ, ಲವಕುಶರೇ, ಇಂದು ನಿಮ್ಮ ಜೀವನದ ಮಹಾಪರ್ವದಿನ ಮಕ್ಕಳೇ. ಹುಟ್ಟಿದಾವಾಗಿನಿಂದ ತಂದೆಯ ಆಶ್ರಯದಲ್ಲಿ ತಾವು ಬೆಳೆದಿಲ್ಲ, ಗುರುಗಳ ಆಶ್ರಯದಲ್ಲಿ ಬೆಳೆದಿರಿ. ತಂದೆಯ ದರ್ಶನ ಯಾವಾಗ ಆಗುತ್ತದೆ ಎಂದು ಹಪ್ಪಿಸುತ್ತಾ ಇದ್ದಿರಲ್ಲವೇ ಮಕ್ಕಳೇ? ಇಂದು ನಿಮ್ಮ ತಂದೆಯ ದಿವ್ಯ ದರ್ಶನ ನಿಮಗಾಗಿದೆ ಮಕ್ಕಳೇ. ಇಲ್ಲಿಗೆ ನನ್ನ ಮಾತೃತ್ವದ ಹೊಣೆ ಮುಗಿಯಿತು ಮಕ್ಕಳೇ. ಇನ್ನು ಏನಿದ್ದರೂ ಆ ಪುರುಷೋತ್ತಮನ ತೋಳಾಸರೆಯಲ್ಲಿಯೇ ನೀವು ಬದುಕಬೇಕು. ನಿಮ್ಮ ಭದ್ರ ಭವಿಷ್ಯವನ್ನು ನೀವು ರೂಪಿಸಿಕೊಳ್ಳಬೇಕು. ಶ್ರೀರಾಮನ ಅರಸಿಯಾಗಿ ಬಾಳುವಂತಹ ಯೋಗ ಭಾಗ್ಯವನ್ನು ಈ ನಿಮ್ಮ ತಾಯಿ ಪಡೆದಿಲ್ಲವಪ್ಪ. ಹಾಗಾಗಿ ಹೀಗೆ ಬನ್ನಿ. ನಿಮ್ಮನ್ನು ನಿಮ್ಮ ತಂದೆಯ ಆಶ್ರಯದಲ್ಲಿ ಒಪ್ಪಿಸಿದ್ದೇನೆ. ಬಳಿಕ ತರಣರ ವಿರಸಿ ರಾಮನ ಚಿಲುವ ಚರಣಕ್ಕೆ ಮಣಿದು ರಾಮನ ಚಿಲುವ ಚರಣಕ್ಕೆ ಮಣಿದು ಮುನಿಕುಲ ತಿಲಕಗಭಿನಮಿಸುತ್ತಲೆಂದಳು ಜನಕನಂದನೆಯೋ. ಮುನಿಕುಲ ತಿಲಕಗೆ ಅಭಿನಮಿಸುತ್ತಲೂ ಜನಕನಂದನೆಯೋ. ಇಳೆಯಾಣ್ಮನಿ ಸನ್ನಿಧಿಯೊಳಿ ಇಳೆಯ ನಂದನೆಗಿಲ್ಲ ಶಾಶ್ವತ ನಿಲೆಯೋ. ಕರೆಯುವள் ಅವೇ ಎನ್ನ ಕರೆಯುವಳು ಅವಳನ್ನು ಸೇರಿಕೊಂಡ ಬಿನು ಇಳೆಯಾಣ್ಮನಿ ಸನ್ನಿಧಿಯೊಳ್ ಇಳೆಯ ನಂದನೆಗಿಲ್ಲ ಶಾಶ್ವತ ನಿಲೆಯೋ. ಕರೆಯುವಳವೇ ಕರೆಯುವಳವೇ ಅವಳನ್ನು ಸೇರಿಕೊಂಡ ಬಿನು ರಾಮ ರಾಮ ಪ್ರಭು, ಮಕ್ಕಳನ್ನು ನಿಮ್ಮ ಆಶ್ರಯದಲ್ಲಿ ಒಪ್ಪಿಸಿದ್ದೇನೆ.
ನನ್ನ ತಾಯ್ತನದ ನಿರ್ವಹಣೆಯನ್ನು ನಾನು ಈವರೆಗೆ ಮಾಡಿದ್ದೇನೆ. ಇನ್ನು ಅವರ ಭವಿಷ್ಯವನ್ನು ಭದ್ರವಾಗಿಸುವುದು ಪುರುಷೋತ್ತಮನಾದ ನಿಮ್ಮ ಕರ್ತವ್ಯ ಪ್ರಭು. ಮಕ್ಕಳೇ, ತಂದೆ ತಾಯಿಯರ ಆಶ್ರಯದಲ್ಲಿ ಬೆಳೆಯುವ ಭಾಗ್ಯವನ್ನು ನೀವು ಹೊಂದಿಲ್ಲ. ಆದರೆ ಈ ಕುಲದ ಕೀರ್ತಿಯನ್ನು ದಿಗ್ದಿಗಂತಗಳು ಇರುವವರೆಗೂ ಉಳಿಸಿ ಬೆಳೆಸಿ ಎನ್ನುವುದು ಈ ತಾಯಿಯ ಆಶಯ. ಅದನ್ನು ನೆರವೇರಿಸಿ ಕೊಡುತ್ತೀರಿ ಎಂದು ಭಾವಿಸಿದ್ದೇನೆ ಮಕ್ಕಳೇ. ವಾಲ್ಮೀಕಿ ಭಗವಾನರೇ, ತಾಯಿ, ಯಾವ ಜನ್ಮದ ಅನುಬಂಧವೋ ನಾನು ಅರಿಯ ಸ್ವಾಮಿ. ಹಾ, ಪತಿಯ ಆಸರೆಯನ್ನು ತೊರೆದ ನನಗೆ ಹಾ, ತವರ ಸಂಬಂಧಿಯಾಗಿ ತಾವು ದೊರಕಿದಿರಿ. ಹ್ಮ್, ನಿಮ್ಮಿಂದಾಗಿ ತಾಯ್ತನದ ಆ ಭಾಗ್ಯವನ್ನು ನಾನು ಅನುಭವಿಸಿದೆ ಪ್ರಭು. ಹಾ, ಆದರೆ ಈ ಕಾಲಕ್ಕೆ ಹಾ, ಆಲೋಚಿಸುವುದು ನಾನಿಷ್ಟೇ. ನಿಮ್ಮ ಈ ಉಪಕಾರದ ಋಣವನ್ನು ನಾನಿನ್ನು ಎಷ್ಟು ಜನ್ಮಗಳನ್ನೆತ್ತಿ ತೀರಿಸಬೇಕು ನಾನರಿಯ ಸ್ವಾಮಿ. ಹಾ. ಮಹರ್ಷಿಗಳೇ, ಸೀತಾ, ಈ ಇಳೆಯ ಆತ್ಮನ ಸನ್ನಿಧಿಯಲ್ಲಿ ಹಾ, ಇನ್ನು ಈ ಇಳೆಯಾತ್ಮೆಜೆಗೆ ಹಾ, ಸ್ಥಳವಿಲ್ಲ ಸ್ವಾಮಿ. ಹಾ, ತವರನ್ನು ಕಾಣದ ನನಗೆ ಸಾಕು ಪುತ್ರಿಯ ತೆರೆದಿ ತಾವು ಸಲಹಿದಿರಿ. ಆದರೆ ಈ ಕಾಲಕ್ಕೆ ನನ್ನ ನಿಜವಾದ ತವರನ್ನು ನಾನು ಸೇರುವಂತಹ ಸಂದರ್ಭ ಒದಗಿದೆ. ಹಾ, ಅಂದು ಗರ್ಭಾವಸ್ಥೆಯಲ್ಲಿ ನಾನು ಕಾನನದಲ್ಲಿ ನಿಮಗೆ ಕಾಣಸಿಕ್ಕಾಗ ಹಾ. ನಿಮಗೆ ನಾನು ಅರ್ಪಿಸಿದ್ದು ನನ್ನ ಕಣ್ಣೀರ ಬಿಂದುಗಳು ಮಾತ್ರ. ಹೌದು ಮಗಳೇ. ಆದರೆ ಈ ಕಾಲಕ್ಕೆ ಹಾ, ನನ್ನ ತಾಯಿಯನ್ನು ಸೇರುವಂತಹ ಈ ಹೊತ್ತಿನಲ್ಲೂ ಹಾ, ಈ ನಿಮ್ಮ ಸಾಕು ಮಗಳು ನಿಮಗೆ ನೀಡುವ ಮಹಾ ಕಾಣಿಕೆ ಕಣ್ಣೀರ ಬಿಂದುಗಳು ಮಾತ್ರ ಸ್ವಾಮಿ. ನನ್ನ ಬಳಿ ಏನೂ ಇಲ್ಲ. ಕೊನೆಯದಾಗಿ ನಿಮ್ಮ ಪಾದಗಳಿಗೆ ನಮಸ್ಕರಿಸುತ್ತಾ ಇದ್ದೇನೆ. ಸೀತಾ, ನನ್ನ ತಾಯಿ ಭೂಮಾತೆ ಹಾ, ಕೈ ಬೀಸಿ ಮಗಳೇ ಸೀತಾ ಬಂದು ನನ್ನನ್ನು ತಬ್ಬಿಕೋ ಎಂದು ಕೈ ಬೀಸಿ ಕರೆಯುತ್ತಾ ಇದ್ದಾಳೆ ಸ್ವಾಮಿ. ಅವಳನ್ನು ಸೇರಿಕೊಳ್ಳುತ್ತೇನೆ, ಅವಳನ್ನೇ ಸೇರಿಕೊಳ್ಳುತ್ತೇನೆ. ಶ್ರೀರಾಮ ರಾಮ ಎಂತಹ ದಾರುಣ ದೃಶ್ಯವನ್ನು ಕಾಣುತ್ತಾ ಇದ್ದೇನೆ. ಛೇ, ಹೀಗಾಯಿತೆ. ಕವಿಯ ಕವಿದ ವಿಷಾದ ಯೋಗದ ತವನಿಗೆ ಅವನಿಸುತ್ತ ಮುನಿರಾಯ ತನ್ನಿದೆ ಅವತರಿಸಿದ ಪರಿಧಿ ಶೋಕಿಸಲೇಕಿ ನೀನದರಿದು ಮಂಗಲಕರ ಸ್ವರೂಪವ ಕರುಣಿಸುವೆ ದಿವ್ಯೋಚಿಗಳೇ ನೀನೆ ತಿರುಗಿಸಿದರು. ವಾಲ್ಮೀಕಿ ಮಹರ್ಷಿ, ವಿಧಿಯೇ, ನಿನ್ನನ್ನು ಆವರಿಸಿರುವ ಹಾ. ವಿಷಾದವನ್ನು ಪರಿಹರಿಸುವುದಕ್ಕಾಗಿ ಹಾ. ವಿಧಾತನಾದ ನಾನೇ ಬಂದಿದ್ದೇನೆ. ಹಾ. ನೀ ಕಂಡ ವಿಯೋಗಗಳೆಲ್ಲ ಹಾ. ಸುಸಂಬದ್ಧವಾಗಿ ಸಂಯೋಗಗೊಂಡ ಹಾ. ಸಂಗಮ ಸ್ಥಾನವನ್ನು ತೋರಿಸುತ್ತೇನೆ. ಹಾ. ಅದನ್ನು ಕಾಣಲು ನಿನಗೆ ದಿವ್ಯ ದೃಷ್ಟಿಯನ್ನು ಅನುಗ್ರಹಿಸುತ್ತೇನೆ, ನೋಡಲಿ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ. ಆಹ,
ಆಹಾ, ನನ್ನ ದಿವ್ಯ ಚಕ್ಷುಗಳಿಂದ ಎಂತಹ ಸುಂದರ ದೃಶ್ಯವನ್ನು ನೋಡುತ್ತಾ ಇದ್ದೇನೆ. ವಿಧಿಯೇ, ಇದು ನಿನ್ನ ಕರುಣೆ. ನನಗೊಂದು ಮನದಾಳದಲ್ಲಿ ನೋವು ಕಾದಿತ್ತು, ನೋವು. ಮಾ ನಿಷಾದ ಎಂಬ ವಾಕ್ಯದಿಂದ ಪ್ರೇರಿತಗೊಂಡಂತಹ ನಾನು ಶ್ರೀಮದ್ ರಾಮಾಯಣ ಕಾವ್ಯವನ್ನು ರಚಿಸಿದೆ. ಶ್ರೀರಾಮ ಸೀತೆಯರು ನನ್ನ ಕಾವ್ಯದ ನಾಯಕ ನಾಯಕಿಯರಾಗಿದ್ದರು. ಇಂದು ನಡೆದಂತಹ ದಾರುಣವಾದ ಅಂತ್ಯವನ್ನು ನೋಡಿದಾಗ ಇದಿಯೇ ಸೀತೆ ಭೂಮಾತೆಯನ್ನು ಸೇರಿದಳು, ಭೂಮಿಯೊಳಗೆ ಲೀನಲಾದಳು. ನಾನು ಕವಿಯಾಗಿ ಯೋಚಿಸಿ ಒಂದು ಕ್ಷಣ ವಿಚಲಿತಗೊಂಡೆ. ಕಾವ್ಯದಲ್ಲಿ, ಕಾವ್ಯ ಸೃಷ್ಟಿಯಲ್ಲಿ ಕವಿಯೊಬ್ಬ ಸುಖವನ್ನು ಯಥಾವತ್ತಾಗಿ ಸುಂದರವಾಗಿ ವಿಜೃಂಭಿಸಬಹುದು, ಆದರೆ ವಾಸ್ತವಾಂಶವೇ ಬೇರೆ ಇದೆ ಎನ್ನುವುದನ್ನು ಈ ಘಟನೆಯಿಂದ ಅರಿತುಕೊಂಡೆ. ನಾನು ಕಾವ್ಯದಲ್ಲಿ ಸೃಷ್ಟಿಸಿದಂತಹ ರಾಮ ಸೀತೆಯರು ಸುಂದರವಾಗಿ ಬಿಂಬಿತಗೊಂಡರೆ ವಾಸ್ತವವಾಗಿ ನೋಡಿದಾಗ ಅದೆಂತಹ ಕಾಠಿನ್ಯತೆ. ವಿಧಿಯೇ, ಇದಕ್ಕೆ ಹೇಳುವುದು ವಿಧಿಯ ಆಟ. ನಾವು ಏನೇ ಯೋಚಿಸಿದರು, ನಾವು ಏನೇ ನಿಶ್ಚಯಿಸಿದರು, ಸಂಕಲ್ಪಿಸಿದರು, ನಿನ್ನ ಆಟ, ನಿನ್ನ ಲಿಖಿತ ಒಂದು ಬೇರೆ ಇದೆ ಎನ್ನುವುದಕ್ಕೆ ಇದೇ ಸಾಕ್ಷಿಯಲ್ಲವೇ? ಆದರೆ ಇನ್ನೂ ಒಂದು ಕೊರಗು. ಏನದು? ನಾನು ಬರೆದಂತಹ ಶ್ರೀಮದ್ ರಾಮಾಯಣ ಕಾವ್ಯದಿಂದಾಗಿ ವಾಲ್ಮೀಕಿ ಆದಿಕವಿ ಎಂಬುದು ಅನ್ನಿಸಿಕೊಂಡ, ಆದರೆ ಏನು, ಕಾವ್ಯದುದ್ದಕ್ಕೂ ದಾರುಣವಾದಂತಹ ವಿಯೋಗವೇ ವಿಯೋಗವೇ. ಅದೇ ನನಗೆ ಬೇಸರ. ಇದೆಯೇ, ನನ್ನ ಕಥಾನಾಯಕಿ ಜಾನಕಿ ಭೂಗರ್ಭದಲ್ಲಿ ಲೀನಲಾದಳು. ಇನ್ನು ನಾನು ಅವಳನ್ನು ಕಾಣಲಾರೆ. ನನ್ನ ಕಾವ್ಯದ ಕಥೆ ಏನು, ಇದನ್ನು ಹೇಗೆ ಮುಂದುವರಿಸಲಿ ಅಂತ ಯೋಚಿಸುವಾಗ ನೀನು ಸತ್ಯತೆ ಏನು ಎಂಬುದನ್ನು ನನಗೆ ದಿವ್ಯ ದರ್ಶನ ಮಾಡಿಸಿದೆ. ಶ್ರೀರಾಮ ಯಾರು, ಸೀತಾಮಾತೆ ಯಾರು ಎಂಬುದನ್ನ ದಿವ್ಯ ದರ್ಶನ ಮಾಡಿಸಿದಂತಹ ನಿನಗೆ ಸಹಸ್ರ ನಮನಗಳು. ಈಗ ನಾನು ಅರಿತೆ, ಮಾನಿಷಾದ ಅನ್ನುವಂತಹ ಒಂದು ಶಬ್ದಕ್ಕೆ ಶ್ರೀನಿವಾಸ ಅನ್ನುವಂತಹ ಅರ್ಥವೂ ಇದೆ. ಕ್ರೌಂಚ ಪಕ್ಷಿಗಳು ರಾವಣ ಮಂಡೋದರಿಯರಿ, ರಾವಣನೆನ್ನುವಂತಹ ಕ್ರೌಂಚ ಪಕ್ಷಿಯನ್ನು ಕೊಂದಂತಹ ಕಾರಣಕ್ಕಾಗಿ ನಮ್ಮ ಕಥಾನಾಯಕ ಈ ಪರಿಯ ಶೋಕವನ್ನು ಪಡೆಯಬೇಕಾಯಿತು. ಮರ್ತ್ಯದಲ್ಲಿ ಅವನಿಗಿನ್ನು ಸ್ಥಾನವಿಲ್ಲ, ಹಾಗಾಗಿ ಹೋಗಿ ತನ್ನ ಮೂಲ ರೂಪದಲ್ಲಿ ಸ್ಥಾಪಿತನಾಗಿದ್ದಾನೆ. ಇವೆಲ್ಲವೂ ಕಾವ್ಯ, ಅವನ ಪ್ರೇರಣೆ. ಪುರುಷೋತ್ತಮನಿಂದಲೇ ರಚಿತವಾದ ಈ ಮಾನಿಷಾದ ಅನ್ನುವಂಥ ಸುಂದರ ಕಥಾನಕ, ಅದು ಯಾವ ರೀತಿ ಕಾವ್ಯಕ್ಕೆ ಸ್ಫೂರ್ತಿಯಾಯಿತು ಅದನ್ನೇ ಶ್ರವಣ ಮಾಡುತ್ತಾ ಮುಂದಿನ ದಿನಗಳನ್ನು ಕಳೆಯೋಣ. ನಮೋ ನಮಃ.